అధ్యక్షులనగలకుండా ప్రతినిధులు ఆపంటూ ఎదురు బರ್ತದೆ ಶ್ರೀ ಲಕ್ಷ್ಮೀನಾರಾಯಣ ಆಚಾರ್ಯರ ಉಪಸ್ಥಿತಿಯುಂಡು ಒಂದು ತಾರೈದ ಶ್ರೀ ಗುರುನಾರಾಯಣ ಯಕ್ಷಗಾನ ಮಂಡಳಿದ ಎಲ್ಲಿಯ ಯಕ್ಷಗಾನ ಶ್ರೀ ಗೋಪಾಲಕೃಷ್ಣ ಭಟ್ರು
गोविंद गोपाला कृष्ण गोविंद कृष्ण गोविंद गोविंद गोपाला कृष्ण गोविंद गोविंद गोपाला कृष्ण गोविंद गोविंद गोपाला कृष्ण गोविंद गोविंद गोपाला जय मुरली मनोहर नंद लाला जय मुरली मनोहर नंदलाला जय मुरली मनोहर नंदलाला जय मुरली मनोहर नंदलाला कृष्ण गोविंद गोविंद गोपाला कृष्ण गोविंद गोविंद गोपाला कृष्ण गोविंद गोविंद गोपाला कृष्ण गोविंद गोविंद गोपाला जय मुरली मनोहर नंद लाला जय मुरली मनोहर नंदलाला
कृष्ण गोविंद गोविंद गोपाला कृष्ण गोविंद गोविंद गोपाला कृष्ण गोविंद गोविंद गोपाला कृष्ण गोविंद गोविंद गोपाला जय मुरली मनोहर नंद लाला जय मुरली मनोहर नंदलाला जय मुरली मनोहर नंदलाला जय मुरली मनोहर नंदलाला कृष्ण गोविंद गोविंद गोपाला 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 जय मुरली मनोहर नंद लाला जय मुरली मनोहर नंदलाला
ಸೇರಿ ಸಭೆಯನ್ನ ದೀಪ ಪ್ರಜ್ವಾಲನಾ ಪುರಸ್ಕಾರ ಪರಿಷದತಿ ದುರ್ಗಾಣಿ ವಿಶ್ವ ಭಾವೇವ ಸಿಂಧುಂ ಓಂ ಶಾಂತಿ ಶಾಂತಿ ಶಾಂತಿ. कृष्ण गोविंद गोविंद गोपाला कृष्ण गोविंद गोविंद गोपाला कृष्ण गोविंद गोविंद गोपाला कृष्ण गोविंद गोविंद गोपाला जय मुरली मनोहर नंदलाला जय मुरली मनोहर नंदलाला जय मुरली मनोहर नंदलाला जय मुरली मनोहर नंदलाला कृष्ण गोविंद गोविंद गोपाला कृष्ण गोविंद गोविंद गोपाला कृष्ण गोविंद गोविंद गोपाला कृष्ण गोविंद गोविंद गोपाला जय मुरली मनोहर नंदलाला जय मुरली मनोहर नंदलाला जय मुरली मनोहर नंदलाला जय मुरली मनोहर नंदलाला कृष्ण गोविंद गोविंद गोपाला कृष्ण गोविंद गोविंद गोपाला कृष्ण गोविंद गोविंद गोपाला कृष्ण गोविंद गोविंद गोपाला ನಗುಮುಖದಿಂದ ಮಾತಾಡಿಸ್ತಾರೆ. ಎಲ್ಲಿಂದ ಬಂದ್ರಿ ಏನು ಅಂತ ವಿಚಾರ ಮಾಡಿದ್ದಾರೆ. ಯಾರು ಮಾಡಿಲ್ಲ ಅಂತ ಅರ್ಥ ಅಲ್ಲ, ನಾನು ಖಂಡಿತನೇ ಹೇಳೋದಷ್ಟೇ. ಖುಷಿಯಿಂದ ಮಾತಾಡಿಸ್ತಾರೆ. ಎರಡು ಪರ್ಯಾಯ ನಡೆಸೋದು ಬಹಳ ಕಷ್ಟ ಇದೆ. ಎರಡು ಪರ್ಯಾಯ ಆಯಿತು. ಇನ್ನು ಪಾಜಕದ ಮಧ್ವರ ಸನ್ನಿಧಾನದಲ್ಲಿ ನಮ್ಮ ಜನತೆಯ ಅದೃಷ್ಟ ಅಂತ ನಾವು ಭಾವಿಸಬೇಕು. ಅಷ್ಟೇ ಅಲ್ಲ, ಒಂದು ಮಾತು ಪೇಜಾವರ ಶ್ರೀಗಳವರ ಪರ್ಯಾಯ ಕಾಲದಲ್ಲಿ ಮೊದಲನೇ ದಿವಸ, ಅದು ಪೀಠಾರೋಹಣ ದಿವಸ ಅವರು ಹೇಳಿದ ಮಾತು. ಪೇಜಾವರ ಶ್ರೀಗಳವರು ವಿಶ್ವೇಶ ತೀರ್ಥರು 5ನೇ ಪರ್ಯಾಯವನ್ನ ಮಾಡ್ತಾ ಇದ್ದಾರೆ, ಸರ್ವಜ್ಞ ಪೀಠಾರೋಹಣವನ್ನ ಮಾಡ್ತಾ ಇದ್ದಾರೆ. ಇದು ಇತಿಹಾಸ. ಆದರೆ ಪೇಜಾವರ ಶ್ರೀಗಳವರಿಗೆ ನಾನು ಸರ್ವಜ್ಞ ಪೀಠದಲ್ಲಿ ಕೂಡಿಸೋದು ಕೂಡ 2 ವರ್ಷ ಅಭೂತಪೂರ್ವವಾಗಿ ಕೃಷ್ಣನ ಪೂಜೆಯಲ್ಲಿ ಏನೂ ವ್ಯತ್ಯಯ ಬರದಂತೆ ನಡೆಸಿದ ಸತ್ಕೀರ್ತಿ ಅದು ಈಶಪ್ರಿಯ ತೀರ್ಥರಿಗೆ ಸೇರುತ್ತೆ ಅಂತ ಹೇಳ್ತಾರೆ. ನಿಮ್ಮೆಲ್ಲರ ಪರವಾಗಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಇನ್ನು ಸಚ್ಚಿದಾನಂದ ಭಾರತಿ ತೀರ್ಥ ಶ್ರೀಪಾದಂಗಳ ಎಡದೀರು ಮಠ ನೋಡಿ, ಸ್ವಾಮಿಗಳವರು ಮಠದಲ್ಲಿ ತಪಸ್ಸು ಜಪ ಇತ್ಯಾದಿಗಳನ್ನ ಮಾಡಬೇಕು ಅಂತ ಇದೆ, ಇಲ್ಲ ಅಂತಲ್ಲ. ಆದರೆ ಅದಕ್ಕಿಂತ ಅದನ್ನ ಮೀರಿ ಯಕ್ಷಗಾನದ ಬಗ್ಗೆ ಒಂದು ಔದಾರ್ಯವನ್ನ ತೋರಿಸಿ ಅಥವಾ ತಾನೇ ಯಕ್ಷಗಾನದಲ್ಲಿ ಮಿಂದೆದ್ದು ಅಥವಾ ಯಕ್ಷಗಾನದಲ್ಲಿ ಭಾಗವತರಾಗಿ ಸೇವೆ ಮಾಡಿ ಅರ್ಥಧಾರಿಗಳಾಗಿ ಸೇವೆಯನ್ನ ಮಾಡಿದ ಕೇಶವಾನಂದ ಭಾರತಿ ತೀರ್ಥರ ಕರಕಮಲ ಸಂಜಾತರಾಗಿರ್ತಕ್ಕಂತಹ ಸ್ವಾಮಿಗಳವರು ಕೂಡ ಯಕ್ಷಗಾನದಲ್ಲಿ ಬಹಳ ಒಲವು ಇರತಕ್ಕಂಥವರು. ನಮ್ಮ ಯಕ್ಷಗಾನ, ನಮ್ಮ ದೇಶದ ಯಕ್ಷಗಾನ, ನಮ್ಮ ಪ್ರದೇಶದ ಯಕ್ಷಗಾನವನ್ನ ರಾಷ್ಟ್ರ ಉದ್ದಗಲಕ್ಕೂ ಕೂಡ ಪ್ರಚಾರ ಮಾಡಿದ ಕೀರ್ತಿ ಶ್ರೀಪಾದಂಗಳವರಿಗೆ ಸೇರುತ್ತೆ. ಅವರ ಮಠಕ್ಕೆ ಹೋದಾಗ ಎಲ್ಲರನ್ನೂ ಸ್ವಾಗತ ಮಾಡುತ್ತಾರೆ.
ಭಕ್ತರನ್ನ, ಪಾವನರನ್ನ, ಪಂಡಿತರನ್ನ ಎಲ್ಲರನ್ನೂ ಸ್ವಾಗತ ಮಾಡಿ ಒಳ್ಳೆಯ ರೀತಿಯ ಮಾತುಕತೆಯನ್ನಾಡಿ ನಮ್ಮ ಧರ್ಮ ಸಂರಕ್ಷಣೆಗಾಗಿ ಅವರಿದ್ದಾರೆ. ಅವರಿಗೂ ಕೂಡ ಸಂಸ್ಥೆಯ ಪರವಾಗಿ ಸ್ವಾಗತವನ್ನ, ನಿಮ್ಮೆಲ್ಲರ ಪರವಾಗಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಶ್ರೀ ವಾಮನ ಹೊಳ್ಳ ಅವರು ಪಲಿಮಾರ ಶ್ರೀಗಳವರಿಗೆ ಫಲ ಕಾಣಿಕೆಯನ್ನಿಟ್ಟು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೇನೆ. ಬನ್ನಿ. ಶ್ರೀ ಪಲಿಮಾರ ಶ್ರೀಗಳವರಿಗೆ ಗೋಕುಲ ಸಂಸ್ಥೆಯ ಪರವಾಗಿ ಫಲ ಶಾಲು ಸಮರ್ಪಣೆ, ಅದೇ ರೀತಿಯಾಗಿ ಪೂಜ್ಯ ಪೇಜಾವರ ಶ್ರೀಗಳವರಿಗೆ ಫಲ ಸಮರ್ಪಣೆ, ಕಾಣಿಕೆ ಸಮರ್ಪಣೆ. ಶ್ರೀ ಶ್ರೀ ಕಾಣಿಯೂರು ಶ್ರೀಪಾದಂಗಳವರಿಗೆ ಫಲ ಸಮರ್ಪಣೆ, ಗೌರವ ಸಮರ್ಪಣೆ. ಸುಬ್ಬಣ್ಣ ರಮಾನಂದರಾಯರ ಬಲ್ಲೆ ಪೂಜ್ಯ ಆನಂದರಾಯರು ಫಲ ಕಾಣಿಕೆ ಗೌರವವನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರಿಗೆ, ಭಾರತಿ ತೀರ್ಥ ಶ್ರೀಪಾದಂಗಳವರಿಗೆ ಸಂಸ್ಥೆಯ ಪರವಾಗಿ ಫಲ ಕಾಣಿಕೆ ಗೌರವ ಸಮರ್ಪಣೆ ಶ್ರೀ ಸುಬ್ಬಣ್ಣ ಇವರಿಂದ. ನಂಗೆ ಮಾತ ಗೊತ್ತಿತ್ತಿಲೆಕ ಆಸರಣ್ಯರನ್ನು ಬಂಡಂದಾಂಡ ಕಟೀಲ್ ದಾಸರಣ್ಯರು ನಮ್ಮ ಕಟೀಲ್ದಾರ ಆರಿನ ತೂನಂದಾಂಡ ನಮ್ಮನ ಕಷ್ಟ ಪರಿಹಾರ ಅನ್ನೋದು ಮಾತಿನ ಭಾವನೆ. ಅಂಚಿನ ಕಟೀಲ್ ದಾಸರಣ್ಯರಿಗೆ ಗೌರವ ಸಮರ್ಪಣೆ ಮಲ್ಪಡೋದು ಪಣದು ಕೇಳಿ. ಕಟೀಲು ದಪ್ಪೆ ಬತ್ತಲೆ ಕಾಣ್. ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು ಭಕ್ತರನ್ನ ಉದ್ದೇಶಿಸಿ ಶ್ರೀಕೃಷ್ಣನ ಬಗ್ಗೆ ಹೇಳುವ ಮುಖೇನ ಆಶೀರ್ವಾದವನ್ನು ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿ. ವಾಸದಂ ಕನಕಭೂಷಣಭೂಷಿತಾಂಗಂ ವಿಸರಸ್ತಕೇಶಂ ವರುಣಾಧರಂ ಆಯತಾಕ್ಷಂ ಪುಷ್ಪಂ ಸ್ಮರಾಮಿ ಮನಸಾ ನವನೀತಹಸ್ತಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. PSKB ಅಸೋಸಿಯೇಷನ್ ಮತ್ತು ಶ್ರೀ ಗೋಪಾಲಕೃಷ್ಣ ಸೇವಾ ಟ್ರಸ್ಟ್ ಇದರ ಮುತುವರ್ಜಿಯಲ್ಲಿ ಇವತ್ತು ಮುಂಬಯಿಯ ಪ್ರಧಾನ ಭಾಗವಾದಂತಹ ಇಲ್ಲಿ ಅತ್ಯಂತ ಸುಂದರವಾದಂತಹ ಗೋಕುಲ ಪುನರ್ನಿರ್ಮಿತವಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ಅತ್ಯಂತ ಸುಂದರವಾದಂತಹ ಒಂದು ಗುಡಿ ಕೂಡ ಇಲ್ಲಿ ನಿರ್ಮಾಣವಾಗಿದೆ. ಬೇರೆ ಬೇರೆ ಉದ್ದೇಶಗಳಿಂದ ಬದುಕಿನ ನೆಲೆಯನ್ನು ಕಂಡುಕೊಂಡು ದೂರದ ಊರಿನಿಂದ ಬಂದು ಮುಂಬೈಯಲ್ಲಿ ನೆಲೆಸಿ ಇಂತಹ ಒಂದು ಮಹತ್ ಕಾರ್ಯವನ್ನು ಮಾಡಬೇಕು ಅಂತಿದ್ದರೆ ಖಂಡಿತವಾಗಿಯೂ ಅದಕ್ಕೆ ಕೃಷ್ಣಾನುಗ್ರಹ ಬೇಕು ಮತ್ತು ಮಾಡುವವರ ಇಚ್ಛಾಶಕ್ತಿ ತುಂಬ ಪ್ರಬಲವಾಗಿರಬೇಕು.
ಒಂದರ್ಥದಲ್ಲಿ ಇಂದಿನ ದಿನಗಳಲ್ಲಿ ಮುಂಬೈಯನ್ನು ನಂದಗೋಕುಲವನ್ನಾಗಿ ಮಾಡಿದವರಲ್ಲಿ ಹೆಚ್ಚಿನ ಪಾಲು ಅದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜನರದ್ದೇ ಸೇರಿದೆ. ಬೇರೆ ಬೇರೆ ರೀತಿಯಲ್ಲಿ ಅದು ಆಹಾರ ಉದ್ಯಮ ಇರಬಹುದು ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯ ಉದ್ಯಮಗಳಿಂದ ತಮ್ಮನ್ನು ತೊಡಗಿಸಿಕೊಂಡು ಈ ಮುಂಬೈ ಮಹಾನಗರ ಈ ಮಟ್ಟದಲ್ಲಿ ಬೆಳೆದು ನಿಲ್ಲಬೇಕಿದ್ದರೆ ಅದು ಖಂಡಿತವಾಗಿಯೂ ಅದರಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಜಿಲ್ಲೆಯ ಹಲವು ಜನರ ಪಾಲು ಖಂಡಿತವಾಗಿ ಇದೆ. ಅಂಥದ್ದರಲ್ಲಿ ಮುಂಬೈಯನ್ನು ನಂದಗೋಕುಲವಾಗಿರಿಸಿ ಇವತ್ತು ಈ ಗೋಕುಲವನ್ನು ಚಂಡಗೋಕುಲವಾಗಿರಿಸುವಲ್ಲಿ ಎಲ್ಲ ಇದಕ್ಕೆ ಸೇರಿದಂತಹ ಭಕ್ತರು, ಇದಕ್ಕೆ ಸೇರಿದಂತಹ ಕಾರ್ಯಕರ್ತರು ಅವಿರತವಾಗಿ ಶ್ರಮಿಸಿದ್ದಾರೆ. ಬಹುಶಃ ನಮ್ಮ ಎಣಿಕೆಯು ಮೀರಿ ಸುಂದರವಾಗಿ ಗೋಕುಲ ಇಲ್ಲಿ ನಿರ್ಮಾಣಗೊಂಡಿದೆ. ಕೃಷ್ಣನಿಗೆ ಖಂಡಿತವಾಗಿ ಇದರ ಅಗತ್ಯ ಇಲ್ಲ. ಇದರ ಅಗತ್ಯ ಇರುವುದು ನಿಜವಾಗಿ ನಮಗೆ. ನಮ್ಮ ಹತ್ರ ಮಾಡಿಸಿತು ಮಾತ್ರ ಕೃಷ್ಣ ಪರಮಾತ್ಮ. ಯಾಕೆಂದರೆ ದೇವರು ಸರ್ವಾಂತರ್ಯಾಮಿ, ಎಲ್ಲಿ ಬೇಕಾದರೂ ಇರ್ತಾರೆ. ನಾವು ದೇವರಿಗೆ ನೆಲೆ ಕಂಡುಕೊಳ್ಬೇಕಾದಂತಹ ಅಗತ್ಯ ಇಲ್ಲ. ನಾವು ದೇವರಿಗೊಂದು ನೆಲೆಯನ್ನು ಕಲ್ಪಿಸಿ ಅದರ ಮೂಲಕ ಆನಂದಪಟ್ಟು ಆ ನೆಲೆಯಲ್ಲಿ ನಮ್ಮ ಇನ್ನಿತರ ಧಾರ್ಮಿಕ ಕ್ರಿಯೆಗಳನ್ನು ಅಥವಾ ಇನ್ನಿತರ ದೈವ ಸಂಬಂಧವಾದಂತಹ ಕೆಲಸಗಳನ್ನು ಮಾಡಲಿಕ್ಕೆ ನಮಗೆ ಇಂತಹ ಸುಸಜ್ಜಿತವಾದಂತಹ ಒಂದು ವ್ಯವಸ್ಥೆ ಬೇಕು. ಆ ದೃಷ್ಟಿಯಿಂದ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿರುವ ಎಲ್ಲ ಇದಕ್ಕೆ ಸಂಬಂಧಪಟ್ಟಂತಹ ವಿಭಾಗದವರಲ್ಲಿ ಶಕ್ತಿಯನ್ನು ತುಂಬಿ ಇವತ್ತು ಈ ಗೋಕುಲ ಇಷ್ಟು ಎತ್ತರಕ್ಕೆ ಬೆಳೆದು ಬಹುಶಃ ಒಂದು ಪ್ರೇಕ್ಷಣೀಯ ಸ್ಥಳವಾಗಿ ನಿರ್ಮಾಣಗೊಂಡಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಆ ರೀತಿಯಲ್ಲಿ ಇದರ ಒಳಗಿನ ಮರದ ಕೆಲಸಗಳಿರ್ಬೋದು ಅಥವಾ ಕಲ್ಲಿನ ಕೆತ್ತನೆಗಳಿರ್ಬೋದು, ದೂರದ ಮುಂಬೈಯಲ್ಲಿ ಇಷ್ಟು ಸುಂದರವಾಗಿ ಇದನ್ನು ನಿರ್ಮಿಸಬೇಕಿದ್ದರೆ ಅದು ಬಹುಶಃ ಸಾಧಾರಣವಾದ ಮಾತಲ್ಲ. ಈ ದೃಷ್ಟಿಯಿಂದ ಇವತ್ತು ಈ ಮಂದಿರವನ್ನು ಇಷ್ಟು ಸುಂದರವಾಗಿ ನಿರ್ವಹಿಸಿದಂತಹ ಈ ಎಲ್ಲ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಭಕ್ತ ಬಂಧುಗಳಿಗೆ ನಮ್ಮ ಆತ್ಮೀಯ ಅಭಿನಂದನೆಗಳನ್ನು ತಿಳಿಸ್ತಾ, ಇದಕ್ಕೆ ಶ್ರಮಿಸಿದಂತಹ ಎಲ್ಲರಿಗೂ ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಆರೋಗ್ಯ ಭಾಗ್ಯಗಳನ್ನು ನೀಡಿ ಹರಸಲಿ ಅಂತ ಈ ಸಂದರ್ಭದಲ್ಲಿ ಸಂಪ್ರಾರ್ಥಿಸ್ತಾ ಇದ್ದೇವೆ. ಇವತ್ತು ವೇದಿಕೆಯಲ್ಲಿ ಕೃಷ್ಣನನ್ನೇ ಪೂಜಿಸುವಂತಹ ಉಡುಪಿಯ ಮಠದ ಹಿರಿಯ ಅತಿಥಿಗಳು ಸನ್ನಿಹಿತರಾಗಿದ್ದಾರೆ. ನಮ್ಮ ಮಠದ ಪರಂಪರೆಯು ಕೂಡ ಅದೇ ರೀತಿಯಲ್ಲಿ ದಕ್ಷಿಣಾಮೂರ್ತಿ ಮತ್ತು ಗೋಪಾಲಕೃಷ್ಣ ದೇವರನ್ನು ಆರಾಧಿಸುವ ಮೂಲಕ ಅದು ಹಿಂದಿನಿಂದಲೂ ನಡೆದು ಬಂದಂಥದ್ದು. ಈ ದೃಷ್ಟಿಯಲ್ಲಿ ಇವತ್ತು ಬಹುಶಃ ನಮ್ಮನ್ನು ಕರೆಸಿಕೊಂಡದ್ದು ಕೂಡ ಇಲ್ಲಿ ಅತ್ಯಂತ ಔಚಿತ್ಯ ಅನ್ನುವ ರೀತಿಯಲ್ಲಿ ಇವತ್ತು ಈ ಗೋಕುಲದ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳು ಇವತ್ತಿನ ಆರಭ್ಯ ತೊಡಗಿ ಬಹುಶಃ 16ನೇ ತಾರೀಕಿನವರೆಗೆ ಅದು ನಡೀತಾ ಇದೆ. ಈ ಸಂದರ್ಭದಲ್ಲಿ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಲಿ, ನಿರ್ವಿಘ್ನವಾಗಿ ನೆರವೇರಲಿ ಅಂತ ಕೂಡ ನಮ್ಮ ಆರಾಧ್ಯ ಮೂರ್ತಿಗಳ ಹತ್ರ ಸ್ಥಳ ಸಾನ್ನಿಧ್ಯ ದೇವರಲ್ಲಿ ಸಂಪ್ರಾರ್ಥಿಸ್ತಾ, ವೇದಿಕೆಯಲ್ಲಿ ಸನ್ನಿಹಿತರಾಗಿರುವಂತಹ ಪೂಜ್ಯ ಬಲಿಮಾರು ಮಠಾಧೀಶರು, ಪೇಜಾವರ ಮಠಾಧೀಶರು, ಕಾಣಿಯೂರು ಮಠಾಧೀಶರು ಹಾಗೂ ಅದಮಾರ ಮಠಾಧೀಶರಿಗೆ ನಮ್ಮ ಆತ್ಮೀಯವಾದ ಅಭಿಮಾನದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಹಿರಿಯರಾದಂತಹ ಲಕ್ಷ್ಮೀನಾರಾಯಣ ಆಸಣ್ಣವರಿದ್ದಾರೆ, ಈ ಕಳ ಹರೀಶ್ ಶೆಟ್ಟಿಯವರಿದ್ದಾರೆ, ಈ ಕಾರ್ಯಕ್ರಮದಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಂತಹ ಡಾಕ್ಟರ್ ಸುರೇಶ್ ರಾವ್ ಇದ್ದಾರೆ, ಅವರ ಒಡಗೂಡಿ ಅವರಿಗೆ ಬೆನ್ನೆಲುಬಾಗಿ ನಿಂತಹ ಎಲ್ಲ ಇನ್ನಿತರ ಕಾರ್ಯಕರ್ತರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಇನ್ನಿತರ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ಈ ಸಂದರ್ಭದಲ್ಲಿ ಇಲ್ಲಿ ಬಂದು ನೆರವೇರಿದಂತಹ ಎಲ್ಲ ಭಕ್ತ ಬಂಧುಗಳಿಗೆ ಮತ್ತೊಮ್ಮೆ ನಮ್ಮ ರಾಜಮೂರ್ತಿಗಳ ಸ್ಥಳ ಸಾನ್ನಿಧ್ಯ ದೇವರ ಅನುಗ್ರಹ ಆಶೀರ್ವಾದಗಳನ್ನು ಕೋರುತ್ತಾ, ಅನಿವಾರ್ಯವಾಗಿ ತುರ್ತಾಗಿ ಹೋಗುವ ಕಾರಣದಿಂದ ಇವತ್ತು ಪ್ರಾರಂಭದಲ್ಲಿ ಮಾತಾಡ್ತಾ ಇದ್ದೇನೆ. ಹಿರಿಯ ಯತಿಗಳಲ್ಲಿರುವಾಗ ಸ್ವಲ್ಪ ಅದು ಮಾತಾಡೋದು ಸರಿಯಲ್ಲ, ಆದರೆ ಅನಿವಾರ್ಯವಾದ ಕಾರಣಗಳಿಂದ ಇವತ್ತು ಮಾತಾಡ್ತಾ ಇದ್ದೇನೆ. ಅದಕ್ಕೂ ಕೂಡ ವಿಷಾದವನ್ನು ವ್ಯಕ್ತಪಡಿಸ್ತಾ, ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಆತ್ಮೀಯ ಅಭಿನಂದನೆಗಳನ್ನು ತಿಳಿಸ್ತಾ
ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಬುದ್ಧಿ ಸನಾತನಿ ಗುಣಾಶ್ರಯಿ ಗುಣಮಯಿ ನಾರಾಯಣಿ ನಮಸ್ತೆ. ವೇದಿಕೆಯಲ್ಲಿ ಆಸೀನರಾದಂತಹ ಸ್ವಾಮಿಗಳವರೆಲ್ಲರಿಗೂ ವಂದಿಸ್ತಾ, ಈ ಕಡೆ ಕೂತಿದ್ದಂತಹ ಎಲ್ಲ ಗಣ್ಯರಿ, ಮುಂದುಗಡೆ ಕೂತಿದ್ದಂತಹ ಎಲ್ಲ ಭಗವದ್ ಭಕ್ತರೇ, ಆಗಲೇ ಹೇಳಿದ ಸುವರ್ಣಾಕ್ಷರಗಳಲ್ಲಿ ಬರೆದಿರಬೇಕಾದಂತಹ ದಿನ ಅಂತ ಗೋಕುಲದಾಗಿ ವಿಶೇಷ ರೀತಿಯಲ್ಲಿ ಅಲಂಕಾರವಾಗಿದೆ. ಬಹುಶಃ ಯಾವಾಗಲೂ ಪರಮಾತ್ಮ ಹೇಳಿಕೊಂಡು ಕೃಷ್ಣನ ಆಕರ್ಷಣೆ ಅಂತ, ಕರ್ಷತೀತಿ ಕೃಷ್ಣ ಅಂತ, ಕೃಷ್ಣನ ವಿಶೇಷ ಆಕರ್ಷಣೆ ಎಲ್ಲಿ ತನಕ ಉಂಟು ಅಂತ ಹೇಳಿದರೆ, ನಾನು ಮುಂಬೈಯಲ್ಲಿ ಇಷ್ಟು ತನಕ ನೋಡಲಿಲ್ಲ. ಹೆಚ್ಚಾಗಿ ಆಯಾಯ ಸಮಿತಿಯವರು ಇಲ್ಲದಕ್ಕೆ ಸಂಬಂಧಪಟ್ಟಂತಹ ಒಂದು ಕುಲದವರು ಮಾತ್ರ ಅದರಲ್ಲಿ ಕರ್ತವ್ಯ ಮಾಡಿದರೆ, ಈ ಗೋಕುಲದ ಕೃಷ್ಣನ ವ್ಯವಸ್ಥೆಯಲ್ಲಿ ಇಲ್ಲಿ ಎಲ್ಲ ಭಟ್ಟ ಸಮಾಜ, ಎಲ್ಲ ಹಿಂದೂ ಸಮಾಜ ಎಲ್ಲ ಒಟ್ಟು ಸೇರಿ ಉತ್ತಮರೀತಿಯಲ್ಲಿ ಕರ್ತವ್ಯ ಮಾಡಿದೆ. ನಿಜವಾಗಿ ಕೃಷ್ಣ ಕರ್ಷತೀತಿ ಕೃಷ್ಣ ಎಂಬ ಮಾತು ಖಂಡಿತ ಅದು ಸತ್ಯ. ಬಹುಶಃ ಕೃಷ್ಣನ ಅನುಗ್ರಹ ಎಲ್ರಿಗಾಗಲಿಕ್ಕೆ, ಆಶೀರ್ವಾದ ಮಾಡಲಿಕ್ಕೆ ಪರ್ಯಾಯ ಪೀಠದ ಉಡುಪಿಯ ಅಷ್ಟಮಠದ ಸ್ವಾಮಿಗಳು ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾರೆ. ನಮ್ಮ ತೀರ್ಥರೂಪರು ಯಾವಾಗಲೂ ಹೇಳ್ತಿದ್ದು, ನಾವು ದೇವರನ್ನು ಗಟ್ಟಿ ಹಿಡ್ಕೊಂಡ್ರೆ ದೇವರು ನಮ್ಮನ್ನು ಗಟ್ಟಿ ಹಿಡ್ಕೊಳ್ತಾರೆ ಅಂತ. ಬಹುಶಃ ಅದನ್ನೇ ನಂಬಿ ನಮ್ಮ ಸುರೇಶ್ ರಾಯರು ಅವರ ಎಲ್ಲ ಸಮಿತಿಯರನ್ನು ಒಟ್ಟುಗೂಡಿಸಿ ಕರ್ಮಣ್ಯ ಮಾಧಿಕಾರಸ್ಥೆ ಮಾಫಲೇಶು ಕದಾಚನ ಅಂತ ಹೇಳಿ, ನಾನು ಮಾಡುವಂತಹ ಕರ್ತವ್ಯ ಮಾಡ್ತೇನೆ, ದೇವರು ಅದಕ್ಕೆ ಖಂಡಿತ ಅನುಗ್ರಹಿಸ್ತಾರೆ ಎಂಬ ದೃಢ ವಿಶ್ವಾಸದಿಂದ ಇಷ್ಟು ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಆ ಕೈ ಹಾಕಿದ ಕೆಲಸಕ್ಕೆ ಇಡೀ ಸಮಾಜ ಒಟ್ಟು ಸೇರಿ ಅವರನ್ನು ಬೆನ್ನು ಕೈಗೊಟ್ಟು ಅವರನ್ನು ಅನುಗ್ರಹಿಸಿ ಹೇಳಿದರೆ, ಇದು ಖಂಡಿತ ಆ ಮಾತು ಖಂಡಿತ ಸತ್ಯ ಅಂತ ಹೇಳ್ತೇನೆ. ಅದಕ್ಕೋಸ್ಕರ ಇಲ್ಲಿಯ ಎಲ್ಲ ಬಹುಶಃ ಈ ಸಮಿತಿಯವರನ್ನೆಲ್ಲ ಇಡೀ ಬೊಂಬಾಯಿಯ ಜನತೆ ಬಹುಶಃ ಈ ರೀತಿಯ ಒಂದು ವಿಶೇಷವಾದ, ಬಹುಶಃ ಹರೀಶ್ವರ ಹೇಳಿದರು, ದೊಡ್ಡ ಜವಾಬ್ದಾರಿ ನಾನು ಗೊತ್ತಿದ್ದೇನೆ, ಆ ಜವಾಬ್ದಾರಿಯನ್ನೆಲ್ಲ ಇವತ್ತು ನೋಡಿ ಮನರು ಹುಟ್ಟು ಎಷ್ಟು ಮಾಡ್ತಾ ಇದ್ದಾರೆ ಅಂತ. ಇದನ್ನು ನೋಡಿ ಬಹಳಷ್ಟು ಸಂತೋಷವಾಯಿತು. ಹಿಂದೂ ಸಮಾಜ ನಾವೆಲ್ಲ ಕೆಲಸಗಳಲ್ಲಿಯೂ ಹೀಗೆ ಇನ್ನು ಮುಂದಕ್ಕೆ ಒಟ್ಟಿಗೆ ಇದ್ದು ಎಲ್ಲ ಕರ್ತವ್ಯವನ್ನು ಚಂದದಲ್ಲಿ ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಕ್ಕೆ ಪ್ರಪ್ರಥಮವಾಗಿ ನಿಮ್ಮಲ್ಲಿ ಬೇಡಿಕೊಳ್ತಾಯಿದ್ದೀನಿ. ಬಹುಶಃ ಆಶೀರ್ವಚನ ಮಾಡಲಿಕ್ಕೆ ಪೂಜ್ಯ ಶ್ರೀಗಳಿರುವಾಗ ನಾನು ಪ್ರತ್ಯೇಕ ಆಶೀರ್ವಚನ ಮಾಡೋದು ಬೇಕಾಗತ್ಯ ಇಲ್ಲ. ದೇವತಾ ಅನುಗ್ರಹ ನಿಮ್ಗೆ ಎಲ್ರಿಗೂ ಆಗಲಿ. ಆ ದೇವಿಯ ಪೂರ್ಣ ಅನುಗ್ರಹ. ಯಾಕೆಂದರೆ ನಾವು ಗಟ್ಟಿಯಾಗಿ ದೇವರನ್ನು ಹಿಡ್ಕೊಂಡಾಗ ಗಟ್ಟಿಯಿಂದ ಹಿಡಿದು ಆ ವಿಶೇಷ ರೀತಿಯ ನಂಬಿಕೆಯಲ್ಲಿ ನಮ್ಮ ದೇವರು ನಮ್ಮನ್ನು ಅನುಗ್ರಹಿಸ್ತಾರೆ ಎಂಬಂತಹ ದೃಢ ವಿಶ್ವಾಸದಿಂದ ನಾವು ದೇವರನ್ನು ನಂಬಿದಾಗ ಖಂಡಿತ ನಮ್ಮ ಕೆಲಸ ದೇವರು ಅನುಗ್ರಹಿಸ್ತಾರೆ. ಆ ವಿಶ್ವಾಸ ಬರಲಿಕ್ಕೋಸ್ಕರ ಈ ಪೂಜೆ ಪುನಸ್ಕಾರಗಳೆಲ್ಲ ನಡೆಯುದು. ದೇವರನ್ನು ಅಲಂಕಾರ ಮಾಡೋದು ಆಗಲೇ ಹೇಳಿದರು ಯಡೂರು ಸ್ವಾಮಿಗಳು, ದೇವರನ್ನು ಅಲಂಕಾರ ಮಾಡೋದು, ಕೃಷ್ಣನಿಗೆ ಅಲಂಕಾರ ಎಲ್ಲ ಆಗುದಾಗುತ್ತಿಲ್ಲ, ಅವರಿಗೆಲ್ಲವೂ ಉಂಟು, ನಾವೆಂತ ಕೊಡೋದು. ಆದರೆ ನಮ್ಮ ಭಕ್ತಿಯಿಂದ ನಾವು ಕೊಡುವಂತಹ ಕಾಣಿಕೆ, ನಮ್ಮ ಭಕ್ತಿ ಅಲ್ಲಿ ಶಕ್ತಿಯಾಗಿ ಅದು ನಮ್ಮನ್ನು ಅನುಗ್ರಹಿಸ್ತದೆ. ಆದ್ದರಿಂದ ನಾವು ಎಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ದೇವತಾ ಸೇವೆ ಮಾಡ್ತೇವೋ ಅಷ್ಟು ಅನುಗ್ರಹ ವಿಶೇಷವಾಗ್ತದೆ. ಎಲ್ಲ ಸಾನ್ನಿಧ್ಯದಲ್ಲಿಯೂ ಖಂಡಿತ ವಿಶೇಷವಾದಂತಹ ಶಕ್ತಿ ಉಂಟು. ಆ ಶಕ್ತಿಯನ್ನು ನಾವು ನಮ್ಮ ಭಕ್ತಿಯ ಮುಖೇನ ಪಡಿಬೇಕು. ಸಮುದ್ರದಲ್ಲಿ ಬೇಕಾದಷ್ಟು ನೀರಿದ್ದರೂ ಕೊಡಪಾನವನ್ನು ಹಿಡ್ಕೊಂಡಾಗಿ ನೀರು ಸಿಗ್ತದಂತೆ. ದೊಡ್ಡ ಕೊಡಪಾನ ಹಿಡ್ಕೊಂಡು ಹೋದರೆ ತುಂಬ ನೀರು ತರಬಹುದು, ತೂತದ ಕೊಡಪಾನ ಹಿಡ್ಕೊಂಡು ಹೋದರೆ ಬರುವ ಖಾಲಿ. ಹಾಗೆ ದೇವಸ್ಥಾನಕ್ಕೆ ಹೋಗುವಾಗ ದೇವರ ಮೇಲೆ ವಿಶೇಷವಾದ ಭಕ್ತಿಯಿಂದ ಹೋದರೆ ದೇವರ ಅನುಗ್ರಹ ನಮಗೆ ಜಾಸ್ತಿ ಆಗ್ತದೆ. ಎಲ್ಲರೂ ಹೋಗ್ತದೆ, ನಾನು ಒಂದು ಸಂಜೆ ಹೊತ್ತು ಒಂದು ಸುತ್ತು ಹೊಡೆದು ಬರ್ತೇನೆ, ಒಂದು ರೌಂಡ್ ಹೊಡೆದು ಬರ್ತೇನೆ ಅಂತ ಹೇಳಿ ಹೋದರೆ ಆ ಸುತ್ತು ಮಾತ್ರ ಆಗುದು, ಅದರಲ್ಲಿ ಅನುಗ್ರಹ ಇಲ್ಲ. ಆದ್ದರಿಂದ ಭಕ್ತಿ ಬರಲಿಕ್ಕೆ ಬೇಕಾದಂತಹ ಸಾಧ್ಯ ಮಾಧ್ಯಮ ಇಂತಹ ಪೂಜೆ ಪುನಸ್ಕಾರಗಳು. ಆದ್ದರಿಂದ ಆ ಪೂಜೆ ಪುನಸ್ಕಾರ ಮುಖೇನ ವಿಶೇಷ ನಂಬಿಕೆ ಇಟ್ಟು ನಮ್ಮ ಶಕ್ತಿಗಳ ಮೇಲೆ ನಂಬಿಕೆ ಇಟ್ಟು ಆರಾಧನೆ ಮಾಡಿ ದೇವರು ಖಂಡಿತ ಅನುಗ್ರಹಿಸ್ತಾರೆ. ಇಂತಹ ಒಳ್ಳೆ ಕೆಲಸದಲ್ಲಿ ನನಗೊಂದು ಅವಕಾಶ ಕೊಟ್ಟತಕ್ಕ ಕೃತಜ್ಞತೆ ಸಲ್ಲಿಸ್ತಾ ಲೋಕ ಸಮಸ್ತ ಸುಖಿನೋ ಒಂದು ಹೇಳುತ್ತಾ ಜನ ಎಲ್ಲ ಸತ್ಯ ಮಾರ್ಗದಲ್ಲಿ, ಧರ್ಮ ಮಾರ್ಗದಲ್ಲಿ, ನ್ಯಾಯ ಮಾರ್ಗದಲ್ಲಿ ನಡೆದು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಪಡೆಯುವಂತೆ ಆ ಮಹಾದೇವಿ ಅನುಗ್ರಹಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ದೇವರಿಗೆ ಅರ್ಪಿಸಿ ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ವೈಷ್ಣೀ ಮಧ್ವಕರಾಂಚಿತಂ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ
ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಮುಂಬೈ ನಗರದಲ್ಲಿ ಸಯನಿನ ಈ ಪ್ರದೇಶದಲ್ಲಿ ಮತ್ತೊಂದು ದಕ್ಷಿಣ ಕನ್ನಡ ಜಿಲ್ಲೆ ತಯಾರಾಗಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷಪಡ್ತೀನಿ. ಈ ದೇವಸ್ಥಾನಗಳು, ಈ ಆಯಗಳು, ಅದು ನಮ್ಮೂರಿನ ಸಂಸ್ಕೃತಿ. ಅದು ನಮ್ಮೂರಿನ ಕರಾವಳಿಯಲ್ಲಿ ಹೋದರೆ ಈ ದೇವಾಲಯಗಳನ್ನು ನಾವು ನೋಡ್ತೇವೆ. ಆದರೆ ಮಹಾರಾಷ್ಟ್ರಕ್ಕೆ ಮೊಟ್ಟ ಮೊದಲಿನ ದೇವಸ್ಥಾನ ಈ ಗೋಪಾಲಕೃಷ್ಣನ ದೇವಸ್ಥಾನ ಅಂತ ನಾವು ಹೆಮ್ಮೆಯಿಂದ ನಾವು ಹೇಳಬಹುದಾಗಿದೆ. ದೇವಸ್ಥಾನದ ಎದುರಿ ಸಾಯನಿಗೆ ತುಂಬ ಸಲ ಬಂದಿದ್ದೇವೆ ನಾವು. ಆದರೆ ಇವತ್ತು ಬರುವಾಗ ಒಂದು ವಿಶೇಷ ಇದೆ. ನೋಡುವಾಗಲೇ ಕಣ್ಣರಳಿಸಿ ಅಲ್ಲಿಯೇ ನಮ್ಮನ್ನು ನಿಲ್ಲಿಸುವ ಆ ಗೋಪುರ, ಆ ಕಾಷ್ಟ ಶಿಲ್ಪಗಳು, ಶಿಲೆಯ ಕೆಲಸಗಳು ಒಂದೊಂದು ಕೂಡ ಅಪೂರ್ವವಾದ್ದು. ದೇವಸ್ಥಾನಕ್ಕೆ ಬರುವಾಗಲೇ ಕೃಷ್ಣ ಸ್ವಾಗತ ಮಾಡ್ತಾ ಇರ್ತಾನೆ. ಆ ಚಿತ್ರಗಳಲ್ಲಿ, ಆ ಕಲೆಗಳಲ್ಲಿ ದೇವರು ತುಂಬಿ ನೃತ್ಯ ಮಾಡುವ ಅಪೂರ್ವವಾದ ಸ್ವಾಗತ ನಮಗೆ ಸಿಗಬೇಕಾದರೆ ಈ ದೇವಾಲಯಗಳಿಗೆ ನಾವು ಬರಬೇಕು. ನಾವು ಇಲ್ಲಿವರೆಗೆ ಬಂದಾಗ ಪ್ರಾಯಶಃ ಕೃಷ್ಣ ಮಾತ್ರ ವಿಗ್ರಹ ಗುಡಿಯಲ್ಲಿ ಮಾತ್ರ ಕೃಷ್ಣ ಕಾಣ್ತಿದ್ದ. ಆದರೆ ಈಗ ಬಂದರೆ ಗುಡಿಯಲ್ಲಿ ಕೃಷ್ಣ ಅಲ್ಲಿ ಮಾತ್ರ ಅಲ್ಲ, ಒಂದೊಂದು ಕಲ್ಲಿನಲ್ಲಿ, ಒಂದೊಂದು ಗೋಪುರದ ಚಿತ್ರಗಳಲ್ಲಿ, ಒಂದೊಂದು ಕಾಷ್ಟ ಶಿಲ್ಪಗಳಲ್ಲಿ ಎಲ್ಲಿ ನೋಡಿದ್ರೂ ಕೃಷ್ಣ ಕುಣಿತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಖುಷಿಗೆ ಕಾರಣವಾಗಿರ್ತಕ್ಕಂಥದ್ದು. ಒಂದು ರೀತಿಯಲ್ಲಿ ನಾವೆಲ್ಲ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೆನೆನ್ಸ್ ಮಾಡ್ತಾ ಇದ್ದವ್ರು. ನಾವು ಅಲ್ಲಿಂದ ಇಲ್ಲಿ ಮಡಿ ದೂರ ದೂರ ಕೊಡಬೇಕಿತ್ತು. ಕೃಷ್ಣ ಹೇಳಿದ ಸಾಕಾಗಿ ಬಿಟ್ಟಿದೆ ಜನರಿಗೆ. ಸೋಷಿಯಲ್ ಡಿಸ್ಟೆನ್ಸ್ ಪ್ರಾಯಶಃ ಎಲ್ಲ ದಕ್ಷಿಣ ಕನ್ನಡದ ಅಲ್ಲ, ಮಹಾರಾಷ್ಟ್ರದ ಎಲ್ಲ ಜನ ಮೈಗೆ ಅಂಟಿಕೊಂಡು ಇವತ್ತು 3-4 ಕಿಲೋಮೀಟರ್ ಇಲ್ಲಿ ಬಂದಿದ್ದಾರೆ ಅಂತಂದರೆ ಕೃಷ್ಣನೇ ಇಂತಹ ಎಲ್ಲರನ್ನು ಸೇರಿಸುವ ಕೆಲಸ ಮಾಡಿಸಿದ್ದಾರೆ. ಸದ್ಯಕ್ಕೆ ಕೋವಿಡ್ ಸಾಕು ನಮಗೆ. ಈ 2-3 ಅಲೆ ಅಂತ ಹೇಳಿದರು, 4ನೇ ಅಲೆ ಬರಲಿಕ್ಕುಂಟು ಅಂತ. ಪ್ರಾಯಶಃ ಆ ಕೃಷ್ಣ ಇಲ್ಲಿ ಬಂದಿದ್ದಾನೆ. ಆ 4ನೇ ಅಲೆ ಅದು ಎಲ್ಲೋ ಹಾರಿ ಹೋಗಲಿ, ಅದು ಎಲ್ಲಿಂದ ಬಂದಿದೆ ಅಲ್ಲಿಗೆ ಹೋಗಿ ಅಲ್ಲಿ ಬೀಳಲಿ. ನಮ್ಮ ದೇಶ ಅದು ಸುರಕ್ಷಿತ, ಅದು ಸುಭಿಕ್ಷೆಯಾಗಿ ಇರಲಿ ಅಂತ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಶಿಲೆ ಫಲವನ್ನು ಕೊಡುವುದಿಲ್ಲ, ಅದು ಜಡ. ಆದರೆ ಆ ಶಿಲೆಯಲ್ಲಿ ಮಾತನಾಡಿಸುವ ಶಕ್ತಿ ನಾವು ಆವಾಹನೆಯಿಂದ, ಭಕ್ತಿಯಿಂದ ನಾವು ಮಾಡಬೇಕಾದ್ದು. ಕಲ್ಲು ಎಲ್ಲಿಯೂ ಮಾತಾಡುವುದಿಲ್ಲ, ಆದರೆ ದೇವಸ್ಥಾನಕ್ಕೆ ಬಂದರೆ ಆ ಶಿಲೆ ಮಾತಾಡ್ತದೆ. ಯಾಕೆಂತಂದರೆ ಆ ಶಿಲೆಯಲ್ಲಿ ಆ ಪೂಜೆ, ಬರುವ ಭಕ್ತರ ಭಕ್ತಿ, ಆ ನಂಬಿಕೆ, ಆ ಶ್ರದ್ಧೆ ಅದೆಲ್ಲ ತುಂಬಿಕೊಂಡಾಗ ಅದು ಕಲ್ಲಾಗಿರುವುದಿಲ್ಲ, ಅದು ಬರೀ ಕಲೆಯಾಗಿರುವುದಿಲ್ಲ. ಅದರಲ್ಲಿ ಕೃಷ್ಣ ತುಂಬಿಕೊಂಡಿರ್ತಾನೆ. ಅವನು ಕೃಷ್ಣ ಮಾತಾಡ್ತಾನೆ. ನಮಗೆ ಮಾತಾಡಿಸ್ಲಿಕ್ಕೆ ಗೊತ್ತಿರಬೇಕು. ನಾವು ದೇವಸ್ಥಾನಕ್ಕೆ ಬರ್ತೇವೆ, ಹಾಗೆಯೇ ಹೋಗ್ತೇವೆ ನಾವು. ಆದರೆ ಅಷ್ಟಕ್ಕೆ ದೇವಸ್ಥಾನದ ಫಲ ನಮಗೆ ಸಿಗುವುದಿಲ್ಲ. ದೇವಸ್ಥಾನಕ್ಕೆ ಬಂದರೆ ದೇವರು ನಮ್ಮ ಹತ್ರ ಮಾತಾಡಬೇಕು, ದೇವರು ಅನುಗ್ರಹ ಮಾಡಬೇಕು. ದೇವರು ಮಾತಾಡಬೇಕಾದ್ರೆ ಏನು ಮಾಡಬೇಕು? ನಾವು ದೇವರನ್ನು ನಾವು ಮಾತಾಡಿಸಬೇಕು. ನಾವು ದೇವರನ್ನು ಮಾತಾಡಿಸುವುದಿಲ್ಲ, ಅಲ್ಲಿದ್ದವರನ್ನೆಲ್ಲ ನಾವು ಮಾತಾಡಿಸ್ತೇವೆ. ದೇವರನ್ನು ಮಾತಾಡಿಸಿದ್ರೆ ಕಲ್ಲು ಅದೇನು ಮಾತಾಡೋದು ಅಂತ. ನಾವು ಮಾಡಬೇಕಾದ ಕೆಲಸ ಏನು ಅಂತಂದರೆ ಆ ದೇವರ ಹತ್ರ ನಾವು ಮಾತಾಡಬೇಕು. ಮಾತಾಡಿದರೆ ಆ ದೇವರು ನಮಗೆ ಖಂಡಿತ ಉತ್ತರ ಕೊಡ್ತಾರೆ. ಅದು ಬರೀ ಕಲ್ಲಾಗಿರುವುದಿಲ್ಲ, ಆ ಕಲ್ಲಿನೊಳಗೆ ದೇವರು ಒಳಗೆ ಕೂತಿರ್ತಾನೆ. ಗೋಕುಲದಲ್ಲಿ, ಬೃಂದಾವನದಲ್ಲಿ ಗೋಪಿಕೆಯರ ಜೊತೆಗೆ ಕೃಷ್ಣ ಆರಾಧಿಸ್ತಾ ಇದ್ದ. ಆ ಗೋಪಿಕೆಯರಿಗೆ ಅಹಂಭಾವ ಬಂತು. ಯಾವಾಗ ಅಹಂಭಾವ ಬಂತು, ದೇವರು ದೂರ ಸರಿದು ನಿಂತ. ಎಲ್ಲ ಅಳ್ಳಿಕ್ಕೆ ಪ್ರಾರಂಭ ಮಾಡಿದರು. ಕೃಷ್ಣ ಇಲ್ಲ, ಅಲ್ಲಿಯೇ ಇದ್ದಾನೆ ಕೃಷ್ಣ, ಅವರಿಗೆ ಕಾಣಿಸ್ಲಿಲ್ಲ. ಒಬ್ಬೊಬ್ಬರು ಕೂಡ ಒಂದು ಮರ ಗಿಡಗಳಲ್ಲೆಲ್ಲ ಕಣ್ಣೀರಿನ ಅಭಿಷೇಕ ಮಾಡಿ ಕೇಳಿದ್ರು, ಕೃಷ್ಣ ಎಲ್ಲಿ, ಕೃಷ್ಣ ಎಲ್ಲಿ ಅಂತ. ಯಾರೂ ಉತ್ತರ ಕೊಡಲಿಲ್ಲ. ಕೊನೆಗೆ ಕೃಷ್ಣನ ವೇಷ ತಾವು ಹಾಕಿ ಪರಸ್ಪರವಾಗಿ ಸಂಭಾಷಣೆ ಮಾಡಿದರು. ಕೃಷ್ಣ ಬರಲಿಲ್ಲ. ಕೊನೆಗೆ ಎಲ್ಲ ಒಟ್ಟಿಗೆ ಸೇರಿ ಸಾಮೂಹಿಕವಾದ ಗಾನ ಮಾಡಿದರು.
ಜಯತಿ ತೇದಿಕಂ ಜನ್ಮನ ವೃಜ ಶಯತ ಇಂದಿರ ಸಾಧು ತತ್ರಹಿ ಅಂತ ಆ ಎಲ್ಲ ಗೋಪಿಕೆಯರು ಒಟ್ಟಾಗಿ ಸೇರಿ ಭಜನೆ ಮಾಡಿದರು, ಹಾಡಿದರು. ಯಾವಾಗ ಹಾಡಿದ್ರು, ಕೃಷ್ಣ ನೀನಿಲ್ಲದಿದ್ದರೆ ನಮ್ಮ ಜೀವನ ಬರಡು, ನೀನಿದ್ದರೆ ಮಾತ್ರ ನಮ್ಮ ಜೀವನದ ಸೌಭಾಗ್ಯ ನೀನು ಕೃಷ್ಣ, ನೀನಿಲ್ಲದಿದ್ದರೆ ನಾನು ಬದುಕಿ ಪ್ರಯೋಜನ ಇಲ್ಲ ಅಂತ ಯಾವಾಗ ಕಣ್ಣೀರು ಹಾಕಿ ಕಣ್ಣೀರಿನ ಸ್ನಾನ ಮಾಡಿದ್ರು, ಕೃಷ್ಣ ತಾಸಾಮ ಆವಿರಭೂ ಶೌರಿ ಸಾಕ್ಷಾತ್ ಮನ್ಮಥಃ ಆ ಮನಸ್ಸನ್ನು ಮತನೆ ಮಾಡುವ ಸುಂದರದ ಮೂರ್ತಿ ಕೃಷ್ಣ ಕಾಣಿಸಿಕೊಂಡ. ದೇವರು ಅಲ್ಲಿಯೇ ಇದ್ದ, ಯಾರಿಗೂ ಕಾಣಿಸ್ಲಿಲ್ಲ. ಯಾವಾಗ ಭಜನೆ ಮಾಡಿದ್ರು, ಕೃಷ್ಣ ಇಲ್ಲದೆ ನಮಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಣ್ಣೀರು, ಪ್ರೀತಿಯ ಪ್ರೇಮದ ಕಣ್ಣೀರು ಹರಿಸಿದರು. ದೇವರು ದರ್ಶನವನ್ನು ಕೊಟ್ಟ. 5 ವರ್ಷ ಆಯಿತು ನಮಗೆ. ಕೃಷ್ಣ ಅದೃಶ್ಯನಾಗಿದ್ದ, ಎಲ್ಲಿಯೋ ಅಡಗಿ ಕೂತಿದ್ದ. ಇಡೀ ಆ ಭಕ್ತ ಜನತೆ ಒಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡಿದರು, ಕೃಷ್ಣ ನೀನಿಲ್ಲದಿದ್ದರೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ. ಕೃಷ್ಣ ನೋಡಿದ, ಈ ಸಲ ಕೋವಿಡ್ ಬರೋಲ್ಲ ಅಂತ ಹೇಳಿದ, ಈ ವರ್ಷ ಸೆಕೆಂಡ್ ಕೋವಿಡ್ ಬರೋದಿಲ್ಲ ಅಂತ ಹೇಳಿದ. ನಾವು ಬಿಡ್ಲಿಲ್ಲ. ಈ ಬೊಂಬಾಯಿಯ ಜನ ಭಕ್ತ ಜನತೆ ಹೇಳಿದ್ರು, ಆ ಗೋಪಿಗೆಯರ ಹಾಗೆ ಕೃಷ್ಣ ನೀನಿಲ್ಲದಿದ್ರೆ ನಮ್ಮ ಜೀವನ ಸೇರಿದೆ. ಇದು ನಿರಂತರವಾಗಿ ನಮ್ಮ ಸಮಾಜದಲ್ಲಿ ಅದು ಗಟ್ಟಿಯಾಗಲಿ, ನಮ್ಮ ದೇಶ ಅದು ವಿಶ್ವಗುರು ಆಗತಕ್ಕಂತಹ ಸಂದರ್ಭಕ್ಕೆ ಇದು ನಾಂದಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ, ನಮ್ಮ ಸಮಾಜ ಅದು ಸುಪ್ರತಿಷ್ಠಿತ ಆಗಬೇಕು, ಗಟ್ಟಿಯಾಗಬೇಕು. ಯಾಕಂದ್ರೆ ಬೇರೆ ಬೇರೆ ಮತದವರಿಗೆ ಬೇರೆ ಬೇರೆ ರಾಷ್ಟ್ರಗಳಿವೆ. ಹಿಂದೂಗಳಿಗಿರುವ ಒಂದೇ ಒಂದು ರಾಷ್ಟ್ರ ಅಂತಂದ್ರೆ ಅದು ಭಾರತ ಮಾತ್ರ. ಇದು ಬಿಟ್ಟರೆ ಹಿಂದೂ ಮಹಾಸಾಗರಕ್ಕೆ ನಾವು ಹಾರಬೇಕು. ಹಾಗಾಗಿ ನಮಗೆ ಬೇಕಾದ ಈ ಐಕ್ಯ, ಹಿಂದೂ ಧರ್ಮದ ಐಕ್ಯ, ಅದರ ಧರ್ಮದ ಜಾಗೃತಿ, ನಮ್ಮ ಸಂಸ್ಕೃತಿಯ ಮತ್ತೆ ಮರುಕಳಿಕೆ, ಇದೆಲ್ಲ ಅದು ಬರಲಿ, ಅದಕ್ಕೆ ಇದು ನಾಂದಿ ಆಗಲಿ ಅಂತ ಹಾರೈಸ್ತಾ, ಜಯ ಮುರಳಿ ಮನೋಹರ ನಂದಲಾಲ, ತನ್ನ ಪರ್ಯಾಯದಲ್ಲಿ 2 ವರ್ಷವೂ ಕೂಡ 24x2 ವರ್ಷ ನಿರಂತರವಾಗಿ ಭಜನೆಯನ್ನ ಭಗವಂತನಿಗೆ ಸಮರ್ಪಣೆ ಮಾಡುವ ಮುಖೇನ ಕೃಷ್ಣನ ಪರಮಾನುಗ್ರಹಕ್ಕೆ ಅಂತರ್ಥ. ಆ ರೀತಿ ನಮ್ಮನ್ನೆಲ್ಲ ಹರಸಿದ್ದಾರೆ. ಅವರಿಗೆ ಅನಂತ ಅನಂತ ನಮಸ್ಕಾರಗಳು. ಚತುರ್ವೇದ ಪಾರಂಗತರಾಗಿರ್ತಕ್ಕಂತಹ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ನನಗೆ ಆರತಿಯನ್ನು ಎತ್ತಿದ್ರು ಅಂತಂದ್ರೆ ಸಾನ್ನಿಧ್ಯ ಬಂತು ಅಂತ ಅರ್ಥ. ಇನ್ನೇನು ಬೇಕಾಗಿಲ್ಲ. ನಮ್ಮನ್ನ ಕುರಿತು ಆಶೀರ್ವಾದವನ್ನು ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿ. ಇನಿ ಮುಂಬೈದ ಮಹಾ ಪೇಂಟದ ನಡುಟು ಕೃಷ್ಣದೇವರು ಬರ್ತದೆ ಹುಲ್ಲುದೇರು ಮೊರಲಗಂಟದ ಒಂದು ಮಂದಿರ ದೇವಸ್ಥಾನ ನಿರ್ಮಾಣ ಆತಂಡು ದೇವರೇ ಮಾತ ಈ ದೇವಸ್ಥಾನದ ಅಗತ್ಯ ಉಂಡ ಅಂದು ಸುಮಾರು ಜನ ಕೇಳುವೇರು. ಖಂಡಿತ ಬದ್ಲ ದೇವರಿಗೆ ಬೋಡೊಂದುಜಿ ಓಲಿಯರ್ ನಿನ್ನ ದೇವರಿಗೆ ಏನಾಗ ಪ್ರಹ್ಲಾದರಾಯ ಪಂಚನ ಪಾತೆರ ಊರು ಉಳ್ಳೇರು ಕೇಳತ್ತು ಊರು ಇಜ್ಜಿರು ಬಣ ಅಣು ರೇಣು ತೃಣಕಾಷ್ಠ ಪರಿಪೂರ್ಣ ಗೋವಿಂದ ದೇವದಾಂದಿನ ಜಾಗಿನೇ ಇಜ್ಜಿ. ಈ ಪ್ರಶ್ನೆ ಅವು ಇನಿ ಕೊಡದ ಅತ್ತೆ ಉಪನಿಷತ್ ಹೇಳಿ ಒಂದು ಕತೆ ಬರ್ಕೊಂಡು ಋಷಿಕುಮಾರೇ ಅಮ್ಮೆರಡು ಬೋದು ಕೇಳುವರಿಗೆ ದೇವರು ತೋಜ್ಜರು ಉಳ್ಳೇರು ಬಣ ದಾಯಿ ನಂಬೋಡು ನಮ್ಮ ಓಲ್ಲೇರು ದಾಯಿ ತೋಜ್ಜರು ತೋಜಂದ ದೇವರು ನಮ್ಮ ಉಳ್ಳೇರು ಬಣದ ಎಂತ ನಮ್ಮುಂಡಮ್ಮ ಅವ್ರ ಮಲ್ಲ ಋಷಿಗಳು ಆರು ಪಂಡೇರು ಒಂಜಿ ಪಾತ್ರ ನೀರು ಕಾಣಲ್ಲ, ಒಂಜಿ ಪುಂಡಿ ಐಕ್ ಉಪ್ಪು ಪಾಡಲ, ಎಲ್ಲ ಕಂಡೆ ಪೊಸಂಬಲ್ಲ. ಮಂದಾನಿ ಪೊಸಂಬನ್ನಾಗ ಕೇಳುವೇರು ಐ ಉಪ್ಪು ಪಾಡ್ದಾನ ಅಂದು ಪಾಡ್ದೆ ದೆತ್ತು ತೋಜಾವ್ಗೆ ಇಂಚ ತೂಪೇರು ಉಪ್ಪು ತೋಜಿ ಕಣ್ಣು ತೋಜಿ ಕೈ ಕಾಣ ತಿಕ್ಕೊಂಡ ತೂಕ ಬಣ್ಣದು ಕೈ ಪಾಡ್ದು ತಿರ್ಗಾನಂದ ಅಂಡ ಕೈಗಳ ತಿರುಗದಜ್ಜಿ ಅಂದು ಯಾನ್ ಕೋಡೆ ಉಪ್ಪು ಪಾಡ್ದಿನಿ ಅಂದ ಅಂಡ ಹಿಂಗೆ ಬೀಜ್ಜಿ ಅಂಚಾಂಡ ಆ ನೀರಂತ ಪರಗೆ ಮೇಲ್ದ ನೀರು ಪರಿಯರು ಆ ಉಪ್ಪು ಉಪ್ಪಿತ್ತಂಡು ಮಧ್ಯದ ನೀರ್ಲ ಉಪ್ಪೆ ಇತ್ತಂಡು ಅಡಿತ ನೀರ್ಲ ಉಪ್ಪೆ ಉಂಡು ಆ ನೀರು ಉಪ್ಪು ಉಂಡ ಇಜ್ಜ ಇತ್ತ ಉಂಡು ಓಲುಂಡು ಅಯ್ಯ ಓಲುಂಡು ನಾನು ಬಂದ್ಬಿನಿ ಆ ನೀರದ ಕಣೊಟ್ಲ ಆ ಉಪ್ಪು ವ್ಯಾಪ್ಸಾದ ಉಂಡು
ಅಂದ ಇಂಚನೆ ದೇವರಲ್ಲ ಓಲ್ಲೇರು ದೇವರು ಓಲ್ಲೇರು ಕೆನ್ನತ್ತು ಓಲ್ ಉಜ್ಜೇರು ಅಣುರೇಣು ದೃಢ ಕಾಷ್ಠ ಪರಿಪೂರ್ಣ ಗೋವಿಂದ ಕೈಗೆ ತಿಕ್ಕುಜೇರು ಕಣ್ಣಿಗೆ ತೋಜೇರು ಅಂಡಲ ಅದನ್ನ ಮಹಿಮೆ ತೋಂದಮ್ಮ ಉಲ್ಲೇರು ಪಡೆದ ನಮ್ಮ ನಂಬೋಡು ಉಪ್ಪುದ ರುಚಿ ನಮ್ಮ ತೋದು ಅವರು ಉಪ್ಪು ಉಂಡು ಪಡೆದ ನಮ್ಮ ಇಂಚ ನಿಗಂಡ ಮಲ್ಪನ ಅಂಜನೆ ದೇವರನ್ನ ಮಹಾತ್ಮೆ ನಮ್ಮ ತೂ ಒಂದು ದೇವರು ಉಲ್ಲೇರು ಪಡೆದ ನಮ್ಮ ನಂಬೋಡು ಅಂಜನೆ ಕೆವಿ ಕೊರಿಯಾ ಪಣ್ಣದ ಅಂಡ ನಂಗೆ ಕೇರುಂಡ ಇಜ್ಜಿ ಒಂಜಿ ಮೊಬೈಲ್ ಸೆಟ್ ಉಂಡು ಪಣ್ಣದ ಅಂಡ ಒಂಜಿ ರೇಡಿಯೋ ಸೆಟ್ ಉಂಡು ಪಣ್ಣದ ಅಂಡ ಒಂಜಿ ಟಿವಿ ಸೆಟ್ ಉಂಡು ಪಣ್ಣದ ಅಂಡ ಆ ಪದ್ಯಕ್ಕೆ ಏನುಂಡು ಆ ದೃಶ್ಯ ತೋಜಾಲ ಪಣ್ಣದ ನಮ್ಮ ಆರಾಧನೆ ಮಾಡ್ಬಿಡು ಪಣ್ಣದ ಅಂಡ ನಂಗೆ ಒಂಜಿ ಪ್ರತಿಮೆ ಪಂತು ನಾವು ಗೋಡಾಪುಂಡು ಪ್ರತಿಮೆನೇ ದೇವರಾತ್ ಪ್ರತಿಮೆ ದೇವಲಾಯಿ ದೇವರು ವಿಶೇಷವಾದ ಅನ್ಹಿತವಾದ ಉಳ್ಳೇರು ಈ ನಂದ ಗೋಕುಲೋಡು ದೇವರೇ ವಿಶೇಷವಾದ ಸನ್ನಿಹಿತ ಅದು ಉಳ್ಳೇರು ಕೂಡ ನಮ್ಮ ತೆರೆಯೋ ನೋಡು ಭಾಗವತೊಂದು ಪಾತ್ರ ಬಂತೇವೆ ದೇವರದ್ದು ಕುಳ್ಳುಂದ ಅಂಡ ವೃಂದಾವನ ವೃಂದಾವನಂ ಯದಧಿವಾಸತ ಆಸ ಸದ್ರೆಂ ಮಾಹೇಂದ್ರ ಸತ್ಮ ಸದೃಶಂ ದೇವರು ಮತ್ತು ಕುಳ್ಳಿಯರು ನನ್ನದ ಅಂಡ ಆ ಕಾಡಲ್ಲಂಗ ಬಂಜಿ ಆ ವನ ವೃಂದಾವನ ಅವು ಇಂದ್ರನ ಸ್ವರ್ಗಕ್ಕೆ ಸಮಾನ ಅಂದುಕೊಂಡಗೆ ಆದು ವೈಭವ ಅವಳು ಇನ್ನು ಈ ದೇವಸ್ಥಾನ ತಗೊಂಡಿಲ್ಲ ಮುಂಬೈನ ಮಹಾನಗರಿ ಬಣ್ಣದ ಅಂಡ ಅವಳು ವ್ಯಾಪಾರದ ಕೇಂದ್ರ ಅಂಚೆ ಒಂದು ಈತ ಮಲ್ಲ ಒಂದು ಆಧ್ಯಾತ್ಮ ಕೇಂದ್ರ ಇದು ಬೊರ್ಲಗಂಡದ ಒಂದು ದೇವಸ್ಥಾನ ಅವಳು ಬಣ್ಣದ ಅಂಡ ದೇವರನ ಸನ್ನಿಧಾನ ಮೂಲ ವಿಶೇಷವಾದ ಉಂಡು ಒಂದು ಅರ್ಥ ನನೊಂಜಿ ಪಾತ್ರ ದೇವರೇ ಕೃಷ್ಣ ದೇವರೇ ನಂದಗೋಕುಲು ಇತ್ತಿನಾರು ಮಧುರೆ ಬಂದು ಉಂತಿಯರು ನಂದಗೋಕುಲು ಇತ್ತಿನಾರು ಮಧುರೆ ಬಂದು ಉಂತೋಡು ಬಣ್ಣದ ಅಂಡ ಏತ ಅಡ್ಡೆ ತಡೆ ಇತ್ತಂಡು ಪೂತನ ಶಕಟಾಸುರ ತೃಣಾವರ್ತ ಧೇನುಕಾಸುರ ಅರಿಷ್ಟಾಸುರ ಬ್ರಹ್ಮಾಸುರ ಓರಿಯತ್ತು ಇರುವಿರತ್ತೆ ದೇವರು ಮಧುರಾನಗರ ಬಂದು ಉಂಟೋಡು ಬಣ್ಣದ ಅಂಡ ಐತ ನಡು ಸುಟ್ಟು ಬೈದನು ಒಂಜತ್ತು ರಂಡದ ಆತದು ಇಗ್ನೋದು ಅಂಚನೆ ಮೂಲಿನಿ ಕೃಷ್ಣದೇವರು ಉಂಟೋಡು ಬಣ್ಣದ ಅಂಡ ಪ್ರತಿಷ್ಠ ಆವಡು ಬಣ್ಣದ ಅಂಡ ಒಂದ್ಸಲ ದಿನದಿಂದ ಪಿರಪುಂಡು ಕುಡವರದಿಂದ ಪಿರಪುಂಡು ಕುಡವರದಿಂದ ಕಡೆಗಳಿಂದ ಇರುವಂತ ಉಂತಿಯರು ಶ್ರೇಯ ಅಡ್ಡಿ ಆತಂಕ ಉಂಡುಗೆ ಮೂಲ ಬೈದಿನ ಅಡ್ಡಿ ಆತಂಕ ಒಂಜತ್ರ ಎರಡು ಸರ್ತಿ ಪ್ರತಿಷ್ಠ ದಿನದಿಂದ ನಲ್ಲ ತಡಾಂಡು ಬಣ್ಣದ ಅಂಡ ಪ್ರಾಯಶಃ ಒಂದು ಆದು ದೇವರನ್ನ ಶ್ರೇಯಸ್ಸದ ಕಾರ್ಯ ಮಾಡ್ಬೇಕು ನೆಟ್ಟು ನೀರಂಡ ಹಾಕೊಂಡು ಅಂತ ಹೇಳಿ ನೋಡು ಕೃಷ್ಣದೇವರನ್ನ ಆ ಪುರ್ಲಗಂಟದ ಸನ್ನಿಧಾನ ಎಲ್ಲದಾನಿ ಮೂರು ಪ್ರತಿಷ್ಠೆ ಆವರಿಗೊಂಡು ದೇವರು ಓಲ್ಬತ್ತು ಉಂತುವೇರು ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿ ಧ್ರುವಾನೀತಿರ್ ಮತಿರ್ಮಾಮ ಪಂಡದು ಭಗವತಿ ಪಂಕ್ತಿ ಲೆಕ್ಕ ದೇವರ ಮೂಲು ವಿಶೇಷವಾದ ಸನ್ನಿಧಾನ ಕುಂತೋಡು ನಮ್ಮ ಮಾತ ಪ್ರಯತ್ನಗೂ ದೇವರು ಸರ್ವ ವಿಧತ ವಿಜಯನ್ನ ಕೊಡದು ಕಾಪುಡು ಪಂಡದು ಆ ದೇವರ ಎಂಕುಲ್ಲ ನಟೊಂದುಲ್ಲ ಪ್ರಾರ್ಥನೆ ಮತ್ತೊಂದುಲ್ಲ ಈತಮಲ್ಲ ಒಂಜಿ ಬೇರೆ ಆವಡು ಬಣ್ಣದ ಅಂಡ ಓರಿ ಇರುವರ್ದವರ ಆಪಿನ ಹತ್ತು ಮಾತೆಲ್ಲ ಸೇರ ಮಾತ್ರ ಆಪುಂಡು ದೇವರನ್ನ ಬ್ರಹ್ಮರಥೋತ್ಸವ ನಡಪುಂಡು ಸೇವೆ ಏನೋ ಅವರಿಗೆ ಕೃತು ಬೇರೆ ಆಯುಧದ ವೈಪಡ ಪಡೆದು ಗುಂಡುಂದ ಅಂಡ ವಾರದಲ ಒಂದು ಇಂಚು ದುಮ್ಮು ಪೋಬುಜಿ ಪ್ರಣತ ಕ್ಲೇಶನಾಶಾಯ ಶ್ರೀ ಗೋವಿಂದಾಯ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಂ ಅತುಲಂ ಭಜೆ ತಾಪತ್ರಯಾಪ ಶ್ರೀ ಗುರುಭ್ಯೋ ನಮಃ. ಈ ಪರಿಯ ಸ್ವಭಾಗ ಇನ್ನಾವ ದೇವರಲ್ಲಿ ಕಾಣೆ ಅಂತ ದಾಸರು ಪದ್ಯವನ್ನು ಹೇಳಿದ್ದಾರೆ. ಇವತ್ತು ನಾವು ಈ ಒಂದು ಪಂಕ್ತಿಯನ್ನು ಗೋಕುಲದ ಈ ಒಂದು ದೇವಸ್ಥಾನವನ್ನು ಕಂಡಾಗ ಈ ದೇವಸ್ಥಾನಕ್ಕೆ ಈ ಪಂಕ್ತಿಯನ್ನು ಸೇರಿಸಬಹುದು ಅಂತ ಅನಿಸ್ತು ನಮಗೆ. ಅಷ್ಟು ಸುಂದರವಾದ ರೀತಿಯಲ್ಲಿ ಈ ದೇವಸ್ಥಾನ ನಿರ್ಮಾಣಗೊಂಡಿದೆ.
ಗೋಡೆಗಳಲ್ಲೂ ಸಹಿತ ದೇವರ ಪ್ರತಿಮೆಗಳನ್ನು ಇರಿಸಿದ್ದಾರೆ. ಕೇಶವಾದಿ ರೂಪಗಳ ಪ್ರತಿಮೆಗಳು ಇರಿಸಿದ್ದಾರೆ. ಬಹಳ ಸುಂದರವಾದ ಆ ಒಂದು ರೂಪ. ನಾನು ಇಷ್ಟರವರೆಗೆ ಅಂತಹ ಸುಂದರವಾದ ಶಿಲ್ಪ ಕೆತ್ತನೆ ನಾನು ಕಂಡಿಲ್ಲ. ಇಷ್ಟರವರೆಗೂ ಬಹಳ ಸುಂದರವಾದ ರೀತಿಯಲ್ಲಿ ಆ ಕೇಶವಾದಿ ರೂಪಗಳ ಕೆತ್ತನೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹಳ ನಮಗೆ ಸಂತೋಷವಾಗ್ತಾ ಇದೆ. ಒಂದು ಮಾತು ಬರುತ್ತೆ, ಅನಾಕುಲಂ ಗೋಕುಲಂ ಉಲ್ಲಲಾಸ ಯತ್ಪಾಲಿತಂ ನಿತ್ಯಂ ಅನಾವಿಲಾತ್ಮ ತಸ್ಮೈ ನಮಃ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣ ರಮಣ ಪ್ರಿಯಾಯ ಅಂತ ಹೇಳಿ. ಕೃಷ್ಣ ಗೋಕುಲದಲ್ಲಿ ಇರಬೇಕಾದರೆ ಎಲ್ಲ ಗೋವುಗಳಿಗೂ ಸಹಿತ ಯಾವುದೇ ಭಯ ಇರಲಿಲ್ಲಂತೆ. ಎಲ್ಲ ಗೋವುಗಳು ಬಹಳ ಸಂತೋಷದಿಂದ ಇರ್ತಾ ಇತ್ತು. ಅನಾಕುಲಂ, ಯಾವುದೇ ಒಂದು ಭಯ ಇರಲಿಲ್ಲ, ಸಂತೋಷ ಇರ್ತಾ ಇತ್ತು, ಬೇಕಾದ ಆಹಾರಗಳು ಇರ್ತಾ ಇತ್ತು ಎಲ್ಲ. ಯಾಕಂದ್ರೆ ಕೃಷ್ಣನ ಸನ್ನಿಧಾನ ಅಲ್ಲಿ ಇದ್ದದ್ದರಿಂದ ಗೋವುಗಳು ಸುಖವಾಗಿದ್ದು ಅಲ್ಲಿ. ಗೋವುಗಳು ಇದ್ದದ್ದರಿಂದ ಕೃಷ್ಣನ ಸನ್ನಿಧಾನವೂ ಅಲ್ಲಿ ಇರ್ತಾ ಇತ್ತು. ಅದು ಪರಸ್ಪರ ಅನ್ಯೋನ್ಯ ಸಂಬಂಧ. ಗೋವುಗಳು ಇದ್ದದ್ದರಿಂದ ಕೃಷ್ಣನ ಸನ್ನಿಧಾನ ಅಲ್ಲೇ ಇರ್ತಾ ಇತ್ತು. ಕೃಷ್ಣ ಇದ್ದದ್ರಿಂದ ಗೋವುಗಳು ಚೆನ್ನಾಗಿರ್ತಾ ಇತ್ತು. ಗೋವುಗಳು ಅಂತ ಹೇಳಿದ್ರೆ ಅದು ಸಾತ್ವಿಕ ಶಕ್ತಿಯ ಪ್ರತೀಕ. ಅದು ಗೋವುಗಳು ಇದ್ದದ್ದರಿಂದ ಕೃಷ್ಣ ಅಲ್ಲಿ ವಾಸ ಮಾಡಿದ ಅಂತ ಹೇಳಿ. ಇವತ್ತು ಬೊಂಬಾಯಿಯಲ್ಲೂ ಅಷ್ಟೇ ನೀವೆಲ್ಲ ಸಾತ್ವಿಕ ಶಕ್ತಿಯ ಪ್ರತೀಕಗಳು. ನೀವೆಲ್ಲರೂ ಸಹಿತ ಸಾತ್ವಿಕವಾದ ರೀತಿಯಲ್ಲಿ ಭಗವಂತನನ್ನು ಚಿಂತನೆ ಮಾಡಿದ್ದರಿಂದ ಶ್ರೀಪಾದರು ಹೇಳಿದಂತೆ ಎಷ್ಟೋ ವಿಘ್ನಗಳು ಬರ್ತಾ ಇದ್ದವು. 2020 ಪ್ರತಿಷ್ಠೆ ಆಗಬೇಕಾಗಿತ್ತು, ಅದು ಮುಂದೆ ಹೋಯಿತು. 2021 ಅಂತಾಯಿತು. ಹೀಗೆ ಮುಂದೆ ಹೋಗ್ತಾ ಇತ್ತು. ಆದರೆ ಕೃಷ್ಣನ ಮುಂದೆ ಕುಳಿತು ನೀವೆಲ್ಲ ಪ್ರಾರ್ಥನೆ ಮಾಡಿದ್ದೀರಿ. ಆ ಪ್ರಾರ್ಥನೆ ಎಂಥ ಪ್ರಾರ್ಥನೆ? ಸಾತ್ವಿಕವಾದ ಪ್ರಾರ್ಥನೆ. ಅದು ಆ ಸಾತ್ವಿಕವಾದ ಪ್ರಾರ್ಥನೆಗೆ ಭಗವಂತ ಒಲಿದು ಇವತ್ತು ಒಳ್ಳೆ ರೀತಿಯಲ್ಲಿ, ಅದ್ಧೂರಿಯಾದ ರೀತಿಯಲ್ಲಿ ಕೃಷ್ಣ ತಾನು ಇಲ್ಲಿ ಸನ್ನಿಹಿತನಾಗಿ ಇದ್ದಾನೆ. ಇನ್ನು ಮುಂದೆ ಅಂತಹ ನಿಮ್ಮ ಭಕ್ತಿಗೆ ಭಗವಂತ ಒಲಿದಿದ್ದಾನೆ ಅಂತ ನಾನು ಭಾವಿಸಿ ಐಕಮತ್ಯ ಯಾವಾಗಲೂ ಇರಬೇಕು. ಪರಮಹರ್ಷಿಗಳು ಹೇಳಿದಂತೆ ನಮಗಿರತಕ್ಕಂತಹ ದೇಶ ಅಂದ್ರೆ ಇದೊಂದು ಮಾತ್ರ. ಈ ದೇಶದಲ್ಲೂ ಸಹಿತ ನಾವು ನಮ್ಮ ತನಕ್ಕಾಗಿ ಹೋರಾಡದಿದ್ರೆ ನಾವು ಎಲ್ಲಿಗೂ ಹೋಗಬೇಕಾಗುತ್ತೆ. ಆಮೇಲೆ ಎಲ್ಲಿಗೆ ಅಂದ್ರೆ ಇಲ್ಲಿ ಸಮುದ್ರಕ್ಕೆ ಹೋಗಬೇಕು ನಾವು ಅಷ್ಟೇ. ಆ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿ ನಾವು ಐಕಮತ್ಯದಿಂದ ಇದ್ದು ನಮ್ಮ ತನಕ್ಕಾಗಿ ನಾವು ಹೋರಾಟ ಮಾಡಬೇಕು. ಅದಕ್ಕೋಸ್ಕರ ನಾವೆಲ್ಲರೂ ಒಂದಾಗಬೇಕು ಈ ನಿಟ್ಟಿನಲ್ಲಿ. ಅಂತಹ ಒಂದು ಜಾಗೃತಿ ನಮ್ಮಲ್ಲಿ ಮೂಡಬೇಕು. ಅಂತಹ ಜಾಗೃತಿಯ ಸಂಕೇತವಾಗಿ ಇವತ್ತು ಗೋಕುಲದಲ್ಲಿ ಕೃಷ್ಣರ ಸನ್ನಿಧಾನದಲ್ಲಿ ಎಲ್ಲರೂ ಸೇರಿದ್ದೀವಿ. ನಮಗೆ ಬಹಳ ಸಂತೋಷ ತಂದು ಕೊಟ್ಟಿದೆ. ಇಂತಹ ಒಂದು ಐಕ್ಯತೆ, ಏಕತೆ ನಿರಂತರವಾಗಿ ಇರಲಿ ಅಂತ ದೇವರ ಪ್ರಾರ್ಥನೆ ಮಾಡ್ತಾ, ನಮ್ಮ ಸುರೇಶ್ ರಾಯರು ಅವರಲ್ಲಿ ಬಹಳ ಉತ್ಸಾಹವನ್ನು ನಾವು ಕಾಣ್ತಾ ಇರ್ತೇವೆ. ನಾವು 2020 ಆವಾಗ ಬಂದರು, ನಮಗೆ ಹೇಳಿದರು ಬರಬೇಕು, ಪ್ರತಿಷ್ಠಾಪನೆ ಬರಬೇಕು, ಮೆರವಣಿಗೆಯಲ್ಲಿ ಪ್ರತಿಷ್ಠಾಪನೆ ಬರಬೇಕು ಅಂತ ಹೇಳಿದರು. ಆವಾಗ ಕೋವಿಡ್ ಬಂದು ಬಿಡ್ತು. ಮತ್ತೆ 2021 ತಿರುಗಿ ಬಂದರು ಅವರು. ಆವಾಗ ಕೋವಿಡ್ ಬಂತು. ನಾನು ಎಣಿಸ್ತಾ ಇದ್ದೆ ಇನ್ನೇನು ಮಾಡ್ತಾರೆ ಇಲ್ವೋ, ಆಗುತ್ತೋ ಇಲ್ವೋ, ಕರೀತಾರೆ ಇಲ್ವೋ ಅಂತ ಹೇಳಿ. ಆದರೆ ಮತ್ತೆ 2022 ತಿರುಗಿ ಬಂದು ನೀವು ಬರ್ಲಿಕ್ಕೇ ಬೇಕು ಅಂತ ಹೇಳಿ ಬಹಳ ಉತ್ಸಾಹದಿಂದ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅವರ ವಯಸ್ಸಿನಲ್ಲಿ, ವಯಸ್ಸೆಷ್ಟು ಗೊತ್ತಿಲ್ಲ ಅವರದ್ದು, ಆದರೆ ಆ ವಯಸ್ಸು ನೋಡಿದಾಗ ಆ ವಯಸ್ಸಿನಲ್ಲೂ ಸಹಿತ ಎಷ್ಟು ಉತ್ಸಾಹ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ಬಹಳ ಸಂತೋಷವಾಗ್ತಾ ಇದೆ. ಆ ಉತ್ಸಾಹ, ಅವರ ಉತ್ಸಾಹ, ಸಮಿತಿಯವರ ಉತ್ಸಾಹ, ಎಲ್ಲ ಭಕ್ತರ ಉತ್ಸಾಹದ ಪ್ರತೀಕವಾಗಿ ಇವತ್ತು ಸುಂದರವಾದ ರೀತಿಯಲ್ಲಿ ದೇವಸ್ಥಾನ ನಿರ್ಮಾಣಗೊಂಡು ದೇವರ ಪ್ರತಿಷ್ಠೆ ಆಗಲಿಕ್ಕಿದೆ. ಪ್ರತಿಷ್ಠಾ ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರಲಿ. ತನ್ಮೂಲಕ ಬರೀ ಮುಂಬೈ ಅಲ್ಲ, ದೇಶದ ಸಮಸ್ತ ಜನರಿಗೂ ಸಹಿತ ಹಿತವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಎಲ್ಲ ಶ್ರೀಪಾದರಿಗೂ ಮೊದಲಿಗೆ
ಅಭಿವಂದನೆಗಳನ್ನು ಮನಸ ಸಮರ್ಪಿಸ್ತಾ, ಇಷ್ಟು ಹೊತ್ತು ನೀವೆಲ್ಲ ಕೇಳಿದ್ದೀರಿ. ಈ ಹೊತ್ತು ನೀವೆಲ್ಲರೂ ಸೇರಿ, ನಾನು ಕೂಡ ಸೇರಿಕೊಂಡು ಒಂದು ಕೃಷ್ಣನ ಚಿಂತನೆ ಮಾಡೋಣ. 10 ಬಾರಿ ಕೃಷ್ಣ ಮಂತ್ರವನ್ನು ಜಪ ಮಾಡೋಣ. ಪ್ರಾಯ ಇಂತಹ ಎಲ್ಲ ಭವನಗಳು ಅಂತಹ ಸ್ಫೂರ್ತಿಯನ್ನು ನೀಡಲಿಕ್ಕೆ ಕಾರಣವಾಗಬೇಕು. ಹಾಗಾಗಿ ಎಲ್ಲರೂ ಸೇರಿ 10 ಬಾರಿ ಕೃಷ್ಣನ ಚಿಂತನೆಯನ್ನು ನಡೆಸಿ ಮತ್ತೆ 2 ವಿಷಯಗಳನ್ನು ಅನುಸಂಧಾನ ಮಾಡ್ತಾ ಮುಂದಕ್ಕೆ ಸಾಗೋಣ. ಶ್ರೀ ಕೃಷ್ಣಾಯ ನಮಃ. ಶ್ರೀ ಕೇಳಿಸ್ತಾ ಇಲ್ಲ? ಶ್ರೀ ಕೃಷ್ಣಾಯ ನಮಃ. ಶ್ರೀ 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 ಶ್ರೀ ಕೃಷ್ಣಾರ್ಪಣಮಸ್ತು. ಗೋಕುಲ ಹಿಂದಿನಿಂದ ಬಹಳ ಸಾಧನೆಯನ್ನು ಈ ನೆಲದಲ್ಲಿ ಮಾಡಿದೆ. ಆ ಸಮೂಹ, ಆ ಸಂಸ್ಥೆ, ಆ ಹೆಸರಿನಲ್ಲಿ ಇಲ್ಲಿನ ಅಂದರೆ ನಮ್ಮೂರಿನ ಜನ ಎಲ್ಲ ಸೇರಿ ಕೆಲಸ ಮಾಡಿದ್ದೀರಿ. ಇವತ್ತು ನಮ್ಮ ದೇಶ ಒಂದು ಬದಲಾವಣೆಯ ಒಂದು ಪಥದಲ್ಲಿ ಸಾಗ್ತಾ ಇದೆ. ಹಿಂದೆ ಇದ್ದ ನಮ್ಮ ಚಿಂತನೆಗಳಿಗೂ ಇವತ್ತಿನ ಚಿಂತನೆಗಳಿಗೂ ಸ್ವಲ್ಪ ವ್ಯತ್ಯಾಸಗಳು, ಡ್ರಾಸ್ಟಿಕ್ ಚೇಂಜ್, ಒಂದು ಸ್ವಲ್ಪ ವೇಗವಾದ ಬದಲಾವಣೆಗಳು ಈ ದಿನಗಳಲ್ಲಿ ಕಾಣಿಸ್ತಾ ಇದೆ. ಪ್ರಾಯ ಅದನ್ನು ಇನ್ನೂ ಚೆನ್ನಾಗಿ ನಮ್ಮ ನಳಿನವರು ಹೇಳಬಹುದು, ರಾಜಕೀಯವಾಗಿ ಅಥವಾ ಮಾನಸಿಕವಾಗಿ ಹೇಗೆ ಬದಲಾವಣೆಗಳು ನಮ್ಮಲ್ಲಿ ಆಗ್ತಾ ಇದೆ ಅಂತ. ಅಂತಹ ಸಂದರ್ಭದಲ್ಲಿ ಗೋಕುಲದ ಒಂದು ನವೀಕೃತವಾದ ಒಂದು ಈ ಭವನ ಒಂದು ದೊಡ್ಡ ಬದಲಾವಣೆ, ಅದು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಇವತ್ತು ಭಾರತದತ್ತ ಬೇರೆಲ್ಲ ದೇಶಗಳು ನೋಡ್ತಾ ಇದೆ. ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಇದ್ದಿರ್ಬೋದು, ಎಲ್ಲ ಮಿನಿಸ್ಟ್ರಿ ಎಲ್ಲವೂ ಕೂಡ ಒಂದು ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಅದೇ ಸಂದರ್ಭದಲ್ಲಿ ಗೋಕುಲವು ಕೂಡ ಬೇರೆ ರೀತಿಯಲ್ಲಿ ಜನರಿಗೆ ಆಧ್ಯಾತ್ಮಿಕ ವಿಷಯಗಳನ್ನು, ಚಿಂತನೆಗಳನ್ನು ಬಿತ್ತರಿಸಬೇಕು ಅಂತ ತಯಾರಾಗಿದೆ. ಇದೊಂದು ಬಹಳ ಸಂತಸದ ಸಂಗತಿ. ಇಂತಹ ಅಧ್ಯಾತ್ಮ ಕೇಂದ್ರಗಳು ಖಂಡಿತವಾಗಿ ನಮ್ಗೆ ಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ಬೆಳವಣಿಗೆ ಅಂತ ಹೇಳುವಂಥದ್ದು ಅದು ಬಹುಮುಖದಲ್ಲಿ ಸಾಗಬೇಕಾದದ್ದು. ನಾವು ಆರ್ಥಿಕವಾಗಿ ಮತ್ತೆ ಬೇರೆ ಬೇರೆ ರೀತಿಯಿಂದ ಎತ್ತರಕ್ಕೆ ಹೋಗುವಾಗ ಒಟ್ಟಿಗೆ ಅಧ್ಯಾತ್ಮದಲ್ಲಿಯೂ ಕೂಡ ಮುಂದುವರಿಯಬೇಕು. ಅದಕ್ಕೆ ಬೇಕಾಗಿ ಇಂತಹ ಒಂದು ಅವಕಾಶಗಳು, ಒಂದು ಸಂದರ್ಭಗಳು, ಜಾಗ ಎಲ್ಲ ಬೇಕಾಗ್ತದೆ, ಆಗ್ತಾ ಇದೆ. ಯಾಕೆ ಅಂದರೆ ಒಳಗೆ ಬರುವಾಗ ಒಂದು ಆ ಗೋಪುರದ ಶೈಲಿ ಇರಬಹುದು, ಅದನ್ನೆಲ್ಲ ದಾಟಿ ಒಳಗೆ ಬಂದಾಗ ಕಾಷ್ಟಮಯವಾದ ಒಂದು ಚಾವಡಿ, ಅದರಲ್ಲಿ ಒಮ್ಮೆ ನಮ್ಮ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಬಂದು ನೋಡಿದರೆ ಸುಮಾರು ಕಥೆಗಳು ನಮಗೆ ಗೊತ್ತಾಗ್ತದೆ, ಒಂದಷ್ಟು ವಿಷಯಗಳು ಅಲ್ಲಿದೆ. ಹಾಗಾಗಿ ಮುಂಬೈ ಅಂತ ನಗರಿಯಲ್ಲಿ ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ ವಿಶೇಷವಾಗಿ ಸಮಯ ಇಲ್ಲ. ಅಪ್ಪ ಅಮ್ಮಂದರಲ್ಲಿ ಒಂದು ಶನಿವಾರವೋ ಭಾನುವಾರವೋ ಇಲ್ಲಿ ಬಂದು ಒಮ್ಮೆ ತಿರುಗಿದಾಗ ಸಾಕಷ್ಟು ವಿಷಯ ಮಕ್ಕಳಿಗೆ ಗೊತ್ತಾಗ್ತದೆ. ಗೋಡೆಯಲ್ಲಿ ಅವತಾರಗಳ ಚಿತ್ರಗಳಿವೆ, ಆನಂತರ ಮೇಲೆ ಮರದಲ್ಲಿ ಬೇರೆ ಬೇರೆ
ಸುಧಾಮನ ಒಂದು ಕತೆ, ಇದೆಲ್ಲ ಸುಮಾರು ಕಥೆಯನ್ನು ನಾವು ನೋಡಬಹುದು. ಒಂದು ಇಂತಹ ವಿಶೇಷವಾದ ಸ್ಥಳದಲ್ಲಿ ಮಕ್ಕಳು ನೋಡಿದ್ದನ್ನು ನೆನಪಿಟ್ಕೊಳ್ತಾರೆ. ಹಾಗಾಗಿ ಅದರ ಹಿನ್ನೆಲೆ ಏನು ಅಂತ ಪ್ರಶ್ನೆ ಮಾಡ್ತಾರೆ. ಅವರಿಗೂ ಒಂದಷ್ಟು ಪುರಾಣಗಳ ವಿಚಾರವೋ ಭಗವದ್ಗೀತೆ ವಿಚಾರವೋ ಇದೆಲ್ಲ ಗೊತ್ತಾಗ್ತದೆ. ಕೃಷ್ಣನ ಮಹತ್ವ ಎಲ್ಲ ತಿಳ್ಕೊಳ್ಳಿಕ್ಕೆ ಒಂದು ಅವಕಾಶ ಆಗ್ತದೆ. ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಕೃಷ್ಣನ ಹತ್ತಿರ ಬರಲಿಕ್ಕೆ ಬೇಕಾದ ನಮ್ಮ ಕಲೆಗಳೆಲ್ಲ ಏನಿದೆ ಅದಕ್ಕೆಲ್ಲದಕ್ಕೂ ಇಲ್ಲಿ ಅವಕಾಶ ಇದೆ ಅನ್ನೋದು ಈ ಸಭಾಂಗಣ ನೋಡಿದಾಗ ಗೊತ್ತಾಗ್ತದೆ. ಒಂದು ಬೇರೆ ಪ್ರಪಂಚಕ್ಕೆ ಈಗ ಪ್ರಾಯ ನೀವು ಯಾರು ಗಡಿಯಾರ ನೋಡದೇ ಇರೋರಿದ್ರೆ ಖಂಡಿತವಾಗಿ ಈಗ ಎಷ್ಟು ಗಂಟೆ ಆಗಿದೆ ಅಂತ ನೀವು ಬಂದ ಮೇಲೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಇಲ್ಲಿಗೆ ಬಂದಾಗ ಪರಿಸರವೇ ಬೇರೆ. ಅದು ಆ ರೀತಿಯ ಒಂದು ಒಂದು ನಮ್ಮ ಗಮನವನ್ನು ಹಿಡಿದಿಟ್ಕೊಳ್ಳುವಲ್ಲಿ ಈ ವಾಸ್ತುವನ್ನು ನಿರ್ಮಾಣ ಮಾಡಿದ್ದಾರೆ. ತುಂಬ ಸಂತೋಷ. ಯಾಕೆಂದರೆ ಈ ಕಾಲದಲ್ಲಿ ನಮಗೆ ಬೇರೆ ಬೇರೆ ಮುಖದಿಂದ ಮಕ್ಕಳಿಗೆ ಅಥವಾ ಎಲ್ಲರಿಗೂ ತಿಳಿಸ್ಕೊಡುವಂಥ ಅವಶ್ಯಕತೆ ಇದೆ. ಮುಖ್ಯವಾಗಿ ನಮ್ಮ ಹಿಂದೂ ಸಮಾಜ ಅಂತ ಏನಿದೆ ತುಂಬ ಗಟ್ಟಿ ಆಗಲೇಬೇಕಾದ ಸಂದರ್ಭ ಇದು. ಇಲ್ಲದೆ ಹೋದರೆ ಮುಂದೆಂದೂ ನಮಗೆ ಇಂತಹ ಅವಕಾಶಗಳು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಇವತ್ತಿನ ದಿನದಲ್ಲಿ ಒಳ್ಳೆಯ ವಿಷಯಗಳನ್ನು ಸಂಗ್ರಹ ಮಾಡಿ ಕೊಡಲಿಕ್ಕೆ ಬೇಕಾಗಿ ಇಂತಹ ಎಲ್ಲ ಮಂದಿರಗಳು ಬಹಳ ಅವಶ್ಯವಾಗಿ ಬೇಕಾಗಿದೆ. ಸಮಯ ತುಂಬ ತಾಗಿರಬಹುದು, 5 ವರ್ಷಗಳು 4 ವರ್ಷಗಳು ತಾಗಿರಬಹುದು. ಅದರ ಹಿಂದಿನ ಪರಿಶ್ರಮ ಎಷ್ಟು ಅಂತ ನಮಗೆ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ದೊಡ್ಡ ಭವನವನ್ನು ಇಂತಹ ಒಂದು ಮಹಾನಗರಿಯಲ್ಲಿ ಅದನ್ನು ಕಟ್ಟಬೇಕು ಅಂತ ಹೇಳಿದ್ರೆ ತುಂಬ ಸಮಸ್ಯೆಗಳಿರ್ತದೆ. ಅದು ಇಲ್ಲಿಯ ಮುನ್ಸಿಪಾಲ್ಟಿ ಲಿಮಿಟ್ಸಿಂದ ಏನು ಅಂತಹ ಸಮಸ್ಯೆಗಳಿರ್ತದೆ, ರಾಜಕೀಯವಾಗಿ ಹೋರಾಡಬೇಕಾಗಿರ್ತದೆ. ಅದೇ ರೀತಿ ಮೆಟೀರಿಯಲ್ಸ್ ಇರಬಹುದು, ಒಂದಷ್ಟು ಜನ ವ್ಯಕ್ತಿಗಳಿರಬಹುದು, ಅದೇ ರೀತಿ ಅದಕ್ಕೆ ಬೇಕಾದ ಸಂಪತ್ತು, ಒಬ್ಬೊಬ್ಬರದು ಕೂಡ ಪರಿಶ್ರಮ ನಿಮ್ಮದೆಲ್ಲ ಏನಿದೆ ಅದು ಬಹಳ ಒಂದು ಶ್ರೇಷ್ಠವಾದ ಕೆಲಸಕ್ಕೆ ವಿನಿಯೋಗ ಆಗಿದೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ಅದೊಂದು ಬಹಳ ನಿಮ್ಮೆಲ್ಲರಲ್ಲಿ ಇದೆ ಅನ್ನುವ ಒಂದು ವಿಷಯ ಇವತ್ತು ಪ್ರಪಂಚಕ್ಕೆ ಗೊತ್ತಾಗಿದೆ. ದೊಡ್ಡ ಕೆಲಸ. ಹೊರಗಡೆ ಬಂದರೆ ಹೊರಗಡೆ ಇದ್ದಾಗ ಬೇರೆಯೇ ಪ್ರಪಂಚ. ಇವತ್ತಿಲ್ಲಿ ಬದ್ರಿಯನ್ನು ಫೀಲ್ ಮಾಡ್ತಾ ಇದ್ದೇವೆ, ಇಲ್ಲಿ ಒಂದು ಬೇರೆಯೇ ಪ್ರಪಂಚ. ಅಂತೂ ಈ ಗೋಕುಲಕ್ಕೆ ಒಳಗೆ ಬಂದ ಎಲ್ಲ ವ್ಯಕ್ತಿಗೂ ಕೂಡ ಒಳ್ಳೆಯ ಜ್ಞಾನ ಮಾರ್ಗ, ಒಳ್ಳೆಯ ಜ್ಞಾನ ಸಂಪತ್ತು ಅದು ಸಿಗಲಿ. ಆ ಮೂಲಕವಾಗಿ ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಆ ಪ್ರಾಂತ್ಯದ ಎಲ್ಲ ಒಂದು ಜನರ ಒಂದು ಭಾವನೆ ಅದು ಇಡೀ ದೇಶಕ್ಕೆ ಮುಟ್ಟಿ ಅದೇ ರೀತಿ ಇನ್ನಷ್ಟು ಶ್ರೇಯಸ್ಸಾಗಲಿ. ದುಡಿದಿರ್ತಕ್ಕಂಥ ಎಲ್ಲರಿಗೂ ಕೂಡ ವಿಶೇಷವಾದ ದೇವರ ಅನುಗ್ರಹ ಪ್ರಾಪ್ತಿಯಾಗಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಎಲ್ಲ ಹಿರಿಯ ಶ್ರೀಪಾದರಿಗೆ ಅಭಿವಂದನೆಗಳನ್ನು ಸಲ್ಲಿಸ್ತಾ, ಅಭಿವಂದನೆಗಳನ್ನು ಸಲ್ಲಿಸ್ತಾ, ಇವತ್ತು ನಮ್ಮೊಟ್ಟಿಗೆ ವಿಶ್ವೇಶ ತೀರ್ಥರು ಇಲ್ಲದೇ ಇರಬಹುದು, ಆದರೆ ಅವರನ್ನೇ ಹೊತ್ತಿದ್ದಾರೆ ಎಲ್ಲ ಶ್ರೀಪಾದರು. ಯಾಕಂದರೆ ಪಲಿಮಾರ್ ಶ್ರೀಪಾದರಿರ್ಬೋದು, ವಿಶ್ವಪ್ರಸನ್ನ ತೀರ್ಥರ ಶ್ರೀಪಾದರಿರ್ಬೋದು, ಎಲ್ಲರೂ ಕೂಡ ಕಣ್ಣೀರು ಶ್ರೀಪಾದರಿರ್ಬೋದು, ಎಲ್ಲರೂ ಕೂಡ ಅವರನ್ನು ಕೇಳಿಯೇ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದವರಾಗಿದ್ದಾರೆ. ಅದೇ ರೀತಿ ನಮ್ಮ ಮೇಲೂ ಕೂಡ ವಿಶೇಷವಾದ ಭಾವನೆ ಶ್ರೀಪಾದರಿಗಿತ್ತು, ವಿಶ್ವೇಶ ತೀರ್ಥ ಶ್ರೀಪಾದರಿಗೆ. ಅವರು ಈಗಾಗಲೇ ಹೇಳಿದಂತೆ ಒಂದು 8 ದಿನಗಳು 10 ದಿನಗಳ ಕಾಲ ಎಲ್ಲ ಕೇವಲ ಈ ಗೋಕುಲದ ಒಂದು ಕೆಲಸ ನಿರ್ವಿಘ್ನವಾಗಿ ನಡೀಬೇಕು ಅನ್ನುವ ದೃಷ್ಟಿಯಿಂದ ಅವರೊಟ್ಟಿಗೆ ಇದ್ದು, ಅಂದರೆ ಅಂತಹ ತ್ಯಾಗಿಗಳಿದ್ದಾಗಲೇ ನಮ್ಮ ಒಂದು ದೊಡ್ಡ ದೊಡ್ಡ ಆಶಯಗಳು ಅದು ಪೂರ್ಣ ಆಗಲಿಕ್ಕೆ ಸಾಧ್ಯ. ಅಂತಹ ತ್ಯಾಗ ಬುದ್ಧಿ ನಮ್ಮಲ್ಲೆಲ್ಲರಲ್ಲಿಯೂ ಕೂಡ ಮೂಡಲಿ. ಅವರ ಎಲ್ಲ ಶ್ರೀಪಾದರ, ಹಿರಿಯ ಶ್ರೀಪಾದರ ಮತ್ತು ಎಲ್ಲ ಒಂದು ಪರಂಪರೆಯ ಅದು ಅನುಗ್ರಹಗಳು ನಮ್ಮೆಲ್ಲರ ಮೇಲೆ ಇರಲಿ ಅಂತ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುವ ಧ್ಯಾನದಿಂದ ಆಗುವಂಥ ಒಂದು ಶಕ್ತಿ ಒಂದು ಅಭೂತಪೂರ್ವ. ಅದನ್ನು ನಮಗೆ ಇಲ್ಲಿ ಕಲಿಸಿಕೊಟ್ಟಿದ್ದಾರೆ. ಇಲ್ಲಿ ತನಕ ಬಂದು ನಮ್ಮನ್ನು ಆಶೀರ್ವಚಿಸಿ ನಮ್ಮಲ್ಲಿ ಹಿತವಾದ ನುಡಿದಕ್ಕಾಗಿ ನಮ್ಮ ಈಶಪ್ರಿಯ ಸ್ವಾಮಿಗೆ ನನ್ನ ಅನಂತಾನಂದ ವಂದನೆಗಳು. ಅವರ ಬಗ್ಗೆ ಸ್ವಲ್ಪ ಇಂಗ್ಲೀಷ್ನಲ್ಲಿ ಹೇಳ್ತೇನೆ. ಐ ಥಿಂಕ್ ವಿ ಹ್ಯಾಡ್ ಆಲ್ ದ ಲ್ಯಾಂಗ್ವೇಜಸ್. ದ ಇಂಗ್ಲೀಷ್ ಇಸ್ ದ ಒನ್ ಲ್ಯಾಂಗ್ವೇಜ್ ವಿ ವಿಲ್ ಟ್ರೈ. ಲೆಟ್ ಮಿ ಟ್ರೈ ದಟ್ ನೌ. Anil Kumar Katil is the current and the 9th state president of Bharatiya Janata Party of Karnataka.
since 2019. He is a member of parliament from Dakshina Kannada constituency since 2009. He started his social and political life when he became the Pracharak of Rashtriya Sevak Sangh, RSS. After his father's death, he took over the responsibility of managing his family affairs, agriculture, and also started a professional career as civil contractor. Later, he joined Bharatiya Janata Party and racing through the ranks became the district general secretary of the party in the year 2004, the office of which he still holds. In the year 2009, he was elected to Lok Sabha, re-elected as MP in 2014 elections for the second term, and in 20th August 19, he was appointed as State Unit President of Karnataka BJP. More than that, he is from Katil, and our President Suresh Rao is in Katil. That is the bond which is much more than whatever other bond, other achievement he has got. So with this special love towards us and towards maybe Suresh Rao especially, he has come all the way from Mangalore to be part of the occasion. I heartily welcome him, and I request Dr. Suresh Rao to felicitate him with the floor. We have got a bouquet of towels, then a bouquet of flowers, which came. So it's a new thing we have started. This Vaman Hulak and Shailin Rao can join them probably. ನೆಕ್ಸ್ಟ್ ನನ್ನದ ಎಂಕ್ಲೆ ಸತ್ಕಾರ್ನ ಪ್ರಿಪನ ಜನ ಐಕ್ಳ ಹರಿಶೆಟ್ರ ಬಗ್ಗೆ ಎಲ್ಲದರ ಕೇಳೋನಾಗಿ ಪಂಪನಾಗಿರ್ತದೆ నాకు ಮಾತ್ರೆಗಳು ಗೊತ್ತುಂಡು ಅರಿಯರಿಂದ ನಮ್ಮ ಒಂದು ಹೊರೆಕಾಣಿಕೆಗೆ ಒಂದು ಐಡಿಯಾ ಮಲ್ಪನಾಗ ಇಂಕೊಂಡು ಏರೇನು ಪಾತ್ರನು ಒಂದು ಅತನಾಗ ಮಾತಾಡಿದ್ದು ಜಾಸ್ತಿ ಆಡಳಿತ ಶಕ್ತಿ ಇಪ್ಪನಿ ಮಾತೆಲ್ಲ ಒಟ್ಟು ಮಲ್ಪರ ಶಕ್ತಿ ಇಪ್ಪನಿ ಏರೆಂದು ಅತನ ಮಾತೆಲ್ಲ ಪಣ್ಣೆ ಒಂಜೇ ಪುದಾರ್ ಐಕಲ ಹರಿಶೆಟ್ರು ಆ ರೀತಿಯ ಹೋಗಿ ಕೆಲಸ ಲಾಪನ ಅವರಲ್ಲಿ ಬಣ್ಣ ಸಂಗಡ ಮೀಟಿಂಗ್ ಇದ್ದಿತ್ತೇವೆ ಎಂಕ ಆಕ್ಚುಲಿ ನಮ್ಮ ಊರದಾಗೆಲ್ಲ ಈತ ಸಂಘ ಸಂಸ್ಥೆ ಮುಂಡನ್ನ ಗೊತ್ತಿದ್ದೀಜಿ ಆತ ಜನನ ಅಲ್ಲೇ ಇದ್ದಿತ್ತೇವೆ ಮಾತೆಲ್ಲ ಬೈದಿತ್ತೇವೆ ಆ್ಯಂಡ್ ಅದು 2011 ಅದಕ್ಕೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ತೆಗೆದಿತ್ತೇನೆ ಬಣ್ಣ ಸಂಘದ ಫಾಸ್ಟ್ ಪ್ರೆಸಿಡೆಂಟ್ ಆಗಿದ್ದೇನೆ ಇತ್ತ ವರ್ಲ್ಡ್ ಬಣ್ಣ ಫೆಡರೇಷನ್ ಪ್ರೆಸಿಡೆಂಟ್ ಏನು ಅದಕ್ಕೆ ಸ್ವಾಗತ ಸಿಗೋದು ಇತ್ತ ಡಾಕ್ಟರ್ ಸುರೇಶ್ ರಾಯರಿಂದ ಅರೇನಂತೆ ಸತ್ಕಾರ ಮಾಡ್ಕೊಂಡು ಕೇಳೋಣ. ನೆಕ್ಸ್ಟ್ ಕುಲ್ದಿನಾರ್ ಹರೀಶ್ ಅಮೀನ್ ಮತ್ತೆ ಇನ್ನೊಂದಿತ್ತೇರೆ ಒಂದು ಬಿಲ್ಲವ ಸಂಘ ಪಂಡ ಜಯಸುವರ್ಣ ಪಂಡ ಜಯಸುವರ್ಣ ದಂತಿನಕ ಬೊಕ್ಕ ಬಿಲ್ಲವ ಸಂಘ ಎಂಚಾಪಣ್ಣು ಒಂದು ಮಾತ್ರ ಹರೀಶ್ ಅಮೀನ ನೇತೃತ್ವಡು ಬಿಲ್ಲವ ಸಂಘ ಸುಡ್ಲೇ ಎಡ್ಡೆ ಆತನ ಆರ್ನ ನೇತೃತ್ವಡು ಈತು ಜನ ಒಟ್ಟು ಬಂದರೆ ಈತು ಪ್ರೋಗ್ರಾಮ್ ಮಾಡ್ಕೊಂಡು ಸುರುಡು ಎಪ್ಪಲ ಆವಂದಿತ್ತಿ ಆರ್ನ ಆಡಳಿತ ಶಕ್ತಿ ರಿಯಲಿ ಸಮಥಿಂಗ್ ವಿ ಶುಡ್ ಅಪ್ರಿಷಿಯೇಟ್. ಎಂಕುಳಿತ ಹೊರೆಕಾಣಿಕೆ ಬೋರ್ಡ್ ಪಣ್ಣಾಗ ಆ ಬಕ್ಕ ಮೆರವಣಿಗೆ ಬೋರ್ಡ್ ಪಣ್ಣಾಗ ಮಾತೆಂತ ಜಾಸ್ತಿ ಜನ 19 ದಿನ ಆರೆ ಪೂರಾ ಮಾತಾ 14 ಜನ ಸಂಘ ಮುಂದೆ ಪ್ರಾದೇಶಿಕ ಗ್ರೂಪ್ ಏತ ಉಂಟು ಅವತ್ತು ನಂಬರಿಂಗ್ ಗೊತ್ತುಜಿ ಅಗ್ಲಿ ಮಾತಾ ಒಟ್ಟು ಮಲ್ತದ್ದು ಮಾತೆಂತ ಜಾಸ್ತಿ ಜನ ಬಿಲ್ಲವ ಸಂಘ ಸಮಾಜದ ಬೈದಿನಿ ಅಂಚಾದ ಎಂಕಲ ಮೆರವಣಿಗೆ ಆಯ್ತು ಬಾರಿ ಲಾಯ್ಕ ಏನು ಅದಕ್ಕೆ ಸ್ವಾಗತ ಕೋರ್ದು ಡಾಕ್ಟರ್ ಸುರೇಶ್ ರಾವ್ ವಾಮನ್ ಹೊಲ್ಲಾಡ್ ಆಗಿರುವಂಥ ಸತ್ಕಾರ ಮಾಡ್ಕೊಂಡು ಕೇಳೋಣ.
ನೆಕ್ಸ್ಟ್ ಕುಲ್ದಿನಾರು ನಮ್ಮ ಚಂದ್ರ ಶೆಟ್ಟಿ ಐತದ ಕರೆಂಟ್ ಬಂಡ್ ಸಂಘ ಮುಂಬೈದ ಪ್ರೆಸಿಡೆಂಟ್. ಬಂಡ್ ಸಂಘ ಮುಂಬೈ ಬಂಡ್ ಸಂಘ ಮಾತಾಡಿದ್ದು ಮಲ್ಲ ಸಂಘ ಬಂದಾಗ ಬಂಡ್ ಸಂಘದ ಮುಂಬೈ ಐತ ಇದು ರೂವಾರಿ ಆದ ಮಾತೊಂದಿಲ್ಲ ಅದು ಬಿಸ್ನೆಸ್ ಅದನ್ನ ಕ್ಯಾಟ್ರಿಂಗ್ ಬಿಸ್ನೆಸ್ ಬರೋಂಡು ಇತ್ತೆ 2 ವರ್ಷದ ಇನ್ನ ಬಂಡ್ ಸಂಘದ ಕಾರ್ಯಕ್ರಮಕ್ಕೆ ಏತೆಡ್ಡ ಕೆಲಸ ಮಾಡ್ತಾರೆ ಈಗ ಮಾತಾ ಗೊತ್ತುಂಡು. ಇನ್ನು ಚಂದ್ರ ಶೆಟ್ಟರಿಗೆ ಎಂಕಲ್ನ ಸಂಘದ ಪರವಾದ ಸ್ವಾಗತ ಕೋರ್ವೆ ಬೊಕ್ಕ ಅದಕ್ಕೆ ಸತ್ಕಾರ ಮಾಡ್ಕೊಡೊಂದು ಪ್ರೆಸಿಡೆಂಟ್ ಡಾಕ್ಟರ್ ಅವಳಕ್ಕೆ ನಾನು. Next with us is Shashidhar Shetty. He is an industrialist from Baroda, and Shetty, of course, he is from our Mangalore only. And he is the chairman of Shashi Catering Services, which is one of the fastest growing, qualitative, progressive, fundamentally strengthened in the food catering business. And he started in 1992 with humble 10 employees in Vadodara, Gujarat. And now he has got vast interest in industrial canteen, security administration and hotel management. With this, I welcome him to this program and I request Dr. Rao to felicitate him. कृष्ण गोविंद गोविंद गोपाला. कृष्ण गोविंद गोविंद. Our last guest in the dais is कृष्ण गोविंद Shashidhar Shetty. गोविंद The Inanji Shashidhar Shetty, President Tulukuta Vasai. Aikala Hari Shetty has handpicked him to be the leader, and what job he has done you all know. We welcome you and I request Dr. Suresh Rao to present him. कृष्ण गोविंद गोविंद गोपाला. इनी जगत्तदने ओडे श्रीकृष्ण देवर अर्ना इनी ब्रह्मकलशोत्सव ಅವನಂಡು ಐತ ಸುರೂತ ಸಭೆದ ಸಭಾಧ್ಯಕ್ಷ ಸ್ಥಾನಕ್ಕೆ ತಂದಿನ ಡಾಕ್ಟರ್ ಸುರೇಶ್ ರಾವ್ ಅಂಜನೆ ಪೂರ ಮಠಾಧಿ ಸೇರ್ನಗಳು ನಳಿನ್ ಕುಮಾರ್ ಅಂಜನೆ ಹರಿಶಣ್ಣ ಚಂದ್ರಸಣ್ಣ ಹರೀಶ್ ಅಮೀನ್ ಅಂಜನೆ ಶಶಿಧರಣ್ಣ ಎದುರುಗುಲ್ ದಿನ ಪೂರ ಶ್ರೀಕೃಷ್ಣನ ಭಗವತ್ ಭಕ್ತರು ಈಗಲೇ ಮಾತರಿಗಳ ಏನ ನಮಸ್ಕಾರ. ಏನೇ ಓವಾ ಒಂಜಿ ಮುಲ್ಪದ ಏನ ರಣ ಇತ್ತುಂದ ಜೋಡು ತುಳುಕೋಟ ಫೌಂಡೇಶನ್ ಒಂದು ಎಲ್ಲೇ ಕಾರ್ಯಕ್ರಮ ಮಲ್ಪನಾಗ ಅವೇ ಟೈಮ್ ಕರೆಕ್ಟ್ ಅದು ರಾಜ್ಯೋತ್ಸವ ಪ್ರಶಸ್ತಿ ಡಾಕ್ಟರ್ ಇದ್ಕೊಂಡು ಅದಾಗ ಹರೀಶ್ ಅಣ್ಣ ರಿಕ್ವೆಸ್ಟ್ ಮಾಡ್ದೆ ಅದಕ್ಕೊಂಜಿ ನಮ್ಮ ಸನ್ಮಾನ ದಿಕ್ಕ ಬಂದು ಅದಾಗ ಮಸ್ತ್ ಬಿಸಿ ಶೆಡ್ಯೂಲ್ಡ್ ಆರು ಒಪ್ಪಂದು ನಮ್ಮಲ್ಲಿ ಕಾರ್ಯಕ್ರಮ ಬರ್ತಾರೆ ಅವೇಡ್ ಬೊಕ್ಕ ಎನ್ನಾರ್ನೆಲ್ಲ ಪರಿಚಯ ಐಡ್ ಬೊಕ್ಕ ಅಶೋಕ್ ಕನ್ನಡ ಆರಂಜಿ ಮೆಸೇಜ್ ಕಾರ್ಡ್ ಪಡೆಯಿರಿ ಹರೀಶ್ ಅಣ್ಣದ್ರು ನಮ್ಮ ಒಂಜಿ ಹೊರಕನಿಗದ ಜವಾಬ್ದಾರಿ ಹರೀಶ್ ಅಣ್ಣ ಹೊರಡು ಬಂದು ಅದಾಗ ಒಂದೇ ವಿಷಯ ಪಾತರಾಂಡು ಇನಿ ಒಂದೊಂಜಿ ಕಟ್ಟೋಣ ಈತು ಪೊರ್ಲೋಡು ಮಾತಾಡ್ಲ ಪಂಡೇರು ನೆತ್ತ ಬಗ್ಗೆ ಓಲ ಒಂಜಿ ನಮ್ಮ ಇನಿ ಒಂಜಿ ಹೋಟೆಲ್ ಚಾಲ್ ಮಲ್ಪೋಡಲ್ಲ ಅವು ಪೂರ್ತಿ ಕೆಲಸ ಅದು ನಮ್ಮ ಓಪನಿಂಗ್ ಮಲ್ಪುಜ ಆಂಡ ಇನಿ ಈ ಕಟ್ಟಡಡು ಪೂರ್ತಿ ಒಲ್ಪಲ ಒಂಜಿ ಚೂರ್ಲ ಕೆಲಸ ಬಾಕಿ ಬರೀದೇಜಿ ಆತ ಶೋಕದ ಕೆಲಸ ಆತಂಡು ಇನಿ ಮೆರವಣಿಗೆ ಅಂಚನೆ ಹೊರೆ ಕಾಣಿಕೆದ ಒಂಜಿ ಮಲ್ಲ ಜವಾಬ್ದಾರಿ ಹರೀಶ್ ಅಣ್ಣಗೂ ಕೊಡ್ತೇವೆ. ಹರೀಶ್ ಅಣ್ಣ ಏನನ್ನ ಇಟ್ಟು ಸಂಚಾಲಕ ಅದು ನೇಮಕ ಅಂತಾರೆ
ಅದಾಗ ಮುಲ್ಪದ ಒಂಜಿ ಸುರೂತ ಮೀಟಿಂಗ್ ಮಲ್ಪನಾಗ ಮೂಲು ಆತೊಂಜಿ ಜನ ಇತ್ತಿಜರು ನೆಕ್ಸ್ಟ್ ಮೀಟಿಂಗ್ ಮಲ್ಪನಾಗ ನಂಗೆ ಬನ್ಸಂಗಡ್ ಮಸ್ತ್ ಜನ ಒಟ್ಟಾಯಿರು ಮಾತ ಸಂಘದಲ್ಲ ಬತ್ತೇರು ಅಂಡ್ ಹೊರೆಗಾಣಿಕೆಗೆ ಪ್ರತಿವರೆಲ್ಲ ಫೋನ್ ಮಲ್ಪನಾಗ ನಂಗೆ ಪ್ರತಿವರೆಲ್ಲ 125% ಜನ ಊರುಡ್ತೇರು ಅದಾಗ ಒಂದೇ ನಿರಾಶೆ ಅಂಡ್ ಒಂದು ಕಾರ್ಯಕ್ರಮ ಪೊರ್ಲುಡು ಆಪುಂಡ ಇಜ್ಜ ಮನ್ಪಿನ ಒಂಜಿ ನಮ್ಮಡ ಮಸ್ತ್ ಹೊಡಿಗೆತ್ತನು ಅಂಡ ಇನಿ ಆ ಕಾರ್ಯಕ್ರಮ ಇನಿ ಸುವರ್ಣಾಕ್ಷರ ಸ್ವಾಮಿ ಬನ್ನಿಕನೆ ಸುವರ್ಣಾಕ್ಷರ ಬರೆಪಿಲೆಕ್ಕ ಆ ದೇವರ ಅನುಗ್ರಹ ನಮ್ಮಡ ಮಲ್ಪ ಹೊಂಡೇರು ನಾವು ನಿಗಲ್ ಮಾತ ಸೇರ್ದು ನಿಗ ಸಪೋರ್ಟ್ ಮಾಡ್ತಾರೆ ನಿಗ ಮಾತೆರೆಗಳಾಯನು ಖಂಡಿತ ಧನ್ಯವಾದ ಕೊನಡು ಅಂಚನೆ ದಾಸರು ಒಂಜಿ ಪದ ಬಂತೇರು ನರಜನ್ಮ ಬಂದಾಗ ನಾಲಿಗೆ ಇದ್ದಾಗ ಕೃಷ್ಣ ಕೃಷ್ಣ ಎನ್ನಬಾರದೆ ಎಂದು ಅಂಚನೆ ಇನಿ ನಂಗೆ ಕೃಷ್ಣನ ಒಂಜಿ ದೇವಸ್ಥಾನ ನಂಗೆ ಒಂಜಿ ಸೇವೆ ಮಲ್ಪನ ಭಾಗ್ಯ ತಿಕ್ಕದು 15 ತಾರೀಕು ಮಟ್ಟ ಬ್ರಹ್ಮಕಲಶೋತ್ಸವ ಆವರೆಂಡು ಮುಲ್ಪ ಐಕ್ ನಮ್ಮ ಮಾತೆರ್ಲ ಒಂಜಿ ಎಲ್ಲೆ ಮಟ್ಟದ ನಮ್ಮ ಅಳಿದ ಸೇವೆಯನ್ನು ನೆಟ್ಟು ಮಲ್ತದ್ದು ಶ್ರೀದೇವರನ ಅನುಗ್ರಹ ಪಾತ್ರರಾಕ ಬಂದು ಏನಾರಡ್ಡು ಪಾತ್ರ ಮುಗಿತು. ಪೂಜ್ಯ ಸ್ವಾಮಿಗಳಿಗೆ ವಂದನೆ ಮಂತೊಂದು ಬೊಕ್ಕ ಇತ್ತಿನ ನಲಿನಣ್ಣೆ ಅಂಚನೆ ಹರಿಶಣ್ಣೆ ఒక ಮಾತ ಗಣ್ಯರಿಗೆ ಬಂಟ ಸಂಘದ ಪರವಾದ ಪ್ರೀತಿಪೂರ್ವಕ ನಮಸ್ಕಾರ. ಭಾರಿ ಸಂತೋಷ ಆಪನು ನಮ್ಮ ಊರುಡ್ದು ಈ ಮಹಾನಗರ ಮುಂಬೈ ಬತ್ತದ ಇನಿ ಒಂಜಿ ಭಾರಿ ಮಲ್ಲ ಒಂಜಿ ದೇವತಾ ಕಾರ್ಯ ನಮ್ಮ ಮಾತ ಒಟ್ಟಾದ ಇಂಚಿನ ಪ್ರಸಂಗ ಭಾರಿ ಕಡಿಮೆ ದಿಕ್ಕು ನಂಗೆ ಮಾತ ನಮ್ಮ ಬೇತೆ ನಮ್ಮ ಕಾರ್ಯ ಮಾತ ಒಟ್ಟಾಪ ಐತ ಶ್ರೇಯಸ್ ಸುರುಟ ಸಂದನು ಆ ಶ್ರೀ ದೇವರ ಅದಕ್ಕಿನ ಬೋರ್ಡ್ ಪೂರ ಮಲ್ಪ ಐಕ್ ಮುಖ್ಯ ಮಾಧ್ಯಮ ಡಾಕ್ಟರ್ ಸುರೇಶ್ ರಾಯ್ ಸಾಧಾರಣ 1 ವರ್ಷ ಇಂಚೆ ಪಾತ್ರ ಒಂದಿಲ್ಲ ಬೇತೆ ಡೇಟ್ ಚೇಂಜ್ ಆಗೋದಿತ್ತು ಪಾಪ ಮೂಸರ ಡೇಟ್ ಫಿಕ್ಸ್ ಮಾಡ್ತೀರು ಎಂಕಲ್ನ ಸಂಗೋಲ ಬತ್ತೀರು ಎಂಕಲ್ನ ಕಮಿಟಿ ಬತ್ತು ಆಯ್ತ ವಿಷಯ ಮತ ಮಸ್ತ್ ವಿವರಾದ ಬಂದಿತ್ತೇರು ಆಂಡಲ ಸ್ವಾಮಿ ಬನ್ನೆಕ್ಕ ಈ ಸಮಯನೇ ಹೊರಡುತ್ತಿನ ತೋಜುಂಡು ಮಾತೆಲ್ಲ ಒಟ್ಟಾಗಿ ಒಂದು ಮಲ್ಪೊಂದಿತ್ತಿನ ತೋಜುಂಡು ಆ ದೇವರನ್ನ ಒಂದೇ ಅಂಚಾದಿನಿ ಈ ರೈಟ್ ಟೈಮ್ ಒಂದು ಆಂಡ್ ಐಕ್ ತಕ್ಕ ಐಕಲ್ ಹರೀಶ್ ಶೆಟ್ಟಿ ಲೈಟ್ ಸೇರಿಯರು ఒక ಮಾತೆಲ್ಲ ಸೇರಿದು ನಿನ್ನ ಕಾರ್ಯ ಆ ದೇವರನ ಕಾರ್ಯ ಮಸ್ತ್ ಪೊರ್ಲಾಡು ಆ ದೇವರನ ಅನುಗ್ರಹ ನಂಗೆ ಮಾತೆಲ್ಲ ಒಪ್ಪಡು ದುಂಬುಲ ನಮ್ಮ ಮಾತ ತುಳು ಕನ್ನಡಿಗೆ ಮಾತ ಒಟ್ಟುಡಿತ್ತದು ಇಂಚೆ ನಮ್ಮ ಮಾತ ಕೆಲಸ ಎಡ್ಡೆ ಅಡುಪುಗ ನಮ್ಮ ಹಿಂದುಲಕ್ಕನೆ ಹಿಂದುಲು ಅವಟ್ಲೆ ತುಳು ಕನ್ನಡಿಗೆ ಒಂದು ಮಾದರಿ ಆಗ ಮಾತೆಲ್ಲ ಬಂದು ನಾಡು ಶ್ರೀಕೃಷ್ಣ ದೇವರನ ಆಶೀರ್ವಾದತೆ ತಂದು ಬ್ರಹ್ಮಶ್ರೀ ನಾರಾಯಣ ಗುರುನ ಪಾದ ಪತ್ತದು ಅಂಚನೆ ನೆಟ್ಟೆ ಇನ್ನು ಬ್ರಹ್ಮಕಲಶ ಇನಾಗ್ರಲ್ ಸೆರೆಮನಿಗೆ ಶ್ರೀ 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 ವಿದ್ಯಾದೇಶಿ ತೀರ್ಥ ಶ್ರೀ ಪಲ್ಲಿಮರ ಸ್ವಾಮೀಜಿ ಒಳ್ಳೆಯದು ಆರ್ನ ಪಾದದ ಆಶೀರ್ವಾದದೆ ತಂದು ಅಂಚನೆ ಬೇತೆ ಸ್ವಾಮೀಜಿ ಪೂರ ಒಳ್ಳೆಯ ನೆಟೆ ಅಕಲಲಯನ್ ಆಶೀರ್ವಾದದೆ ತಂದು ಅಂಚನೆ ಇನ್ನಿತ ಅಧ್ಯಕ್ಷರು ಎನ್ನನೆ ಆತ್ಮೀಯ ದಿನ ಭಾರಿ ಸಿಂಪಲ್ ಡೌನ್ ಟು ಹಾರ್ಟ್ ವೆರಿ ಲವ್ಲಿ ಪರ್ಸನ್ ಭಾರಿ ಶೋಕ್ ಆಪನ್ ಅರಿನ ಯಾಪಲ್ಲ ತಿಕ್ಕದು ವೆರಿ ಹಂಬಲ್ ಡೌನ್ ಟು ಹಾರ್ಟ್ ಯಾನ್ ಮಸ್ತ್ ಸತಿ ಯಾರಿಗೆ ಇತ ರಾಜ್ಯೋತ್ಸವ ತಿಕ್ಕದು ಸುರುಕ್ಲ ಈಸ್ ಎ ನೈಸ್ ಥರೋ ಜೆಂಟಲ್ಮೆನ್ ಡಾಕ್ಟರ್ ಸುರೇಶ್ ರಾವ್ ಅರೆಲ್ಲ ಇನ್ನಿತ ಅಧ್ಯಕ್ಷರು ಅಂಚನೆ ಇನಿ ನಮ್ಮ ಊರುದು ನಮ್ಮ MP ನಮ್ಮನೆ ಪುರಜನದ ಆತ್ಮೀಯ ಪ್ರೀತಿದ ಕಟೀಲ್ ಅನ್ನಲ್ಲ ಒಳ್ಳೆರು ನವೀನ್ ಕಟೀಲ್ ಅರೆಗ್ಲ ವೆಲ್ಕಮ್ ಆಗ್ತದೆ ಅಂಚನೆ ಒಂದು ಇನ್ನಿತ ಬೇಸಿಕ್ಲಿ ಎಂಕೊಲ್ಲಿ ಇನಿ ಪ್ರೋಗ್ರಾಮ್ ಹೊರೆ ಕನೆಕ್ಟಾಗ ನಮ್ಮನೆ ಹರೀಶ್ ಐಕಲನ ಮೇನ್ ರೋಲ್ ಉಂಡು ನೆತ್ತು ಆರು ನಮ್ಮ ಎಕಡೆ ಪಂಡಿರೆ ಯಾನ್ ಸುಗ್ರೀವಾದ ಒಂಜಿ ಸುಗ್ರೀವ್ ಸೇನಾ
ಕನ್ನಡ ಎಂಕುಲ್ ಈತ ಜನ ಆಲ್ಮೋಸ್ಟ್ ಎಂಕುಲ್ 400-500 ಜನ ಬೈದ ಬೇತೆ ಆಲ್ಮೋಸ್ಟ್ ಭಿವಂಡಿದ ಜನ ಬೈದ್ಯಾರು, ಡೋಂಗುಲಿದ ಬೈದ್ಯಾರು, ವಿರ್ಸೈ ವಿರಾರದ ಬೈದ್ಯಾರು, ಡಿಫ್ರೆಂಟ್ ಕಾರ್ನರ್ಸ್ ಆಫ್ ಬಾಂಬೆ ಭಾರಿ ದೂರದ ಬೈದ್ಯಾರು ವಸೈದು ಅವು ಪೂರ ಇನಿ ಆ್ಯಕ್ಚುಲಿ ಶ್ರೀರಾಮ ನಮ್ಮ ಸುರೇಶ್ ರಾವ್ ಇದನ್ನ ಹನುಮಾನೇನ ಎಂಕಲ ಹರೀಶ್ ಐಕಲ ಯಾರು ಒಂದು ಹನುಮನ್ನ ಒಂದು ಕಾಲ್ ಎಂಕ್ಲೆಕ್ ಕೊರಿಯರು ಯಾಕಂದ ಅರ್ನೊಟ್ಟಿಗೆ ನಮ್ಮ ಸುಗ್ರೀದ ಅಂಚ ಬರ್ತದ ಒಂದು ಸೇನಾ ಬರ್ತದೆ ಎಂಕುಲ್ ಬರ್ತ ಅಂಚನೆ ಬಾಕಿ ಜನ ನಕಲೆಲ್ಲ ಎಂಕುಲು ಅಂಚನೆ ಏನ ಆತ್ಮೀಯರಾತಿನ ಚಂದ್ರಶೇಖರ್ ಅನ್ನ ಒಳ್ಳೆಯರು ಅಂಚನೆ ಶಶಿ ಅನ್ನೆ ಬಕ್ಕ ಅದಿಲ್ಲ ಶಶಿ ಅನ್ನೇನೆ ಆರು ಬರೋಡದು ಅಕ್ಲೇನ್ ಪುರ ಸ್ಟೇಜ್ ಇದು ಅಂಚನೆ ಎದುರ್ಕುಲ್ ದಿನ ಎನ್ನ ಅಕ್ಕನಕುಲ್ ಅನ್ನನಕುಲ್ ಇನಿ ಭಾರಿ ಖುಷಿ ಹಾಕೊಂಡು ಸ್ವಾಮೀಜಿನ ನಕಲ ಒಟ್ಟಿಗೆ ಇನಿ ಈತ್ ಮಲ್ಲ ಪ್ರೋಗ್ರಾಮ್ದು ಈತ್ ಭಾರಿ ಶೋಕದ ಬಾಂಬೆದು. ದಿಸ್ ಇಸ್ ಒನ್ ಆಫ್ ದ ಬ್ಯೂಟಿಫುಲ್ ಆರ್ಕಿಟೆಕ್ಚರ್ ಐ ಹ್ಯಾವ್ ಸೀನ್ ದೇವಸ್ಥಾನ ಇನ್ ಬಾಂಬೆ. ರಿಯಲಿ ಇಟ್ಸ್ ವಂಡರ್ಫುಲ್, ಎಕ್ಸಲೆಂಟ್ಲಿ architecture. Whoever has done the work, I should salute you. He's really done very good, marvelous work. I'm really, it is proud for the complete Tulu Karnataka. The Gokul, I have seen it. I have come when I was small, from small childhood I have seen, because I used to stay in Chumbur earlier. So for many occasions I used to come Gokul. But really, today it is done. It is really, it will become one of the unique temple of Mumbai for everybody, not only for Brahmin Samaj of. It is for all the community, for the Bunds. And today all Pattappe Gokul Nakul Ottiga adu nama onji appe Gokul jane ಒಂದು occasion Brahmakalasha SB the Brahmakalasha program going pura part. Actually Shashiyane Bande are correct, nammala saubhagya to be ಒಂದು ಇಂಚಿನ ಪ್ರೋಗ್ರಾಮ್. ಮೇನ್ जो आर्किटेक्चर टेंपल द श्री कृष्ण देवर ನಮ್ಮ ग्राउंड फ्लोर जो मल्तदर इट इज रियली एक्सक्लूसिव अंचिನ the wooden architecture. Whoever has done it, I should salute him. It's really great. So ini especially Orekanag Engel almost 2 ಗಂಟೆ ದಿಂಚಿ walking the ಬರ್ತದೆ ನಟ ಬಂದಾಗ ಚೂರು ಲೇಟ್ ಅಂಡು, but really it was wonderfully organized by World Bansanga, the Federation, the Adhyakshar Harish Aikala and Shashiyanna, and because of Mr. Rao's humble and really he comes to all the functions. He regularly visits our beloved association also. Beloved association, you must be knowing, it's a 90 years old sanstha, very well managed, very well worked from last 90 years. Yeah, I can't be like Jayasu Anna, not even 1% of it, but I want to do better work for our community, for our Tulu Karnataka and every day. Thank you very much. ಶ್ರೀ ಕೃಷ್ಣ ದೇವರಿಗೆ ಸಾಷ್ಟಾಂಗ ವಂದನೆ ಸಲ್ಲಿಸತ್ತೆ. ಭಾರಿ ಶೋಕದ ಧಾರ್ಮಿಕ ಸಭೆಟುಲ್ಲ ನಮ್ಮ 5 ಜನ ಸ್ವಾಮೀಜಿನಕುಲು, 5 ಜನ ಶ್ರೀಕೃಷ್ಣ ದೇವರನಕುಲು, ಐಟು ಪಲಿಮಾರ್ ಶ್ರೀಕುಲು, ಪೇಜಾರ್ ಶ್ರೀಕುಲು, ಎಡನೀರ್ದಾರು, ಕಾನಿಯೂರ್ದಾರು, ಅದು ಮಾಡ್ತಾರೆ. ಅಂಜನೆ 5 ಜನ ಕೃಷ್ಣ ದೇವ್ರನ್ನೊಟ್ಟಿಗೂ ಕಟೀಲ್ದಪ್ಪನ ಆರಾಧನೆ ಮಲ್ಪನ ಆಸರ ನೇರ್ಪತ್ತಿದ್ದೇವೆ. ಅದೇ ಬೇಗ ಪೋರೆತ್ತನು ಬೊಕ್ಕ ಅಧ್ಯಕ್ಷರು ನಮ್ಮ ಮಾತೇನು ಬಜಿ ಪಾಪದ ಅಧ್ಯಕ್ಷರಲ್ಲ ಸುರೇಶ್ ಇವನತ್ತಲಿ ಪಾತೇರ್ನತ್ತಲಿ ಅನ್ನ ಯಾಕೆ ಪಂಡೇರು ಅಂಡ ಅರ ಪುದರ್ ಬೊಂಬಾಯಿಡು ಈ ಗೋಕುಲೋಡು ಅರ ಪುದರ್ ಸುವರ್ಣಾಕ್ಷರುಡು ಬರೆದಿಪ್ಪಿನ ಅಂಚಿನ ಕಾರ್ಯ ಮಾಡಿದೆ. ನವೀನ್ ಕುಮಾರ್ ಕಟೀಲ್ರು ನಮ್ಮ ಮಾತೇನರ ಪ್ರೀತಿದ ಸಂಸದರು, ಕಟೀಲ್ದ ದೇವಸ್ಥಾನದ ದೇವೇನ ಮಲ್ಲ ಭಕ್ತೆ ಅಂಚನೆ ಸುರೇಶ್ ರಾಯರ್ನದ
ಪರಮ ಭಕ್ತಿ ಇನ್ನು ಸಿ ಎಮ್ ಲೆತ್ತಂತೀರ ಅಣ್ಣಲ್ಲಿ ತುಂಬ ಇದ್ದೀಜೇರು ಮೆಲ್ಲ ಕೇಳಿದೆ ನಾನು ಬೈಜಿರ್ದಾನೆ ಈಗ ಬಂದು 15 ತಾರೀಕು ಬರ್ತೀರಿ ಕೂಡ 15 ತಾರೀಕು ನಂಗೆ ಪೂರ ಬರ್ರೇನು ಅದು ಪಂಡೇಣ್ಣ ಖಂಡಿತ ಹಿಂಗ ಆರಿಗೆ ಹುಷಾರ್ದಂದು ಎಟ್ಟತ್ರ ಲೆತ್ತೊಂಬ ಇದ್ದೀಜೇರು ಇದರಿಂದ ಅವ್ರು ಲೆತ್ತೊಂಬ ಬರ್ತೀರಿ ನನ್ನ ಹೊರ ಬ್ರಹ್ಮಕಲಶ ಮುಗ್ಗಿಯೋಡು ದುಮ್ಮು ಸುರೇಶ್ ಯಾರನ್ನ ಆಸೆ ಉಂಡು ಕರ್ನಾಟಕದ ಸಿ ಎಮ್ಲ ಬೊಂಬೈದ ಸಿ ಎಮ್ಲ ಬೊಂಬೈದ ಸಿ ಎಮ್ ಮುಟ್ಟರಿಂಗ್ಲಿ ಬಂಗೊಂಡು ನನ್ನ ಕರ್ನಾಟಕ ಸಿ ಎಮ್ ನನ್ನ ನಿಗ್ಲೊಂಜಿ ನೆದುಂಬರಡು ನಿಗಲೊಂಜಿ ಪೂರ ತುಳು ಕನ್ನಡಿಗೆ ఒక హరీషన్ని కొంచెం ఇంగ్లీష్ స్టైల్ దాని అధ్యక్ష విలాసంగా ಬರೀಟ್ ಪಂಡ ಇಂಗ್ಲೀಷ್ ಯಾನಂಡೆ ಇರಿ ಇಂಗ್ಲೀಷ್ ಬಾರಿಸ್ಬೇಕು ಇಂಗ್ಲೀಷ್ನೇ ಬರ್ತದೆ ಇನ್ನು ಪೂರ ಜನ ಇಂಗ್ಲೀಷ್ ತಗೊಳ್ಳಿ ತುನಾಗ ಯಾರು ಸ್ವಾಮಿ ನಬ್ಲಿತ್ನೇ ಹತ್ರ ತುಳುಟು ಬಾರಿಸ್ಬೇಕು ಪಾತೇರಿ ಮೂಲು ನೆತ್ತೊಂಜಿ ಸಮಿತಿ ಮಲ್ಪುನಾಗ ಐಕ ಒಂಜಿ ಮಾತ ತುಳು ಕನ್ನಡಿಗರನ್ನ ಒಂಜಿ ಜವಾಬ್ದಾರಿ ನೀರ್ಗೆತ್ತೊಂದು ಸುರೇಶ್ ರಾಯರ್ಲ ಮೂಲ ಅಶೋಕಣ್ಣಲ್ಲಿ ಬೆನ್ನದ ಏನ ಹೋಟೆಲ್ಗೆ ಬರ್ತದ ಬಂದಿರಲ್ಲ ಎಲ್ಲ ಪರಿಸ್ಥಿತಿ ಬಾರಿ ಅಲ್ಲ ಪೆಟ್ರೇಷನ್ ದಿನೋಗ ಕಾಣಿಡ್ಕೊಂಡು ಬೇರೆ ಬೇರೆ ಊರಿಗೂ ಮುಂಬೈ ಯಾನ್ ದಮ್ಮ ಈಗ ಕಾರ್ ಬರ್ತವೆ ಏನೋ ಬೇತೆ ಮಲ್ಪ ಯಾನ್ ಈಗ ನೋಟು ಉಳ್ಳೆ ಎಂಜಿನ ಬಂಡಲ್ಲ ಅವ್ರು ಕೇಂಜಿರ್ ಒಕ್ಕ ಮೀಟಿಂಗ್ 6-3 ಮೀಟಿಂಗ್ ತೀತು ಲೆತ್ತೇರಿ ಮಾತಾಡಿನ ಅನಂತ ಸಚಿನ ಒಳಗೆ ಜನ ಕಮ್ಮಿ ಇತ್ತು ಆನಿ ಮಾತಾಡಬೇಕು ಕುರಿದು ಈ ಹರೀಶನ್ನೇ ಇಟ್ ಮೇನ್ ಈಗ ಗೆತ್ತು ನೋಡಿ ಹೆಂಗೂ ಮಾತು ಉಲ್ಲ ನೋಟು ಚಂದ್ರಸನ್ನ ಬೈದಿತ್ತಿದೆ 2ನೇ ಸರಿ ಹೆಂಗೂ ಬಣ್ಸಂಗ ಚಂದ್ರಸನ್ನ ನೆಟ್ಟು ಹೆಂಗೂ ಬಣ್ಸಂಗೋಡು ಮೀಟಿಂಗ್ ಲೆತ್ತ ಕೆಡ್ಡೆ ಜನಗಳು ಇದು ಭಾರಿ ಖುಷಿದಾದವನ್ನಾಗ ಸಾಧಾರಣ ಮುಂಬೈ ಹಿಡಿತಿನ 17ಮ ಸಮಾಜದ ಅಧ್ಯಕ್ಷರನ್ನಾಗಲು 10ನೇ ಉಪಾಧ್ಯಕ್ಷರನ್ನಾಗಲು ಮಾತಾಡಿದ್ರು ಎಂಕಲ್ಲಿ ಈತ ಮಲ ಬಿಲ್ಡಿಂಗ್ ಕಟ್ಟಿನ ಜವಾಬ್ದಾರಿ ಆರೇ ಸುರೇಶ್ ರಾಯರ್ ಕಟ್ಟಿದೀನಿ ಎಂಗ್ಲಿ ಒಂಜಿ ಬನ್ಕಿನ ಅರಿಯೋದಲ್ಲ ನಮ್ಮ ತುಳು ಕನ್ನಡಿಗರನ್ನ ಒಂಜಿ ಕಾರ್ಯಕ್ರಮ ಪ್ರೊಸೆಷನ್ ಹೊರಗಾಣಿಕೆ ಕಾರ್ಯಕ್ರಮ ಮಾಡೋದು ಅವೇ ನಿಗಳು ಪೊಲ್ಲೂರು ಮಲ್ತುಕೊಳ್ಳೋದು ಬೊಕ್ಕ ಬಾಕಿದ ಇಂಚಿನ ಎತ್ತಲ್ಲ ಯಾನಿಲ್ಲ ಅಂದು ರಡ್ನ ಮೀಟಿಂಗ್ ಅಂಗುಲು ಬನ್ಸಗೋಡ್ ಮಲ್ತ ನಮ್ಮ ಸಂಸದೆಯರು ಮುಂಬೈದ ಸಂಸದೆಯರು ಗೋಪಾಲ್ ಶೆಟ್ಟಿ ಮತ್ತೇನು ಅರೆಗಳಲ್ಲಿ ಗೊತ್ತಿಲ್ಲ ಸ್ವಾಗತ ಮಾಡ್ತಾರೆ ಇತ್ತ ಪರಿಪೂರ್ಣ ಊರ್ದ ಸಂಸದೆಯರು ಮುಂಬೈದ ಸಂಸದೆ ಅರ್ಥ ಪಕ್ಕ ಹೊರಗಾಣಿಕೆದ ಅನಿ ಒಂಜಿ ಮೀಟಿಂಗ್ ಇಡೆ ಅನಿ 14 ಲಕ್ಷ ರೂಪಾಯಿ ಕಲೆಕ್ಷನ್ ಆಯ್ತು ಸುರುಕೆಗ ಮುಂಬೈ ಬನ್ ಸಂಘದ ಅಧ್ಯಕ್ಷರು 3 ಲಕ್ಷ ರೂಪಾಯಿ ಘೋಷಣೆ ಮಾಡ್ತಾರೆ ಆಯ್ತು ಅರ್ಥ ಪಕ್ಕ ಹಿಂಗೆ ಪೂರ ರೀಜನಲ್ ಮಾಡ್ತದೆ 3 ರೀಜನಲ್ ಬರ ಬಂದು ಪ್ರೊಸೆಷನ್ ಮಲ್ಪುನಿಗೆ ಪೂರ್ವ ಸಹಕಾರ ಕೊಡ್ತಾರೆ ಆತನಾಗ ಹರೀಶನ್ನೇ ಬಂದಿರಿ ಯಾನ್ ಬನ್ ಸಂಘದ ಕಮ್ಮಿ ಕೊರ್ಪುಜಿ ಬನ್ ಸಂಘದ ಒಟ್ಟು ಯಾನ್ನ ಮುಚ್ಚಿ ಕೊಡ್ತಾರೆ ಅದಾನಾಗ ಹೆಂಗ ಶಶಿಧರ್ ಶೆಟ್ಟಿ ಹೊಂದಿದೆ ಎಂಕುಲ್ 3 ಲಕ್ಷ ಕಲೆಕ್ಷನ್ ಇತ್ತು ಮಲ್ದ ನನ್ನೆಲ್ಲ ಎಂಕುಲ್ ಮಲ್ಪ ಅಂದು ಅದಕ್ಕೆ ಮುರುಣ್ ಬನ್ಸದ ವಸಂತ ಶೆಟ್ಟಿ ಇರ್ತೀರಿ ಇನ್ನಿತ್ತು ಉಪಾಧ್ಯಕ್ಷರು ಚಂದ್ರವನ್ನಲ್ಲಿ 6 ಬಂದಿರಿ ಎಂಕುಲ್ 2 ಲಕ್ಷ ರೂಪಾಯಿ ಕೊಡ್ಪ ಅದೇ ತಾನ ಬನ್ಸದ ಸುನೀಲ್ ವೈದ್ಯರು ಅರ್ಲ ಎಂಕುಲು ಒಟ್ಟು ಕಲೆಕ್ಷನ್ ಮಾಡ್ತದೆ ಕೊಡ್ಪ ಅಂದ ಸುರೇಶ್ ಭಂಡಾರ್ಲು ಸುರತ ಮೀಟಿಂಗ್ ಇರ್ತೀರಿ ಅಂಚೆ ಧರ್ಮವಾದ ದೇವಳಿಗೆ ಇರ್ತೀರಿ ಸುರೇಶ್ ಭಂಡಾರ್ನ ಕುಲ್ಲ 16 ಲಕ್ಷ ರೂಪಾಯಿ ಅನೌನ್ಸ್ ಮಾಡ್ತೀರಿ ಅಂಚೆನೆ ಸುರೇಶ್ ಧರ್ಮವಾದ ದೇವಡಿಯವ್ರನ್ನ ದೇವಡಿಗದ ಸಮಾಜವರ್ದು 1,75,000 ಕೊಡ್ಕೊಂಡಿರಿ ಮೊಗವೀರ ಸಮಾಜ ಸುರೇಶ್ ಕಾಂಚಂದ್ರ ಮೂಲು ಮಾಪಲ್ ಕುಂದಾರ್ನ ಕಡಬಿಡ್ದಿರ್ತೀರಿ 6 ಲಕ್ಷ ರೂಪಾಯಿ ಎಂಕುಲ್ ಕೊರ್ಪ ಬಂದು 6 ಅನೌನ್ಸ್ ಮಾಡ್ತೀರಿ ಕೂಡ ಅಂಚೆನೆ ಹೋಬಳಿ ಮೊಗವೀರ ಹೋಬಳಿ ಬಾಗವಾಡಿ ಅವು ಸುರೇಶ್ ಕಾಂಚರ್ನಾಗಲ್ಲ ಬೊಕ್ಕ ಮಿತ್ರ ಮಂಡಳಿ ಆಗಲ್ಲ ಮೊಗವೀರರ್ನಾಗಲ್ಲ ಅಕುಲ್ಲ ಅಶೋಕ್ ಸುವರ್ಣ ಇರ್ತೀರಿ ಅಕುಲ್ಲ 1 ಲಕ್ಷ ರೂಪಾಯಿ ಕೊರ್ಪಂಡೇರು ದೊಡ್ಡಲ್ ಪೂರ ಬರ್ತೇನೆ ನನ್ನ ಜನ ಇಂಚ ಅವಲಮಲ್ಲ ವಿಷಯ ಜನ ಇದು ಏರೇ ಫೋನ್ ಮಲ್ಕೊಂಡು ಪೂರ ಜನ ಊರುಡ್ಲಿ ಒಂಜಿ ಬೆಚ್ಚ ಎರೆಗ್ಲ ಬಿಡ್ಚಿ ಏರ್ಲ ಹೋಗ್ಬಿದ್ದೀರಿ ಮಧ್ಯಾಹ್ನ ಮೂಗು ಪೊರಸದ್ದೆ ಎಂಗುಲ್ ಕಾಂಡೆ ಎಡ್ಮ ವರ್ಮ ಗಂಟೆಗೆ ಬೈದ ಅಥವಾ 12 ಗಂಟೆಗೆ ಅವ್ರು ರೋಡ್ ಉಂಟುದ ಸುರೇಶ್ ರಾಯರ್ ಬಂತೆ 2 ಗಂಟೆಗೆ ಅಡೆ ಮುಟ್ಟು ಅಂದೆ ಅಕ್ಕಳು ಬಿದಾಡಿ ನೀವು ಒಮ್ಮೆ 2 ಗಂಟೆ ಗಿಡ ಬಂದು 4 ಗಂಟೆ ಅದು ಬೇರೆ ಹರೀಶ್ ಅನ್ನೆ ಬಂದ್ಯಾಕ
ಪಾಪ ಡೊಂಬೋಲಿ ಬಿಯುಂಡಿ ಕಲ್ಯಾಣ ಸಾಧಾರಣ ಪಾಲ್ಗಾರ ಮಟ್ಟದಾಗಲು ಬೈದಿರಿ ಲೇಡೀಸ್ ನಗ್ಲವಲ್ಲ ಆ ಬೆಚ್ಚ ಆಂಡ ಏತ್ ಬೆಚ್ಚ ತಿಂಗಳು ಮಲ್ಲೆಜ್ಜಿ ಇಡಬಣ್ಣ ಭಾರಿ ತಂಪಾದ ಆ ಕೃಷ್ಣದೇವಿಯನ್ನು ನಿವ್ಲಾಕ ಕಲ್ಪಿನ ಒಂದು 5 ಜನ ಸ್ವಾಮಿಗಳು ಹಾಕೋದು ಪೊಲೀಸ್ದಾಗ ನಡೋಟ್ಟು ಬತ್ತಿರು ಉಪದ್ರನ್ನ 1-2 ಸಾರಿ ಕೋಲ್ ವಯಸ್ಸಿಗೆ ತಂದಿರು ಐಕೆ ಅಂಕಲ್ ಸಸ್ಯನ್ನೇ ಮೊಂದ ಸೆಟ್ರು ಮತ್ತು ಅಲ್ಲಿ ಒಂಚೂರು ಇದ್ದಲ್ಲ ಅಂತ ಪಾತೇದಿರು ಪಾತೇರ್ದು ಬೊಕ್ಕ ಎಂಟು ದೇವ್ರದಾಯ್ತು ಇಡಮುಟ ಪೊರ್ಲುಡು ಬತ್ತನೆ ಬೋಡ್ನಾಥ್ ಹೊರಗಾಣಿಕೆಲ್ಲ ಬತ್ತನೆ ಬೋಡ್ನಾಥ್ ಸುರೇಶ್ ಅಲ್ತದ ಇಡಮುಟ ನಡತಂದೇ ಬತ್ತೆ ಭಾರಿ ಪೊರ್ಲುದ ಒಂಜಿ ಕಾರ್ಯಕ್ರಮ ಒಂದು ಇಯರ್ಲ ದಾರಮಲ್ ದಿನತ್ತು ಸ್ವಾಮಿನ ಪನ್ಲಕ ಶ್ರೀಕೃಷ್ಣ ದೇವರಿಗೆ ಅರಗಿಂಚಿ ಬೋಡ 6 ಮಂತ್ ದೇತಂದೇರು ಅದಕ್ಕೆ ನಮ್ಮ ಮಾತೆಲ್ಲ ಮುಂಬೈದ ತುಳುಕನ್ನಡಿಗರಿಗೆ ಸಂತೋಷ ಪಡೋದು ತುಳುಕನ್ನಡಿಗರು ಒಟ್ಟು ಮಲ್ಪರೆ ಭಾರಿ ಭಂಗ ಊರು ಸಾಧ್ಯನೇ ಇಚ್ಚಿ ಬೊಂಬೈದಕ್ಕೂ 1000 ಪಾಲು ನನ್ನ ಬೊಂಬೈದಕ್ಕೂ 1000 ಪಾಲು ತುಳುಕನ್ನಡಿಗರ ಅವಧಿ ನೀವು ಮಾತಾಡ್ಬಿಟ್ಟಿಲ್ಲ ಅಂದರೆ ಊರುಡು ಮೀನು ತುಳುಕನ್ನಡಿಗರು ಒಟ್ಟು ಮಲ್ಪರಾದ್ರು ಅಂತ ಇನ್ನು ಸುರೇಶ್ ಯಾರನ್ನ ಲೆಕ್ಕೋಡು ಶ್ರೀಕೃಷ್ಣ ದೇವರನ್ನ ಲೆಕ್ಕೋಡು ಎಂಗಳು ಮಾತಾ ತುಳು ಕನ್ನಡಿಗರು ಒಟ್ಟು ಆತ ಎಂಗಳು ಬಾರಿ ಎಂಕಲ್ಲ ಶಕ್ತಿ ಉಂಟು ಬಂತು ಜಪಾಯ ಎಂಗಳು ನನಲ ಜಪಲ ಇಂಚಿನ ಕಾರ್ಯಕ್ರಮ ಖಂಡಿತ ಇಲ್ಲ ಎಂಗಳು ಜನ ಒಟ್ಟು ಒಂದೇ ಕೂಡ ಭಜನೆ ಮತ್ತೆ ಜನ ಬರೋಡತ್ತ ಭಜನೆ ತಗೊಳ್ಳಂತ ದುಂಬು ನಡಪು ಇರೋದು ಮಂದೆ ಒಂದು ದೇವ ಪೂಜಾರಿ ಬಂದ ಭಜನೆ ತಂಡ ಪೂರ ನೀರು ವ್ಯವಸ್ಥೆ ಅನ್ಕೊಡೋದು ಇಂಚೆ ಬಿಲ್ಲವ ಸಮಾಜಗಳು ಭಾರಿ ಶೋಕದ ವೇಷಗಳು ಒಂದು ದೇವಿನ ಭಾರಿ ಅಲ್ತದೀಡಿ ನಡ್ಕೊಂಬೈದಾರೆ ಅದೇ ಏತ್ ಬಂಗಾತನ ಅವು ಅರೆಗೆ ಕೆಂಡ ಗೊತ್ತಾವ ಅಂಡಲೊಂಜಿ ದೇವರನ್ನ ಒಂದೆಟ್ಟು ನಮ್ಮ ಮಾತೇರಿಗ್ಲ ಒಂಜಿ ದೇವರನ್ನ ಅನುಗ್ರಹ ಏನಪ್ಪ ನೋಡು ಅವು ಅಲ್ತದ್ದು 3 ಕಿಲೋಮೀಟರ್ ನಡ್ಕೊಂಬರ್ಗಿ ನೋಡ ಮಧ್ಯಾಹ್ನ ಭಾರಿ ಬಂಗಾನೆ ಒಂದು 100 ಗಾಡಿಲಿ ಇತ್ತು ಈತ ಸಾಧಾರಣ 22 ಪುದೆತ್ತ ಟೆಂಪಲ್ ಇತ್ತು ಭಾರಿ ಶಿಸ್ತುಬದ್ಧ ಅದು ಭಾರಿ ಪೊರ್ಲುಡು ಬತ್ತದ ದೇವ್ರ ಇದು ಇಡಮುಟ ಪೊರ್ಲುಡು ಸುರೇಶ್ ಯಾರ್ಕೊಂಡು ನನ್ನ ಜವಾಬ್ದಾರಿಯನ್ನು ಮಲ್ತದೆ ದೇವರ ಶಕ್ತಿ ಬರೆಯೋದು ಅದರ ನಿಟ್ಟಿನ ಕೆಲಸ ಆ ಒಂದು ಪಡೆದು ಮಾತಾಡಿರಲ್ಲ ನನ್ನ ಪ್ರೀತಿಯ ವಂದನೆ ಸಲ್ಲಿಸಾದ ಏನು 2 ಶಬ್ದ ಮುಟ್ಟಾರೆ ಗೋವಿಂದ ಗೋವಿಂದ ಗೋಪಾಲ ಕೃಷ್ಣ ಗೋವಿಂದ ಗೋವಿಂದ ಗೋಪಾಲ ಜಯ ಮುರಳಿ ಮನೋಹರ ನಂದಲಾಲ ಜಯ ಮುರಳಿ ಮನೋಹರ ನಂದಲಾಲ ಜಯ ಮುರಳಿ ಶ್ರೀ ಗೋಪಾಲಕೃಷ್ಣ ಪ್ರತಿಷ್ಠಿತೆ ಬ್ರಹ್ಮಕಲಶೋತ್ಸವ ಬೊಕ ನಮ್ಮ ಈತ್ ಶೋಕದಾಂಜಿ ದೇವಸ್ಥಾನ ಕಟ್ಟಿನೇತ ಇನಿ ಉದ್ಘಾಟನಾ ಸಮಾರಂಭದ ಈ ಕಾರ್ಯಕ್ರಮಕ್ಕೆ ಊರುಡ್ದು ಬೈದಿನ ಕಲೀಗ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ನಳಿನ್ ಕುಮಾರ್ ಕಟೀಲ್ ಈ ಸಂಸ್ಥೆದ ಅಧ್ಯಕ್ಷ ಶ್ರೀ ರಾವ್ ಸುರೇಶ್ ರಾವ್, ಮುಂಬೈ ಬಂಡ್ ಸಂಘದ ಅಧ್ಯಕ್ಷ ಚಂದ್ರ ಶೆಟ್ಟಿ, ಇತ ಈ ಶೋಕುಡು ತುಳುತು ಮಾತಾ ಡೀಟೇಲ್ ನಂಗೆ ಮಾತ್ರ ಈಗ ಅರ್ಥ ಮಾಡಿಕೊಂಡ್ರು ಆಯ್ಕಲ ಹರೀಶ್ ಶೆಟ್ಟಿ, ಮಾತಾ ಸ್ವಾಮಿಲು, ಮಾತಾ ಪ್ರತಿಷ್ಠೆ ಗಣ್ಯರು, ಉಪಸ್ಥಿತ ಬಂಧು ಭಗಿನರು. यानी विशेष आदीने डॉक्टर राव बुकारना माता एसोसिएट ने मस्त मस्त धन्यवाद करते ಈ ತೊಂಜು ಶೋಕದ ದೇವಸ್ಥಾನ ಕಟ್ಟುನ ಮಂಡ್ಯದ ಬರ್ಪಿನಲ್ಲಿ ಬಾರಿ ಮಲ್ಲ ವಿಷಯ ಅವನ ಮುಂಬೈದ ಜಾಗ ನಮ್ಮ ಊರುದು ಬತ್ತದ ಏತೋ ವರ್ಷದ ತುಂಬು ಒಂಜಿ ಜಾಗ ಸ್ಥಾಪಿತ ಮಲ್ತದ ಐಕಿ ಈತ ಎಲ್ಲ ಒಂಜಿ ರೂಪ ಕೊರ್ಪಿನ ಬಾರಿ ಮಲ್ಲ ಬಣ್ಣ ಬಾರಿ ಮಲ್ಲ ವಿಷಯ ಅವ ಹರೀಶನ್ನ ಪಂಡಿಲಕ ದೇವರನ್ನ ನಂಕ ನೆಟ್ ಕೃಪಾ ಇತ್ತಿಲ್ಲ ಅವ ಆಪಿನೇ ಹತ್ತು ಅಂಡ್ ಈಗ ವಿಶೇಷ ನಮ್ಮ ಊರ್ದಾಗ ದೇವರನ್ನ ನಮ್ಮ ಊರ್ದ ದೇವಿ ದೈತಲ್ಲ ಮಸ್ತ್ ಆಶೀರ್ವಾದ ಉಂಟು ನಮ್ಮ ವಾವನಿ ಕೆಲಸ ಕೈ ಪಾಂಡ ಐಕ್ ನಂಕ ಯಶ್ ತಿಕ್ಕೊಂಡೆ ನಮ್ಮ ಊರ್ದ ಕಲ್ಚರ್ಡ್ ಮತ್ತ ಒಂದು ಪೂಜಾ ಮತ್ತ ನಾವು ಮಲ್ಪನ ತೂದು ಎಂಕಲಿಗ ಮುಂಬೈದಾಗ ಒಂದೇ ವಿಶೇಷದ ಅಭಿಮಾನದ ಪಾತ್ರ ಪಂಡ ಬೇತ ಮತ ಸಮಾಜದಾಗಲು
ನಮ್ಮ ದಕ್ಷಿಣ ಭಾರತೀಯ ಪೂಜಾ ಕಲ್ಚರ್ ಮುಂದೆ ಅಡಾಪ್ಟ್ ಮಾಡ್ತದೆ ಮರಾಠಿ ಗುಜರಾತಿನಾಗುಲ್ಲ ಆ ಲೆಕ್ಕುಡಿ ಇತ್ತೆ ಪೂಜಾ ಮಲ್ಪ ಸ್ಟಾರ್ಟ್ ಆಗ್ತದೆ ಅವನ್ ಬಾರಿ ಮಲ್ಲ ವಿಷಯ ನಂದು ಬೊಕ ಹರಿಶ್ಚಂದ್ರ ಪಂಡಲ್ಕರ್ ನಮ್ಮ ಪೂರ ತುಳು ಕನ್ನಡಿಗರನ್ನು ಒಟ್ಟುದು ಒಂಜಿ ಮುಂಬೈಡ್ ನಮ್ಮ ಒಂಜಿ ಪ್ರತಿಷ್ಠಿತ ಸ್ಥಾನ ನಿರ್ಮಾಣ ಮಂತ ಆಯ್ತ ಲೆಕ್ಕೊಡ್ ನಂಕ ಮುನ್ಸಿಪಾಲಿಟಿ ಆಡ್ ಪೊಲೀಸ್ ಆಡ್ ಬೊಕ ಲೋಕಲ್ ಮರಾಠಿ ಭಾಷೆಗ್ ನಗುಲ್ಲ ಒಂಜಿ ಆದರ ಒಂದು ಸನ್ಮಾನದ ಭಾವನೆ ನಂಗೆ ತುಳು ಕನ್ನಡಿಗರ ಮಾತೆ ತೂಪೇರು ಅವನ್ ಬಾರಿ ಮಲ್ಲ ವಿಶೇಷ ಆದ್ಮೇಲೆ ನಮ್ಮ ಕಾಂಟ್ರಿಬ್ಯೂಷನ್ ಉಂಟು ನಮ್ಮ ಊರ್ದಾಗಲ್ಲ ನಮ್ಮ ಏರೆಲ್ಲ ಮುಂಗೆ ಬಹುಶಃ ನಮ್ಮ ಬೇರೆ ಮತ್ತೊಂದು ಪ್ರತಿ ಒಂದು ಸಮಾಜದಾಗಲ್ಲ ಸ್ವಂತ ಒಂದು ಇನ್ಸ್ಟಿಟ್ಯೂಷನ್ ಮುಂತಾಗಲೇ ಮಲ್ಪರೆ ಸಾಧ್ಯ ಇದೆ ಅವು ನಮ್ಮ ಊರು ಬರ್ತದೆ ನಮ್ಮ ಬೇತೆ ಬೇತೆ ಸಂಸ್ಥೆಗಳು ಏತೋ ಮತ್ತ ಇನ್ಸ್ಟಿಟ್ಯೂಷನ್ ಮುಂಬೈಲಿ ಉಂಟ ಅವನ್ ಬಾರಿ ಮಲ್ಲ ಒಂದು ಅಭಿಮಾನದ ಒಂದು ಗೌರವದ ವಿಷಯ ಯಾನ್ ಲಾಸ್ಟ್ ವೀಕ್ಡೆ ಊರಿಗೂ ಹೋದಿತ್ತವರು ಮೊಗವಿದ ಸಮಾಧಿ ಇತ್ತ ಹೊಸತ ಕಟ್ಟಿನ ದೇವಸ್ಥಾನ ಅವು ತೂದೆ ನಂಗೆ ನಮ್ಮ ಸ್ವಂತ ಮಿತ್ಯ ಒಂಜಿ ಅಭಿಮಾನ ಇದಾಕೊಂಡು ಐ ಆಮ್ ವೆರಿ ಮಚ್ ಪ್ರೌಡ್ ಟು ಬಿ ಹಿಯರ್ ದೇವರ ನಂಗೆ ನನ್ನೆಲ್ಲ ದುಂಬುಗು ಇಂಚಿನ ಮತ ಎಡ್ಡೆ ಬೇಲೆ ಮಲ್ಪುನ ಸಾಮರ್ಥ್ಯ ಕೊಡ್ಪಂಡೆ ದೇವರ ನಟನ ಕೂಡ ಅವರ ಡಾಕ್ಟರ್ ಸುರೇಶ್ ರಾವ್ ಅವರ ಎಂಟೈರ್ ಟೀಮ್ಗೂ ಮಸ್ತ್ ಮಸ್ತ್ ಧನ್ಯವಾದ ಸ್ವಾಮಿನಗಲೇ ವಿಶೇಷ ಧನ್ಯವಾದ ನಮ್ಮ ದೇಶದ ಕಲ್ಚರ್ ಜೀವಿತ ದೀದು ಯಂಗ್ ಜನರೇಷನ್ ಅಗರ್ನ ಮನಸ್ಸಿಡ್ಲ ಆತೆ ದೇವಿ ದೇವತಲ್ನ ವಿಶ್ವಾಸ ನಿರ್ಮಾಣ ಮಂತಿನ ಅವಲಂಗ್ ಬಾರಿ ಮಲ್ಲ ವಿಷಯ ನಂಗೆ ಹೊರವರೆ ಬಲ್ಲ ಅಂತ ಕೋಡಿಗೆ ಹಾಕೊಂಡು ದೇಶ ದುನಿಯಾ ಪೂರ ಗ್ಲೋಬಲೈಸೇಷನ್ ಇಂಗ್ಲಿಷ್ ದ ಇದ್ ಪ್ರಭಾವ ದೊಡ್ಡ ಮತ್ತ ಕಡೆ ಮಾಡರ್ನ್ ಲೈಫ್ ಸ್ಟೈಲ್ ಮಾತೇರು ಅಡಾಪ್ಟ್ ಮಾಡ್ತೇರು ಅಂಚಾನಾಗ ನಮ್ಮ ಊರ್ದ ಕಲ್ಚರ್ ದೇವಿ ದೇವತನ್ನು ನಂಬು ರಾಜ್ಯ ಅವೊಂಜಿ ಮಾತೆರೆಗಳು ಒಂಜಿ ಮನಸ್ಸು ಒಂಜಿ ಚಿಂತದ ವಿಷಯ ಹಾಕೊಂಡು ಆಂಡಲ್ ತೂವರ್ಕೊಂಡು ಇತ್ತ ದುಮ್ ನಮ್ಮದು ಹೆಚ್ಚಲ ಇತ್ತ ನಮ್ಮ ಜೋಕುಲು ಪೂಜಾ ಪಾಠ ಮಲ್ಪುರಿ ಆನೇನ ಇಲ್ಲಡೆ ಎನ್ನ ಮಿಸಸ್ ಅಮ್ಮ ದುಮ್ ಪೂಜಾ ಮಲ್ತು ನಿಂತೇರು ಬೊಕ್ಕ ಮಿಸಸ್ ಪೂಜಾ ಮಲ್ತು ನಿಂತೇರಿ ಯಾನ್ 2 ನಿಮಿಷ ಮಸ್ತ್ ಪೂಜಾ ಮಲ್ಪೂಜಿ ಒಂಜಿ 2 ನಿಮಿಷ ಪೂಜಾ ಮಲ್ಪೋಯನು ಯಾನ್ ಒಂಜಿ ಅನ್ನ ಉಂತ ಇತ್ತಿನ ಒಂಜಿ ದೇವಸ್ಥಾನ ಕಟ್ಟ್ಯಾವ ಎನ್ನ ಇಲ್ಲಡೆ ಒಂಜಿ 2-3 ಮಿಂಟ್ದಂಡೆ ಸ್ಥಾನ ಉಂಟು ಯಾನ್ ಸಕ್ಕ ಕಂಡ ಮೀ ಬೊಕ್ಕ ತಾವಿಲ್ಡೆ ಡೆಪ್ಯೂಟಿ ಮೇಯರ್ MLA ಆನಾಗಲ್ಲ ಅವಲಿ ಪೂಜಾ ಮಲ್ಪರ್ ಬಂದಿತ್ತೆ ಇತ ಎನ್ನ ಮಗೆ ಏನಾದ್ರು ಹೆಚ್ಚು ಧಾರ್ಮಿಕ ಆತೆ ಇತ ನಾನು ಬಂದ್ ಮತ್ತೆ ನಮ್ಮ ಇಂಟೆನ್ಷನ್ ದಾದಾತ ನಮ್ಮ ಜೋಕ್ಲಿಗೆ ನಮ್ಮ ಕಲ್ಚರ್ ಮತ್ತೆ ಹೊರಟು ಬಂದು ಎನ್ನ ಮರ್ಮಾಲು ಮದ್ಮೆ ಹಾಕಿ ಬಂದಾಗ ಆದ MBA ಮಂತ್ ಬರ್ತೀನಿ ಅವ್ರಲ್ಲ ಇಲ್ಲಾಡ್ದೆಲ್ಲ ಪೂಜಾ ಹೆಚ್ಚು ಮಂತ್ ನಿಂತಿದ್ರು ಮೂಲ ಒಂಜಿ 2 ವರ್ಷ ಪೂಜಾ ಬಂದ ದೂರ ಎಂಕುಲ್ ಇಲ್ಲಾಡ್ ಪೂಜಾ ದೂರ ಹೊಡ್ಕೊಂಡು ನಿಲ್ತರು ಇದು ಎಂಕಲ್ನ ತೂದು ಆ ರೀತಿ ಎಂಕಲ್ ಹೆಚ್ಚ ಧಾರ್ಮಿಕ ಅದು ದಟ್ ಇಸ್ ದ ಕಲ್ಚರ್ ಆಫ್ ತುಳು ಕನ್ನಡಿಗ ಈಗ ಹೊಡೋದು ಇಂಚ ಸ್ವಾಮಿನಗರ ಮಸ್ತ್ ಮತ್ತ ಇಟ್ಟು ಯೋಗದಾನ ಉಂಟು ನಮ್ಮ ಆತ್ಮಲ್ಲ ಆತ ಯೋಗದಾನ ಉಂಡೆ ನಮ್ಮ ಬರ್ಬಿನಕಳ್ಳು ನಮ್ಮ ದೇಶದ ಹಿಂದೂ ಕಲ್ಚರ್ ನನ್ನ ಗಟ್ಟಿ ಮಲ್ಪನೇಕ ಬೇರೆ ಮಲ್ಪುಗ ದೇವರ ನಂಗೆ ಮಾತೆರೆಗಳ ಆತ್ಮ ಸಾಮರ್ಥ್ಯ ಕೊರಡು ಹರಿಶನ್ನನ ತುಳು ಭಾಷಾನ ನಮ್ಮ ಮಾತೆಲ್ಲ ಕೇಂದ್ರ ಯಾನ್ ವಿಶೇಷ ನರಿನ್ ಕಟೀಲ್ನ ಕನ್ನಡ ಭಾಷಾರ ಇನ್ನು ಕೇಂದ್ರ ಮುಂಬೈದಿನಿ ಯಾಕೆ ಚಪಾತಿ ಯಾನ್ ಡಾಕ್ಟರ್ ಸುರೇಶ್ ರಾವ್ ಕೇಂದ್ರ ಆಕ್ಯುಪೇಷನ್ ಸರ್ಟಿಫಿಕೇಟ್ ಬರ್ತಾರೆ ಎಂಕ ಮೊರೆ ಹರೀಶ್ ಶರ್ಮಾಲ್ ಪಂಡೇರ ಅನ್ನ ಕಮಿಷನರ್ ಅವ್ರು ಫೈಲ್ ಪೋತ್ರ ಮಾಡಿದ್ರು ಇದು 2 ದಿನ ರಜೆ ಇತ್ತು ಯಾನ್ ಹೆಚ್ಚ ಬೇರೆ ಆಲ್ರೆಡಿ ಅನ್ನೋ ಇನ್ವಾಲ್ವ್ಮೆಂಟ್ ಇತ್ತು ತಿಳಿದ ಡಾಕ್ಟರ್ ಸುರೇಶ್ ರಾವ್ ಐ ಗಿವ್ ಯು ಪ್ರಾಮಿಸ್ ನಮ್ಮ ಆಕ್ಯುಪೇಷನ್ ಸರ್ಟಿಫಿಕೇಟ್ ಬೇಗ ಹೊಡಬೇಕು ತಿಕ್ಕಿನಲ್ಕ ಕೂಡ ಮಾತಾಡಿದ ಈ ಮಲ್ಲ ಬೇರೆ ಏರಿಯಾ ಮಾತಾಡಲ ಸಹಭಾಗಿದ ಇತ್ತಂಡು ದೊಡ್ಡ ಪರ್ಸನಲಿ ಹಾಗೆ ಮಾತಾಡಿದ ಮುಂಬೈದ ಒಂಜಿ ತುಳು ಕನ್ನಡಿಗ MP ಮಾತಾಡಿದ್ರು ಧನ್ಯವಾದ ಕೊರ್ಕೊಂಡು ಮಾತಾಡಿ ಕಮ್ಯುನಿಟಿ ನಂಗೆ ದೇವ ನಮ್ಮೆಲ್ಲ ದುಮ್ಮಗು ಇಂಚಿನ ಎಡ್ಡೆ ಬೇರೆ ಮಲ್ಪರೆ ಸಾಮರ್ಥ್ಯ ಕೊಡ್ಕೊಂಡು ನಟನೆ ಮಸ್ತ್ ಧನ್ಯವಾದ ಭಾರತ್ ಮಾತಾ ಕಿ ಜೈ ಜೈ ಮಹಾರಾಷ್ಟ್ರ ಜೈ ಕರ್ನಾಟಕ ಶ್ರೀ ಕೃಷ್ಣನ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಅರ್ಪಿಸ್ತಾರೆ ಶ್ರೀ ಗೋಪಾಲಕೃಷ್ಣ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶದ ನಿಮಿತ್ತ ಸಂಪನ್ನಗೊಂಡಿರುವ ಈ ಧರ್ಮಸಭೆಯ ಗುಕಾರು ಅಂಧಕಾರಶ್ಚರುಕಾಸ್ತೇಜ ಉಚ್ಯತೆ ಅಂಧಕಾರವನ್ನು ಕಡಿದು ತೇಜಸ್ಸನ್ನು ಕೊಡತಕ್ಕಂತಹ ಗುರು ನಮ್ಮೆಲ್ಲರ ಅಜ್ಞಾನದ ಅಂಧಕಾರವನ್ನು ಆಧ್ಯಾತ್ಮದ ಬೆಳಕಿನ ಮುಖಾಂತರ ಸಿಂಚನ ಮೂಡಿಸಿರ್ತಕ್ಕಂಥ ಎಲ್ಲ ಗುರು ಸ್ವಾಮಿಗಳ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಅರ್ಪಿಸ್ತಾ ಈ ಸಮಾರಂಭದ ಜ್ಯೇಷ್ಠ ಅಧ್ಯಕ್ಷರಾದಿಯನ್ನು ಅಲಂಕಾರ ಮಾಡಿರ್ತಕ್ಕಂಥ ನನ್ನ ನಿರಂತರ ಎತ್ತರಕ್ಕೆ ಕಾರಣೀಭೂತರು, ನನಗೆ ನಿರಂತರ ಮಾರ್ಗದರ್ಶಕರು, ನನ್ನ ಊರಿನ
ಒಬ್ಬ ಶ್ರೇಷ್ಠ ಸಾಧಕ ಡಾಕ್ಟರ್ ಸುರೇಶ್ ರಾವ್ ಅವರೇ, ಈ ಸಮಾರಂಭದಲ್ಲಿ ಉಪಸ್ಥಿತಿರ್ತಕ್ಕಂಥ ಲೋಕಸಭೆಯಲ್ಲಿ ನನಗೆ ಮಾರ್ಗದರ್ಶಕರಾಗಿ ನನ್ನಂತ ಹತ್ತಾರು ಯುವಕರಿಗೆ ರಾಷ್ಟ್ರ ಧರ್ಮದ ಚಿಂತನೆಯನ್ನು ಕೊಟ್ಟಿರತಕ್ಕಂಥ ಸಂಸದರಲ್ಲಿ ನಾವು ಶಾಲೆಗೆ ಹೋದಾಗ ಹೆಚ್ಚು ಕೂತಿಲ್ಲ, ಲೋಕಸಭೆಯಲ್ಲಿ ಕೂತ್ಕೊಳ್ಳೋದು ಕಡಿಮೆ. ಅಂದ್ರೆ ಬೆಳಗಿನಿಂದ ರಾತ್ರಿವರೆಗೆ ಲೋಕಸಭೆಯಲ್ಲಿ ಇರುವ ಒಬ್ಬ ಏಕೈಕ ಸಂಸದ ಹೇಳಿದ್ರೆ ನಮ್ಮ ಗೋಪಾಲ್ ಅಂತ ಒಬ್ಬ ಶ್ರೇಷ್ಠ ಸಂಸದರಾಗಿರ್ತಕ್ಕಂಥ ಗೋಪಾಲ್ ಶೆಟ್ಟಿ ಅವರೇ, ನನ್ನ ಬಾಲ್ಯದಿಂದ ಸಹೋದರನಾಗಿ ನನ್ನ ಎಲ್ಲ ಕಾರ್ಯದಲ್ಲಿ ನನಗೆ ಮಾರ್ಗದರ್ಶನ ನೀಡಿ ನನ್ನನ್ನು ಮೊದಲ ಬಾರಿಗೆ ಲೋಕಸಭೆಗೆ ನನ್ನ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ನನಗೆ ಸೀಟ್ ಕೊಟ್ಟಾಗ ನನ್ನ ಪರಿಚಯ ಮುಂಬೈಯಲ್ಲಿ ಯಾರಿಗಿರಲಿಲ್ಲ. ನಾನು ಗೆಲ್ತೇನೆ ಅನ್ನುವಂಥದ್ದು ನನಗೂ ವಿಶ್ವಾಸ ಇರಲಿಲ್ಲ, ಬೇರೆಯವ್ರಿಗೆಲ್ಲ ನನಗೂ ಗೊತ್ತಿರಲಿಲ್ಲ ನಾನು ಗೆಲ್ತೇನೆ. ಆಗ ಮುಂಬೈಗೆ ಕರೆಸಿ ನನ್ನನ್ನು ಇಡೀ ಮುಂಬೈಗೆ ಪರಿಚಯ ಮಾಡಿ ಮುಂದಿನ ಲೋಕಸಭಾ ಸದಸ್ಯ ಯುವ ಅಂತ ಬಹಳ ಧೈರ್ಯದಿಂದ ಹೇಳಿರ್ತಕ್ಕಂಥವ್ರು ಹರೀಶ್ ಶೆಟ್ಟಿ ಅವರು. ನಮ್ಮ ಅಣ್ಣ ಈ ಕಡೆ ಹರೀಶ್ ಶೆಟ್ಟಿ ಅವರೇ, ನನಗೆ ನಿರಂತರ ಮಾರ್ಗದರ್ಶಕರಾಗಿರ್ತಕ್ಕಂಥ ಉದ್ಯಮಿಗಳು, ಬಹಳ ಶ್ರೇಷ್ಠ ದಾನಿಗಳು ಆಗಿರ್ತಕ್ಕಂಥ ಬರವಡದ ಶಶಿಧರ್ ಶೆಟ್ಟಿ ಅವರೇ, ಇಲ್ಲಿಯ ಬಿಲ್ಲವ ಸಂಘದ ಅಧ್ಯಕ್ಷರು ಆದರಣೀಯರಾಗಿರ್ತಕ್ಕಂಥ ಹರೀಶ್ ಅವರೇ, ಸಹೋದರ ಚಂದ್ರ ಶೆಟ್ಟಿ ಅವರೇ, ಇನ್ನೋರ್ವ ಮಿತ್ರ ಶಶಿಧರ್ ಶೆಟ್ಟಿ ಅವರೇ, ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಮಿತ್ರರೇ, ದಾಸರು ಹೇಳ್ತಾರೆ, ನಾ ಬಂದೆ ನೀ ತಂದೆ, ನೀ ತಂದೆ ನಾ ಬಂದೆ. ಬಹಳಷ್ಟು ಜನರಿಗೆ, ನಾಸ್ತಿಕವಾದಿಗಳಿಗೆ, ವಿಚಾರವಾದಿಗಳಿಗೆ ಒಂದು ಸಂಶಯಗಳು ಹುಟ್ಟುತ್ತೆ. ಭಗವಂತ ಅನ್ನುವಂಥದ್ದು ಇದೆಯಾ? ಹಾಗಾದ್ರೆ ಭಗವಂತನನ್ನು ಸೃಷ್ಟಿ ಮಾಡಿದವರು ಯಾರು? ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡ್ತಾರೆ. ಭಗವಂತ ಮೊದಲು ಬಂದನ, ಭಕ್ತ ಮೊದಲು ಬಂದನ? ಭಕ್ತನನ್ನ ಭಗವಂತ ಸೃಷ್ಟಿ ಮಾಡಿದನ ಅಥವಾ ಭಗವಂತನನ್ನ ಭಕ್ತ ಸೃಷ್ಟಿ ಮಾಡಿದನ ಅನ್ನುವಂಥ ಜಿಜ್ಞಾಸೆಯನ್ನು ದಾಸರು ಅವತ್ತಿಟ್ರು. ಯಾಕೆ ಹೇಳಿದ್ರೆ ಇವತ್ತಿನ ವಿಚಾರವಾದಿಗಳಿಗೆ ಉತ್ತರ ಕೊಡಬೇಕು. ಇವತ್ತು ಮುಂಬೈಯ ಗೋಕುಲಕ್ಕೆ ಬಂದು ನೋಡಿದಾಗ ನನಗನ್ನಿಸ್ತದೆ, ಭಗವಂತನೇ ಬಂದು ಭಕ್ತರ ಕೈಯಲ್ಲಿ ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ದೇವಸ್ಥಾನವನ್ನ ಅರ್ಪಣೆ ತಗೊಂಡಿದ್ದಾನೆ. ಹಾಗಾಗಿ ಭಗವಂತನೇ ಮೊದಲು ಭಕ್ತ ಮತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟ ಆಗಿದೆ. ಭಗವಂತ ಇಚ್ಛೆ ಪಡಬೇಕು, ನಾವು ಇಚ್ಛೆ ಪಟ್ಟರೆ ಭಗವಂತ ಸ್ವೀಕಾರ ಮಾಡುವುದಿಲ್ಲ. ಇದು ನಮ್ಮ ಹಿರಿಯರ ನಂಬಿಕೆ. ಭಗವಂತ ಯಾವಾಗ ಇಚ್ಛೆ ಪಡ್ತಾನೆ, ಯಾರ ಕೈಯಲ್ಲಿ ಸ್ವೀಕಾರ ಮಾಡಬೇಕು ಅಂತ ಇಚ್ಛೆ. ಹಾಗಾಗಿ ಹತ್ತಾರು ಬಾರಿ ನಾವು ಹರಿಕೆಗಳನ್ನು ಹೇಳ್ತೇವೆ. ಆ ಹರಿಕೆಯನ್ನ ಸ್ವೀಕಾರ ಮಾಡಬೇಕು ಅಂತ ಆದರೆ ನಮಗೆ ಸಮರ್ಪಣೆ ಮಾಡಲಿಕ್ಕೆ ಅವಕಾಶಗಳನ್ನ ಭಗವಂತ ಇಚ್ಛೆ ಪಟ್ಟರೆ ಮಾತ್ರ ಆಗುತ್ತೆ. ಹಾಗಾಗಿ ಭಗವಂತ ಇಚ್ಛೆ ಪಟ್ಟ ಉಡುಪಿಯ ಶ್ರೀಕೃಷ್ಣ ಗೋಕುಲದ ಮುಂಬೈಯಲ್ಲಿ ನಾನು ಜಾಗ ಪಡಿಬೇಕು ಅಂತ ಪಡೆದ, ಕೇವಲ ನಾನು ಪಡೆದ್ರೆ ಸಾಲದು, ಇಂತಹ ಸ್ವಾಮಿಗಳ ಸಮ್ಮುಖದಲ್ಲಿ ನಾನು ಒಳಗೆ ಪ್ರವೇಶ ಆಗಬೇಕು ಅನ್ನತಕ್ಕಂಥ ಇಚ್ಛೆಯನ್ನು ವ್ಯಕ್ತಪಡಿಸಿ ಅದ್ಭುತವಾಗಿರ್ತಕ್ಕಂಥ ಇವತ್ತು ಪ್ರವೇಶ ಆಗಿತ್ತು. ಹೇಳಿದ್ರೆ ಬಹಳ ಸುಂದರವಾಗಿ ಒಂದು ಕತೆ ಉಲ್ಲೇಖಾಗುತ್ತೆ. ಹೆಚ್ಚೊತ್ತು ಮಾತನಾಡೋದಿಲ್ಲ, ಆದರೂ ಅನಿವಾರ್ಯ. ಪಾರ್ವತಿ ಪರಮೇಶ್ವರನಲ್ಲಿ ಕೇಳ್ತಾಳೆ, ಭಗವಂತ ಬ್ರಹ್ಮ ವಿಷ್ಣು ಮಹೇಶ್ವರ ನೀವು ಮೂವರಿದ್ದೀರಿ, ನಿಮಗಿಂತ ಶ್ರೇಷ್ಠರು ಯಾರಾದರೂ ಇದ್ದಾರಾ? ಹೌದು ಅಂತ. ಯಾರು ಅಂತ ಪ್ರಶ್ನೆ ಮಾಡಿ. ಆಗ ಪರಮೇಶ್ವರ ಹೇಳ್ತಾನೆ ಬಹಳ ಸುಂದರವಾಗಿ, ಗುರು. ಯಾಕೆ ಅಂತ ಕೇಳ್ತಾಳೆ. ಆಶ್ಚರ್ಯ ಆಗುತ್ತೆ. ನಿಮಗಿಂತಲೂ ನನ್ನ ಪತಿಗಿಂತಲೂ ದೊಡ್ಡವರು ಗುರು ಅಂತ ಹೇಳಿದ್ರು ಏನು? ಆಗ ಮೂವರಿಗೆ ಮೂರು ಕೆಲಸ ಇದೆ. ಒಬ್ಬನಿಗೆ ಸೃಷ್ಟಿ, ಇನ್ನೊಬ್ಬನಿಗೆ ಸ್ಥಿತಿ, ಇನ್ನೊಬ್ಬನಿಗೆ ಲಯ. ಈ ಮೂರನ್ನು ಮಾಡಬಲ್ಲ ಯಾರು ಅಂತ ಹೇಳಿದ್ರೆ ಗುರು. ಭಗವಂತನ ಸಾನ್ನಿಧ್ಯವನ್ನ ತೋರಿಸ್ತಕ್ಕಂಥ ಗುರು ಇದ್ದಲ್ಲಿ ನಾವಿದ್ದೇವೆ ಅಂತ. ಹಾಗಾಗಿ ಇವತ್ತು ಈ 4-5 ಮಂದಿ ಗುರುಗಳಿದ್ದಲ್ಲಿ ಕೃಷ್ಣ ಕುಣಿದಾಡ್ತಾನೆ ಅನ್ನತಕ್ಕಂಥದ್ದು ಸ್ಪಷ್ಟ. ಹಾಗಾಗಿ ಇದು ಸುಂದರ ಆಗಿದೆ. ಭಗವಂತನ ಇಚ್ಛೆಯ ಪ್ರಕಾರ ಬಹಳ ಸುಂದರ. ನಾವು ಕರಾವಳಿ ಜಿಲ್ಲೆಯವರು, ಪರಶುರಾಮನ ಸೃಷ್ಟಿಯಿಂದ ಬಂದವು, ಆಗಮ ಶಾಸ್ತ್ರದ ಆಧಾರದಲ್ಲಿ ನಂಬಿಕೆಗಳನ್ನು ಇಟ್ಟವು. ನಮ್ಮದೇ ಆಗಿರ್ತಕ್ಕಂಥ ಶಿಲ್ಪಶಾಸ್ತ್ರಗಳಿದ್ದಾವೆ. ಕಾಷ್ಟಶಿಲ್ಪ, ಶಿಲಾಶಿಲ್ಪ ಅದ್ಭುತವಾಗಿ ಮೂಡಿ ಬಂದಿದೆ ಹೇಳಿದ್ರೆ ಅದು ಭಗವಂತನ ಕಲ್ಪನೆಯ ಆಧಾರದಲ್ಲಿ ಆಗಿದೆ. ಇವತ್ತು ನಾನು ಒಳಗೆ ಹೋಗಿ ನೋಡಲಿಲ್ಲ, ಹೊರಗಿಂದಲೇ ನೋಡಿದೆ. ಬಹಳ ಸುಂದರವಾಗಿ ಬಂದಿದೆ. ನನಗೆ ಅನ್ನಿಸಿದೆ ಕರಾವಳಿ ಜಿಲ್ಲೆಯ ಒಂದು ದೇವಸ್ಥಾನ ಅತ್ಯದ್ಭುತವಾಗಿ ಇವತ್ತು ಮುಂಬೈಯ ನೆಲದಲ್ಲಿ ಮೂಡಿ ಬಂದಿದೆ. ಹಾಗಾಗಿ ನಿಜವಾಗಿರ್ತಕ್ಕಂಥ ಕರಾವಳಿ ಇಲ್ಲಿ ಬಂದಿದೆ. ಪರಶುರಾಮನ ಸಾಧನೆ ಇಲ್ಲಿ ಆಗಿದೆ.
ಹೇಳ್ತಾರೆ ವಿಶ್ವಕರ್ಮ ರಾತ್ರಿ ಹಗಲಿನೊಳಗೆ ನಗರವನ್ನೇ ನಿರ್ಮಾಣ ಮಾಡಿದ್ರು. ಇವತ್ತು ಅಂತಹ ವಿಶ್ವಕರ್ಮ ಸುರೇಶ್ ನೇತೃತ್ವದಲ್ಲಿ ಇಲ್ಲಿ ಆಗಿದೆ. ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸುರೇಶ್ ಅವರ ಅದ್ಭುತವಾಗಿರ್ತಕ್ಕಂಥ ಕಾರ್ಯ ಇಲ್ಲಿ ಆಗಿದೆ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹರೀಶಣ್ಣ ಬರಬೇಕಿತ್ತು, ಸ್ಪಷ್ಟ ಆಗಿತ್ತು. ಸುರೇಶ್ ಅವರಿಗೂ ಫೋನ್ ಮಾಡಿದ್ರು ಮುಖ್ಯಮಂತ್ರಿಗಳು. ಮಧ್ಯಾಹ್ನ ನಾರಾಯಣ ಗೌಡರು ನಾನು ಅವ್ರ ಜೊತೆಯಲ್ಲಿ ಹೊರಟಿದ್ದೆವು. ಮಧ್ಯಾಹ್ನ ಪ್ರಧಾನಮಂತ್ರಿಗಳಿಂದ ವಿಡಿಯೋ ಕಾನ್ಫರೆನ್ಸ್ ಆಯಿತು. ಅದು ಇನ್ನೂ ಮುಗಿದಿಲ್ಲ. ನಾನು ಈಗಲೂ ಫೋನ್ ಮಾಡಿದೆ, ಮುಗಿದಿಲ್ಲ. ಹಾಗಾಗಿ ತಡ ಆಗ್ತದೆ. ನನ್ನ ಸುರೇಶ್ ಅವರಿಗೆ ಇವತ್ತು ಬೆಳಿಗ್ಗೆ ಕೇಳಿದೆ ಏನು ಮಾಡೋಣ, 8 ಗಂಟೆ 9 ಗಂಟೆ ಸ್ಪೆಷಲ್ ಫ್ಲೈಟ್ ಮಾಡಬೇಕು, ಆದರೂ ಬರ್ತೀವಿ ಅಂತ ಹೇಳಿ. ಆದರೆ ಇವತ್ತು ಕರ್ನಾಟಕದಲ್ಲಿ ಗೊತ್ತಿದೆ, ಇಡೀ ದೇಶದಲ್ಲಿ ಹಿಜಾಬ್ ಅಜಾನ್ ಗಲಭೆಗಳು ಪ್ರಾರಂಭ ಆಗಿದ್ದಾವೆ. ಮನಸ್ಸುಗಳು ಕಾನೂನಿನ ಒಳಗಡೆ ಇರಬೇಕಾದ ಮನಸ್ಸುಗಳು ಇವತ್ತು ಕಾನೂನಿನ ಹೊರಗೆ ಹೋಗ್ತಾ ಇದ್ದಾವೆ. ಹಾಗಾಗಿ ನಾಳೆ ಕರ್ನಾಟಕದಲ್ಲಿ ಒಂದು ಘೋಷಣೆ ಆಗಿದೆ, ಎಲ್ಲ ದೇವಸ್ಥಾನಗಳಲ್ಲಿ ಸುಪ್ರಭಾತ ಆಗಬೇಕು, ಇನ್ನು ಹನುಮಸ್ ಚಾಲಿಸ್ ಆಗಬೇಕು ಅಂತ ಹೇಳಿ ಎಲ್ಲ ಮಧ್ಯೆ ಮುಖ್ಯಮಂತ್ರಿಗಳು ಅಲ್ಲೇ ಇರುವುದು ಒಳ್ಳೆಯದು ಅಂತ ಹೇಳಿ ಮುಖ್ಯಮಂತ್ರಿಗಳು ಸುರೇಶ್ ಅವರಿಗೆ ಫೋನ್ ಮಾಡಿದ್ರು. 15ನೇ ತಾರೀಕು ಬರ್ತೇನೆ ಅಂತ ಅವರೇ ಹೇಳಿದ್ದಾರೆ. ಹರಿಸಣ್ಣ ನಾನಲ್ಲ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮುಖ್ಯಮಂತ್ರಿಗಳನ್ನ ತರುವವ ನಾನಲ್ಲ, ಮುಖ್ಯಮಂತ್ರಿಗಳನ್ನು ತರುವವ ಶ್ರೀಕೃಷ್ಣ ಇಲ್ಲಿದ್ದಾನೆ. ಹಾಗಾಗಿ ಮಾತನಾಡಿದ್ದಾರೆ. ಆದರೆ ಸುರೇಶ್ ಅವರಿಗೂ ನನಗೂ ನನ್ಯವಾಗಿರ್ತಕ್ಕಂಥ ಸಂಬಂಧ. ನನ್ನ ಪರಿಚಯ ಯಾರಿಗೂ ಇಲ್ಲದಿದ್ದಾಗ ನನ್ನ ಊರಿನವರು ಸುರೇಶ್ ಅವರು. ನಾನು ಸಣ್ಣ ಕಾಂಟ್ರಾಕ್ಟರ್ ಆಗಿದ್ದೆ ದೊಡ್ಡದಾದ ವೃತ್ತಿಯಲ್ಲಿ. ಆಗ ನನ್ನ ವ್ಯಾಪಾರ ನಾನೇನಾದರೂ ಬದುಕಿನಲ್ಲಿ ಉಳಿದಿದ್ರೆ ಅದು ಡಾಕ್ಟರ್ ಸುರೇಶ್ ಅವರಿಂದ. ಆ ಪ್ರೀತಿ ನನಗೆ ಗೊತ್ತಿದೆ. ಅವತ್ತು ನನಗೆ ಪ್ರೇರಣೆ ಕೊಟ್ಟು ನನ್ನ ಹತ್ರ ಆ ವೃತ್ತಿಯನ್ನು ಮುಂದುವರಿಸಿದವರು ಸುರೇಶ್ ಅವರು. ಕಷ್ಟ ಇದ್ದಾಗ ನನಗೆ ಭಾಳ ಸಹಕಾರ. ಹಾಗಾಗಿ ಡಾಕ್ಟರ್ ಸುರೇಶ್ ಅವರು ಹೇಳಿದ್ರು ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೆ ಒಪ್ಪಿಸಿದ್ದೇನೆ. ಅದರ ಮಧ್ಯೆ ಡಾಕ್ಟರ್ ಸುರೇಶ್ ಅವರು ಭಾಳ ಕಷ್ಟ. 55 ನಾನು ಭಾಳ ಅದ್ಭುತ ಕಾಣ್ತದೆ. ಇವತ್ತು 55 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದು ನಿರ್ಮಾಣ ಆಗಿದೆ. ಒಂದು ಸಾಧನೆ. ಇದು ಸಾಧಾರಣದ ಸಾಧನೆ ಅಲ್ಲ, ದೊಡ್ಡದಾಗಿರ್ತಕ್ಕಂಥ ಸಾಧನೆ. ಮುಂಬೈ ಅಂತ ನಗರಕ್ಕೆ ಬಂದು ಬ್ರಾಹ್ಮಣ ಸಮುದಾಯದ ಕಡಿಮೆ ಇರತಕ್ಕಂಥ ಸಂಖ್ಯೆಯ ಮಧ್ಯೆ ಎಷ್ಟು ದೊಡ್ಡದಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತು ನಿರ್ವಹಣೆ ಮಾಡೋದು ಇದೆಯಲ್ಲ, ಇದು ಬಹಳ ಕಷ್ಟದ ಕೆಲಸ. ಇದನ್ನು ಸುರೇಶ್ ಅವರು ಮಾಡಿದ್ದಾರೆ. ನಾನು ಅಭಿನಂದನೆ ಸಲ್ಲಿಸಿ. ಇದು ಕಟೀಲಿಗೆ ಹೆಮ್ಮೆ. ನಾವು 4 ಜನ ಒಂದೇ ಊರಿನವರು, 5 ಜನ. ಸುರೇಶ್ ಅವರು, ಪರಿಮಾರ ಸ್ವಾಮಿಗಳು, ಪೇಜಾವರ ಸ್ವಾಮಿಗಳು, ಇದೆಲ್ಲ ಹತ್ತಿರದ ಗ್ರಾಮದ ಐಕಳ ಹರೀಶಣ್ಣ. ಈಗ ಒಂದೇ ಕಟೀಲೇ ಇದೆ ಇಲ್ಲಿ. ಹಾಗಾಗಿ ಹೇಳಿದೆ ಇದು ನಮಗೆ ಹೆಮ್ಮೆ. ಸುರೇಶ್ ಅವರ ಹೆಮ್ಮೆ ಏನಂತ ಹೇಳಿದ್ರೆ, ನಮ್ಮ ಕಟೀಲಿಗೆ ಅತಿ ಹೆಚ್ಚು ದಾನಿಗಳು ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಸುರೇಶ್ ಅವರು. ಕಟೀಲಲ್ಲಿ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿ ಜನರಿಗೆ ಉಪಕಾರ ಮಾಡಿ. ಹಾಗಾಗಿ ಸುರೇಶ್ ಅವರು ಹೇಳಿದಾಗ 55 ಕೋಟಿ ಆಗಿದೆ ಅಂತ ಹೇಳಿದ್ರು. ಆಗ ಸನ್ಮಾನ್ಯ ಯಡಿಯೂರಪ್ಪ ಹತ್ರ ನಾನು ಸುರೇಶ್ ಅವರನ್ನು ಕರ್ಕೊಂಡು ಹೋಗಿದ್ದೆ. ಆಗ 1 ಕೋಟಿ ರೂಪಾಯಿಗಳ ಬಿಡುಗಡೆಯನ್ನು ನಮ್ಮ ರಾಜ್ಯ ಸರ್ಕಾರ ಮಾಡಿದೆ. ಇವತ್ತು ಮತ್ತೆ ನಾನು ಮುಖ್ಯಮಂತ್ರಿಗಳಿಗೆ ಅದು ಅರ್ತಿಗೆ ಹೋಗಿದೆ. ಇನ್ನು ಕೆಲವು ದಿನಗಳಲ್ಲಿ ಬಿಡಿ. ಸುರೇಶ್ ಅವರು ಇವತ್ತು ಮತ್ತೊಮ್ಮೆ ಹೇಳಿದ್ದಾರೆ, ಕರ್ನಾಟಕ ಸರ್ಕಾರ ಸಂಪೂರ್ಣವಾಗಿ ಇರ್ತಕ್ಕಂಥ ನಮ್ಮ ಸರ್ಕಾರ ಹಿಂದೂ ವಿಚಾರಧಾರೆಗಳಿಗೆ, ಹಿಂದೂ ಸಿದ್ಧಾಂತಗಳಿಗೆ, ಹಿಂದೂ ಸಂಸ್ಕೃತಿಯ ಸಂರಕ್ಷಣೆಗೆ ನಾವು ಕಟಿಬದ್ಧರು. ನಿಮ್ಮ ಜೊತೆ ನಾವಿದ್ದೇವೆ. ಬಹಳ ಸುಂದರವಾಗಿರ್ತಕ್ಕಂಥ ಪರಿಕಲ್ಪನೆ. ನಾನು ನೋಡಿ ಕಟೀಲ್ನಲ್ಲಿ ಬ್ರಹ್ಮಕಲಶ ಆದಾಗ ಪರಿಮಾರು ಸ್ವಾಮಿಗಳು, ಪೇಜಾವರ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ನನಗೆ ಸಹಕಾರ ಅದ್ಭುತವಾಗಿ ಕೊಟ್ಟವರು ಹರೀಶಣ್ಣ. 2 ಬಾರಿ ಬ್ರಹ್ಮಕಲಶದಲ್ಲಿ ಅವರೇ ಅಧ್ಯಕ್ಷರಾಗಿ ಮುಂಬೈಯಿಂದ ನಮಗೆ ಹಣ ಕಳಿಸಿ ನಾವು ಖರ್ಚು ಮಾಡಿದವರು, ಸಂಗ್ರಹ ಮಾಡಿದವರು. ಇನ್ನೊಂದು ಡಾಕ್ಟರ್ ಸುರೇಶ್ ಅವರು. ಇದೆಲ್ಲದರ ಮಧ್ಯೆ ಇವತ್ತು ಬಹಳ ಆನಂದ ಆಗಿದೆ. ನಾನು ಬಹಳ ಖುಷಿಯಿಂದ ಇಲ್ಲಿ ಬಂದಿದ್ದೇನೆ. ಅದರಲ್ಲೂ ಇನ್ನೂ ಭಾರಿ ಖುಷಿ ಆಯಿತು. ಏನು ಹೇಳಿದ್ರೆ, ನಮಗೆ ಲೋಕಸಭೆಯಲ್ಲಿ ಮಾರ್ಗದರ್ಶಕರಾಗಿರ್ತಕ್ಕಂಥ ಗೋಪಾಲನೇ ನಮ್ಮ ಜೊತೆ ಇದ್ದಾರೆ, ಅವರು ಬಂದಿದ್ದಾರೆ ಅಂತ ಹೇಳಿ ಇವತ್ತು ಒಳ್ಳೆಯ ಕಾರ್ಯ ಆಗಿದೆ. ಯಾವ ಕಾಲಘಟ್ಟದಲ್ಲಿ ಗೋಕುಲದಲ್ಲಿ ಮಂದಿರ ನಿರ್ಮಾಣ ಆಗಿದೆ ಅನ್ನುವಂಥದ್ದು ಇತಿಹಾಸದಲ್ಲಿ ನೆನಪಿಡಬೇಕಾಗಿರ್ತಕ್ಕಂಥ ಅಂಶ. ಅದನ್ನು ನಾನು ಸ್ವಾಮಿಗಳು ಸಣ್ಣ ಉಲ್ಲೇಖವನ್ನು ಮಾಡಿದರು. ಭಾರತ ಪರಿವರ್ತನೆ ಯುಗದಲ್ಲಿರ್ತಕ್ಕಂಥ ಕಾಲಘಟ್ಟದಲ್ಲಿ ಯಾವ ವಿವೇಕಾನಂದರು ನಮ್ಮ ಸಂಸ್ಕೃತಿಯನ್ನ ಜಗತ್ತಿಗೆ ತೋರಿಸಿದ್ರ, ಇವತ್ತು ಆ ಸಂಸ್ಕೃತಿಯ ಆಡಂಬರ ವಿಜೃಂಭಣೆಯಿಂದ ಜಗತ್ತಿಗೆ ಪರಿಚಯ ಆಗತಕ್ಕಂಥ ಕಾಲಘಟ್ಟದಲ್ಲಿ, ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಮಂದಿರದ ನಿರ್ಮಾಣದ ಕಾಲಘಟ್ಟದಲ್ಲಿ, ಕಾಶಿ ಎದ್ದನಂತ ಇರ್ತಕ್ಕಂಥ ಭವ್ಯ ಕಾಶಿ, ದಿವ್ಯ ಕಾಶಿ ನಿರ್ಮಾಣ ಆಗತಕ್ಕಂಥ ಕಾಲಘಟ್ಟದಲ್ಲಿ, ನಮಾಮಿ ಗಂಗೆ ಎದ್ದು ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ, ಜಗತ್ತು ಭಾರತವನ್ನ ಪರಿಚಯ ಮಾಡತಕ್ಕಂಥ ಕಾಲಘಟ್ಟದಲ್ಲಿ ಗೋಕುಲದ ಮಂದಿರ ನಿರ್ಮಾಣ ಆಗಿದೆ ಅನ್ನುವಂಥದ್ದು ಇತಿಹಾಸಕ್ಕೆ ಬಂದಿರಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಸಮಯವೇ ಗಡಿಯಾರ ಅಲ್ಲ, ಸಮಯವೇ ಗಡಿಯಾರ ಅಲ್ಲ. ಸಮಯ ಕಾಣೋದಿಲ್ಲ, ಅದು ನಿರಾಕಾರ. ಸಮಯ ಕಾಣುತ್ತಾ?
ಸಮಯ ಕಾಣುವುದಿಲ್ಲ, ನಿರಾಕಾರ. ಸಮಯವನ್ನು ತೋರಿಸುವ ಸಾಧನ ಗಡಿಯಾರ, ಸಮಯವನ್ನು ತೋರಿಸುವ ಸಾಧನ ಗಡಿಯಾರ. ಸಮಯ ನಿರಾಕಾರ, ಸಮಯವನ್ನು ತೋರಿಸುವ ಸಾಧನ ಗಡಿಯಾರ. ಹಾಗಾಗಿ ನನ್ನ ಕೈಯಲ್ಲಿರುವ ಗಡಿಯಾರ ನಿಲ್ಲಬಹುದು, ಹರೀಶಣ್ಣನ ಕೈಯಲ್ಲಿರುವ ಗಡಿಯಾರ ನಡೀತಾ ಇರಬಹುದು. ಚಂದ್ರಾಸನ ಗಡಿಯಾರಕ್ಕೆ 5 ನಿಮಿಷ ಹಿಂದೆ ಇರಬಹುದು, ಶಶಿಧರನ ಗಡಿಯಾರದ ಗುಜರಾತಿಂದ ಬಂದದ್ದು, ಸ್ವಲ್ಪ ಬೇಗ ಇರಬಹುದು. ಹೇಳಿದ್ರೆ ಗಡಿಯಾರಗಳಲ್ಲಿ ವ್ಯತ್ಯಾಸ ಇರ್ತದೆ, ಸಮಯದಲ್ಲಿ ವ್ಯತ್ಯಾಸ ಇದೆಯಾ? ಸಮಯದಲ್ಲಿ ವ್ಯತ್ಯಾಸ. ಗಡಿಯಾರ ನಿಂತರೂ ಸಮಯ ಚಲನೆಯಲ್ಲಿರ್ತದೆ. ಯಾಕಿದು ಹೇಳಿದೆ? ಭಗವಂತ ನಿರಾಕಾರ, ಭಗವಂತನನ್ನ ಸ್ವತಃ ತೋರಿಸುವ ಸಾಧನ ಇದೆಯಲ್ಲ, ಅದು ದೇವಸ್ಥಾನ. ಹಾಗಾಗಿ ದೇವಸ್ಥಾನ ಗಡಿಯಾರ ಹೇಗೆ ಸಮಯವನ್ನ ತೋರಿಸ್ತದೆ, ಹಾಗೆ ದೇವಸ್ಥಾನಗಳು ಭಗವಂತನನ್ನ ತೋರಿಸ್ತದೆ. ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯುವುದಕ್ಕೆ ನಮಗೆ ಸಾಧನ ಇರತಕ್ಕಂಥದ್ದು ದೇವಸ್ಥಾನ. ಆ ದೇವಸ್ಥಾನಗಳು ಶ್ರದ್ಧಾ ಕೇಂದ್ರ. ಆ ದೇವಸ್ಥಾನದ ಮುಖಾಂತರ ಭಗವಂತನ ಆರಾಧನೆ ಮುಖಾಂತರ ಸಂಸ್ಕಾರ ಪಡೆದು ಮುಂದಕ್ಕೆ ಹೋಗತಕ್ಕಂಥ ಸಮಾಜ ಅದು ಹಿಂದೂ ಸಮಾಜ. ಅಂತಹ ಶ್ರೇಷ್ಠವಾಗಿರ್ತಕ್ಕಂಥ ಹಿಂದೂ ಸಮಾಜ 3 ಕಾರ್ಯಗಳಿಗೆ ಆಗಿದೆ ಸುರೇಶ್ ಅವರು. ಒಂದು ಧರ್ಮ, ಇನ್ನೊಂದು ದೇಶ, ಇನ್ನೊಂದು ದೇವರು. ಈ 3 ಬಹಳ ಗಂಭೀರವಾಗಿ ನಾವು ತಗೋಬೇಕು. ಹಿಂದೂಗಳು ದೇವರು ಶ್ರೀಕೃಷ್ಣ ಉಳಿಬೇಕು ಅಂತ ಆದ್ರೆ ಹಿಂದೂ ಸಮಾಜ ಉಳಿಬೇಕು, ಹಿಂದೂ ಸಮಾಜ ಉಳಿಬೇಕು ಅಂತ ಆದ್ರೆ ಭಾರತ ಉಳಿಬೇಕು. ಈ 3 ಕಾರ್ಯವು ಬ್ರಾಹ್ಮಣ ಸಮಾಜದಿಂದ ಆಗಿದೆ ಅಂತ ಹೇಳಿದ್ರೆ ನಿಮಗೆ ಅಭಿನಂದನೆಗಳನ್ನು ಶುಭಾಶಯಗಳು. ಮುಂಬೈಯಲ್ಲಿ ಕೃಷ್ಣನ ದೇವಸ್ಥಾನ ಹೇಗೆ ಮಾಡಬೇಕು, ಹೇಗೆ ಆಗಬೇಕು ಅಂತ ನನಗೆಲ್ಲ ಪ್ರತಿ ಸಲ ಹೋಗುವಾಗ ಅವರ ಹತ್ರ ಕೇಳ್ತಾ 5 ವರ್ಷದಿಂದ ಬಲಿಬಾರ್ ಶ್ರೀಗಳನ್ನಂತೂ ಪ್ರತಿ 3 ತಿಂಗಳಿಗೊಂದ್ಸಲ ಹೋಗಿ ನಾನು ಅವರ ಹತ್ರ ವಿಚಾರ ವಿಮರ್ಶೆ ಮಾಡ್ತಾ ಇದ್ದೆ. ಹಾಗೆ ದೊಡ್ಡ ಪೇಜಾರ ಶ್ರೀಗಳು ಮತ್ತೀಗ ವಿಶ್ವಪ್ರಸನ್ನ ತೀರ್ಥರು, ಅದೇಮಾರು ಕಾಣಿಯೂರ ಸ್ವಾಮಿಗಳು, ಅವರೆಲ್ಲರಿಗೂ ನಾನು ಕಳೆದ 2-3 ವರ್ಷದಲ್ಲಿ ಬಹಳಷ್ಟು ಕಿರುಕುಳ ಕೊಡ್ತಾ ಇದ್ದೆ. ಅದಕ್ಕೆ ಏನೊಂದು ಬೇಸರಿಸದೆ ನನ್ನ ಒಂದು ಇನ್ವಿಟೇಷನ್ ಅನ್ನು ಕೇಳಿ ಹೋಗೊಟ್ಟು ಇಷ್ಟು ದೂರ ಇವತ್ತು ಬಂದು 5 ಜನ ಮುಂಬೈಯ ಸ್ವಾಮಿಗಳು, ಉಡುಪಿಯ 8ರಲ್ಲಿ 4 ಜನ ಇಲ್ಲಿ ಬಂದಿದ್ದಾರೆ. ಅಂದರೆ ಅಷ್ಟು ನಮ್ಮ ಮೇಲೆ ಪ್ರೀತಿಯನ್ನು ತೋರಿಸಿದ ಎಲ್ಲ ಯತಿವರೇಣ್ಯರೇ, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಮಣಿದಿದ್ದೇನೆ. ಇದಲ್ಲದೆ ಇವತ್ತು ಬಹಳಷ್ಟು ಸಂತೋಷ ಅಂದರೆ ಹೊರೆ ಕಾಣಿಕೆ ಇರಲಿ, ಅದು ಮುಂಬೈಯ ಜನರು ಎಲ್ಲ ಪ್ರೀತಿಯಿಂದ ಕೊಟ್ಟಿರ್ತಾರೆ. ಆದರೆ ಯಾವುದು ಮುಖ್ಯ ಅಂದರೆ ಮುಂಬೈಯ ಇವು ಎಲ್ಲ 17-18 ಸಂಘ ಸಂಸ್ಥೆಗಳ ಅತಿಥಿಗಳು, ಪ್ರೆಸಿಡೆಂಟ್ ಆಗಲಿ ಸೆಕ್ರೆಟರಿ ಆಗಲಿ ಯಾರು ಇದ್ದರೂ ಅವರು ಬಂದು ನಾನಿದ್ದೇನೆ ಅಂತ ಹೇಳಿದ್ದು ಮಾತ್ರ ಅಲ್ಲ, ಇವತ್ತು ಬಂದಿದ್ದಾರೆ. ಅಲ್ಲಿ ಸುಮಾರು 2 ಕಿಲೋಮೀಟರ್ ದೂರ ಅವರು ನಡ್ಕೊಂಡು ಬಂದಿದ್ದಾರೆ. ಈಗ ಹರೀಶಣ್ಣ ಹೇಳಿದಾಗೆ ಎಲ್ಲರೂ ಅದರಲ್ಲೇ ಕಾಣ್ತದೆ. ಈ ಬಿಸಿಲಲ್ಲಿ ಅಲ್ಲಿ 2 ಗಂಟೆ ಕೂತು ನಿಂತು ಬೇಸರಿಸದೆ ದೇವರು ಬಂದಾಗ ಎಲ್ಲ ಎದುರಿದ್ದು ಎಲ್ಲ ನಡ್ಕೊಂಡು ಬಂದಿದ್ದಾರೆ. ಯಾರು ಒಂದು ಕಾರ್ನಲ್ಲಿ ಕೂತ್ಕೊಂಡು ಬಂದವರಿಲ್ಲ ಇಲ್ಲಿ. ಅವರು ಅಷ್ಟು ನಮ್ಮ ಮೇಲೆ ಪ್ರೀತಿ ವಿಶ್ವಾಸವನ್ನು ಇಟ್ಟು ಬಂದಿದ್ದಾರೆ. ಈ ಮುಂಬೈ ಅಂತ ಸ್ಥಿತಿಯಲ್ಲಿ ಈ ನಮ್ಮ ಇಂಥ ಒಳ್ಳೆಯ ಬಾಂಧವ್ಯ ಇಷ್ಟು ಒಳ್ಳೆಯದಾಗಿ ಇವತ್ತು ಆಗಿದೆ ಅಂತ ಆದರೆ ಅದು ಆ ಕೃಷ್ಣದೇವನ ಕೃಪೆ ಅಂತ ಹೇಳ್ತಾ, ಇಂಥ ಒಂದು ನಮ್ಮ ಮಿತ್ರತ್ವ ಬಾಂಧವ್ಯ ಮುಂದೆ ಕೂಡ ಆಗ್ತಾ ಇದ್ರೆ ನಮ್ಮ ಗೋಕುಲ ಖಂಡಿತ ಒಂದು ದಿವಸ ನಂದ ಗೋಕುಲ ಆಗುವುದಕ್ಕೆ ನಿಮಗೆ ಏನು ಕಮ್ಮಿ ಅಂತ ಕಾಡುವುದಿಲ್ಲ. ನಮ್ಮ ಮಿತ್ರ ಹರಿದಾಸ್ ಭಟ್ರು ಹೇಳಿದ್ರು, ಡಾಕ್ಟ್ರು ಬಹಳ ಮಾತನಾಡಲಿಕ್ಕಿದ್ದಾರೆ ಅಂತ. ಕಳೆದ 5 ವರ್ಷದಲ್ಲಿ ಅವರ ಎದುರು ಮಾತಾಡಿ ಭಾಷಣ ಕೊಟ್ಟು ಇಷ್ಟು ದೊಡ್ಡ ಕಟ್ಟಡ ಕಟ್ಟುವಾಗ ಗಂಟೆ ಕಟ್ಟಲೆ ನನ್ನ ಹತ್ರ ಕೇಳಿ ಅವರಿಗೆ ಸಾಕಾಗಿದೆ. ಆದ್ರಿಂದ ಮೊದಲೇ ಇವತ್ತು ಹೇಳಿದ್ರು ನಾನು ಹೇಳಿ ಆದ್ರೂ ಸ್ವಲ್ಪ ಕಮ್ಮಿ ಮಾತಾಡಲಿ ಅಂತ. ಹಾಗೆ ಯಾಕೆ ಹೇಳ್ತೇನೆ ಅಂದರೆ ನಮ್ಮ ಈ ಮ್ಯಾನೇಜಿಂಗ್ ಕಮಿಟಿ ಇಷ್ಟೊಂದು ದೊಡ್ಡ ಕಟ್ಟಡ ನಿಜವಾಗಿಯೂ ಅದು ನಮ್ಮ ಕೈಯಿಂದ ಆಗುವಂಥ ಸಾಧ್ಯವೇ ಇಲ್ಲದಂಥ. ನನ್ನ ಭಾವ ಒಬ್ಬರಿದ್ರು, ಅವರೊಂದು ಅಲ್ಲಿ ಕೆಳಗೆ ಬರಿಬೇಕು ಅಂತ ಹೇಳಿದ್ದಾರೆ. ಅಂದರೆ ಯು ಕ್ಯಾನ್ ಡೂ ಇಂಪಾಸಿಬಲ್ ಥಿಂಗ್ಸ್ ಆಲ್ಸೋ ಇಸ್ ಪಾಸಿಬಲ್ ಇಫ್ ಯು ಡ್ರೀಮ್ ಆಫ್ ಇಟ್ ವೆನ್ ಯು ಆರ್ ಅಟ್ ಸ್ಲೀಪ್ ಆರ್
wherever you go, you think about it. Even the impossible things also, if you take a calculator, ಇವತ್ತು ಮಾಡಿ ತೋರಿಸಿದ್ದು ಅಂತ ಹೇಳಿದ್ರೆ ನಮ್ಮ BSKB ಅಸೋಸಿಯೇಷನ್, ನಮ್ಮ ಮಿತ್ರ ವರ್ಗದವರೆಲ್ಲ ಒಟ್ಟುಗೂಡಿ ಮಾಡಿದಂತ ಈ ಗೋಕುಲ. ಯಾಕಂದ್ರೆ ನಾವು ಈ ಕಟ್ಟಡಕ್ಕೆ ಗೊತ್ತಿತ್ತು ನಮಗೆ 40 ಕೋಟಿ ಆದ್ರೂ ಆಗ್ತದೆ ಅಂತ. ನಮ್ಮ ಕಿಸೆಯಲ್ಲಿತ್ತು 4 ಕೋಟಿ. ನಮ್ಮ ಎಲ್ಲ ಸೀನಿಯರ್ ಬಂಡ್ಸ್ ಅಂದ್ರೆ ಬಿಲ್ಲವರ್ ಅಂದ್ರೆ ಅವರೆಲ್ಲ ತುಂಬಾ ರಿಸ್ಕ್ ತೆಕ್ಕೊಳ್ತಾರೆ, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾರೆ, ಅವರೆಲ್ಲ ನಿಪುಣರು ಅಂತ ನಮ್ಗೆಲ್ಲ ಗೊತ್ತು. ನಮ್ಮ ಬ್ರಾಹ್ಮಣರು ಏನ್ ಮಾಡ್ತಾ ಇದ್ರು ಕಳೆದ 80 ವರ್ಷದಲ್ಲಿ ನಾವು ಮಾಡಿದ್ದು ಪೂಜೆ ಮತ್ತು ಪ್ರಸಾದ. ಅದಕ್ಕಿಂತ ಹೆಚ್ಚು ನಾವು ಯಾವುದು ದೊಡ್ಡ ಕೆಲಸವನ್ನು ಮಾಡಲಿಲ್ಲ. ಇದಕ್ಕಿಂತ ದೊಡ್ಡ ಕೆಲಸ ಮಾಡಿದ್ದು ಇಷ್ಟರವರೆಗೆ ಅಂತ ಹೇಳಿದ್ರೆ ಒಂದು ವೃದ್ಧಾಶ್ರಮ, ಅದು ಕೂಡ ನಾವೆಲ್ಲ ಒಟ್ಟು ಕಡೆ ಒಂದು 9 ಕೋಟಿ ವೆಚ್ಚದಲ್ಲೇ ಮಾಡಿದ್ದು. ಅದಕ್ಕಿಂತ ಹೆಚ್ಚು ಕೆಲಸ, ದೊಡ್ಡ ಕೆಲಸ ನಾವು ಯಾರೂ ಮಾಡಿರಲಿಲ್ಲ. ನಮ್ಮ ಹತ್ರ ಏನು ಎಕ್ಸ್ಪೀರಿಯನ್ಸ್ ಕೂಡ ಇರಲಿಲ್ಲ. ಆದರೆ ನಮ್ಮೊಳಗಿನ ಒಗ್ಗಟ್ಟು, ನಾವು ಎಲ್ಲ ಕಳೆದ ಒಂದು 8-10 ವರ್ಷದಲ್ಲಿ ಒಗ್ಗಟ್ಟಿನಲ್ಲಿ, ಅದು ಕೂಡ ಈ 5 ವರ್ಷ ಉಂಟಲ್ಲ, ಅದೊಂದು ಅಜ್ಞಾತವಾಸದೆ ಹಾಗೆ ನಮಗೆಲ್ಲ. ಯಾಕಂದ್ರೆ ನಮಗೆ ಬರದ ಕಷ್ಟಗಳಿಲ್ಲ ಅಂತ, ಎಲ್ಲಾ ಕಷ್ಟಗಳನ್ನು ನಾವು ಆ ಕಷ್ಟದ ಹಾದಿಯಲ್ಲಿ ನಡೆದುಕೊಂಡು ಹೋಗಿರ್ಲಿಕ್ಕೆ ಆ ದೇವರ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ನನಗೆ ಕೆಲವು ಸಲ ದುಃಖ ಬರ್ತದೆ, ಇವರೆಲ್ಲ ನಮ್ಮೊಟ್ಟಿಗೆ ಯಾವ ದಿವಸ ಕರೆದ್ರು ಮೀಟಿಂಗ್ಗೆ ಬಂದು ಕೂತ್ಕೊಳ್ತಾ ಇದ್ರು. ಪ್ರತಿ ಮಂಗಳವಾರ ನಾವು ಮೀಟ್ ಆಗ್ತಾ ಇದ್ದೆವು, ರಾತ್ರಿ 9 ಗಂಟೆಯಿಂದ 11 ಗಂಟೆ ತನಕ. ಅದು ಒಂದು ಕೆಲಸ ಒಂದು 6 ತಿಂಗಳು 1 ವರ್ಷ ತನಕ ಮಾಡುವುದು ಸುಲಭ. ಆದರೆ ಒಂದು ಇಷ್ಟು ದೊಡ್ಡ ಕಮಿಟಿಯನ್ನು 5 ವರ್ಷದ ತನಕ ಒಟ್ಟಿಗೆ ಇಟ್ಕೊಂಡು ಹೋಗುದುಂಟಲ್ಲ, ಅದು ಬಹಳಷ್ಟು ಕಷ್ಟ ಕೆಲಸ. ಅಂದ್ರೆ ಯಾರಿಗೂ ಮನುಷ್ಯ ಅದನಿಗೆ ಅಷ್ಟು ಪೇಷನ್ಸ್ ಇರುವುದಿಲ್ಲ, ತಾಳ್ಮೆ ಅಷ್ಟು ಇರುವುದಿಲ್ಲ 5 ವರ್ಷ. ಆ 5 ವರ್ಷದಲ್ಲಿ ನಮ್ಮೆಲ್ಲ ಮ್ಯಾನೇಜಿಂಗ್ ಕಮಿಟಿಯವರು ನಾನು ಏನೇ ಹೇಳಿದ್ರು ಪರಾಮರ್ಶೆ ಮಾಡಿ ನಮ್ಗೆ ಆಯ್ತು ಅಂತ ಹೇಳಿ ಮಾಡಿ ತೋರಿಸುವ ಅಂತ ಹೇಳಿ ನಮ್ಮೊಟ್ಟಿಗೆ ಬಂದಿದ್ದಾರೆ. ಇದಕ್ಕಿಂತ ದೊಡ್ಡ ಪ್ರೀತಿ ವಿಶ್ವಾಸ ಏನ್ ಸಿಗ್ತದೆ ನಮ್ಗೆ? ಆದ್ರಿಂದ ಈ ಒಂದು ಕೆಲಸ ಆ ದೇವರ ಇಚ್ಛೆಯಿಂದ, ಯತಿವರೆಣ್ಣೆಲ್ಲ ಹೇಳಿದಾಗೆ ದೇವರ ಇಚ್ಛೆ ಇದ್ರೆ ಮಾತ್ರ ಆಗ್ತದೆ. ನಾವು ಅದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಅದು. ಯಾಕಂದ್ರೆ ಎಲ್ಲ ಯಾರ ನನಗೇನು ಕೆಲಸ ಬೇಕಿತ್ತು ಅದಕ್ಕೆ ಬೇಕಾದ ವ್ಯಕ್ತಿಗಳನ್ನು ದೇವರು ನನ್ನ ಮುಂದೆ ತಂದಿರಿಸಿದವರು ಅವರು. ನಾನು ಯಾರ ಹತ್ರ ಕೇಳಿ ಹೋದ್ರು ಯಾರು ಇಲ್ಲ ಅಂತ ಹೇಳಿಲ್ಲ ಇದ್ದದ್ದು. ಆದ್ರಿಂದ ಇದು ನಾನು ಮಾಡಿದ್ದು ಅಂತ ಅಲ್ಲ, ದೇವರು ನನ್ನ ಹತ್ರ ಮಾಡಿಸ್ಕೊಂಡಿದ್ದಾರೆ, ನಿಮ್ಮೆಲ್ಲರ ಸಹಾಯವನ್ನು ತೆಗೆದುಕೊಂಡು ಮಾಡಿಸಿದ್ದಾರೆ. ಆದ್ರಿಂದ ನನಗೆ ಇವತ್ತು ಬಹಳಷ್ಟು ಸಂತೋಷ ಆಗ್ತದೆ. ಇಷ್ಟು ಒಳ್ಳೆಯ ರೀತಿಯಲ್ಲಿ ಆ ಕೆಲಸವಾಗಿದೆ, ದೇವಸ್ಥಾನ ಆಗಿದೆ. ನಿಜವಾಗಿಯೂ ನಮಗೆ ಒಂದು ಹೆಮ್ಮೆಯ ವಿಚಾರ ಅಂದರೆ ಈ ದೇವಸ್ಥಾನದಲ್ಲಿ ಆದ ಎಲ್ಲ ವಸ್ತುಗಳು ಮತ್ತೆ ಎಲ್ಲ ಶಿಲ್ಪಿಗಳು ಎಲ್ಲ ನಮ್ಮ ಸೌತ್ ಕೇಂದ್ರದವರು. ಎಲ್ಲ ಅದು ಯಾವುದೇ ಆಗಲಿ ಆ ದೇವಸ್ಥಾನದಲ್ಲಿ ಇರುವುದೆಲ್ಲ ನಮ್ಮ ಸೌತ್ ಕೇಂದ್ರದ ಶಿಲ್ಪಿಗಳು. ಅವರ ಹತ್ರ ನಾವು ಸ್ಟಾರ್ಟ್ ಮಾಡುವಾಗ ತಿನ್ಲಿಕ್ಕೆ ಏನಿರಲಿಲ್ಲ, ಅಷ್ಟು ಕಷ್ಟದಲ್ಲಿದ್ದವರೆಲ್ಲ ಇದ್ರು. ಈಗ ಸ್ವಲ್ಪ ಅವರು ಕೂಡ ಅಭಿವೃದ್ಧಿ ಆಗಿದ್ದಾರೆ. ಅವರಲ್ಲಿ ಕೂಡ ಮೆಕ್ಯಾನಿಕ್ಸ್ ಒಳ್ಳೆದಾಗಿದೆ. ಎಲ್ಲ ಅವರ ದೊಡ್ಡ ದೊಡ್ಡ ಮಷಿನ್ಗಳು ಅವರ ಫ್ಯಾಕ್ಟ್ರಿಯಲ್ಲಿ ಬರ್ತಾ ಇದೆ, CNG ಮಷಿನ್ ಎಲ್ಲ ಬರ್ತದೆ. ಅದನ್ನು ನೋಡೋದು ನನಗೂ ಖುಷಿ ಆಗ್ತದೆ. ಹಾಗೆ ಈ ಕರ್ನಾಟಕದವರು ಗೋಪಾಲ್ ಶೆಟ್ಟರು ಹೇಳಿದಂತೆ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಶಕ್ತಿ ಇದ್ದವರು ಮುಂಬೈಯಲ್ಲಿ ಬಂದು ತೋರಿಸಿದ್ದಾರೆ. ಅದನ್ನು ಅಲ್ಲಿಯ ಜನರಿಂದಲೇ ಮಾಡಿ ಜನರಿಗೆ ಇಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಇಂತಹ ಕೆಲಸಗಳು ಆ ದೇವರ ಕೃಪೆ ಇಲ್ಲದೆ ಖಂಡಿತ ಆಗ್ತಾ ಇರಲಿಲ್ಲ. ಅವರ ಆಶೀರ್ವಾದದಿಂದ ನಾವೆಲ್ಲ ಮಾಡಲಿಕ್ಕೆ ಆಗಿದೆ. ಅದಕ್ಕೆ ಒಳ್ಳೇದಾಗಲಿಕ್ಕೂ ಅವರೇ ಕಾರಣ. ಅದೊಂದು ಇನ್ನೊಂದು ದೊಡ್ಡ ಎಕ್ಸಾಂಪಲ್ ಅಂದರೆ ಈ ದೇವಸ್ಥಾನದಲ್ಲಿ 3 ಕೆಲಸ ಹೆಚ್ಚಿತ್ತು. ಒಂದು ದೇವಸ್ಥಾನದ ಕಲ್ಲಿನ ಕೆಲಸ ಮಾಡುವ, ಇನ್ನೊಬ್ರು ಮರದ ಕೆಲಸ ಮಾಡುವ, ಇನ್ನೊಬ್ರು ನಕಾಸು ಕೆಲಸ ಮಾಡುವ. ಈ 3 ಕೂಡ ಒಬ್ಬರಿಗೊಬ್ಬರದ್ದು ಏನಾಗ್ತಾ ಉಂಟು ಅಂತ ಗೊತ್ತಿರಲಿಲ್ಲ, ಯಾರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ.
ಅದನ್ನು 3 ಕಡೆಯಿಂದ ಬಂದು ಇಲ್ಲಿ ಯಾವಾಗ ಒಟ್ಟಾಯಿತು, ಅದು ಯಾರು ಕೇಳಿದರೆ ಇದನ್ನು ಅವರು ಒಬ್ಬರೇ ಮಾಡಿದ್ದಾರೆ, ಇಲ್ಲದಿದ್ದರೆ ಒಂದಕ್ಕೊಂದು ಇಷ್ಟು ಒಳ್ಳೆ ರೀತಿಯಲ್ಲಿ ಹೇಗೆ ಅದು ಜಾಯಿನ್ ಆಗಿದೆ, ಎಷ್ಟು ಒಳ್ಳೆ ರೀತಿಯಲ್ಲಿ ಜೆಲ್ ಆಗಿ ಒಂದೇ ಒಂದು ದೇವಸ್ಥಾನಕ್ಕೆ ಎಲ್ಲ ಥರದ 3 ಕೆಲಸಗಳು ಅಷ್ಟು ಒಳ್ಳೆ ರೀತಿಯಲ್ಲಿ ಒಂದಕ್ಕೊಂದು ಹೊಂದಿಕೊಂಡು ಹೋಗಿ, ಅದು ದೊಡ್ಡ ಆಶ್ಚರ್ಯದ ಕೆಲಸ. ಅದಾಗಬೇಕಾದ್ರೆ ಆ ಕೃಷ್ಣ ಪರಮಾತ್ಮನೇ ಮೂವರಿಗೂ ಅವನ ಮನಸ್ಸಿನಲ್ಲಿ ಏನುಂಟು ಅವನು ಹೇಳಿರ್ಬೇಕಲ್ಲದೆ ಬೇರೆ ಯಾರ್ದಲ್ಲ. ಆದ್ದರಿಂದ ಇದು ಒಂದು ಅಕೃಷ್ಣನ ಕೃಪೆ. ಇವತ್ತಿಗೆ ನೀವೆಲ್ಲರ ಎದುರಿಗೆ ಅದು ಲೋಕಾರ್ಪಣೆ ಮಾಡಲಿಕ್ಕೆ ತಯಾರಾಗಿದೆ. ಯತಿವರೆಣ್ಯರೆಲ್ಲ ಬಂದು ಆಶೀರ್ವದಿಸಿದ್ದಾರೆ. ನಮ್ಮ ಸೌತ್ ಕೇಂದ್ರದ ಎಲ್ಲ ಸಂಘ ಸಂಸ್ಥೆಗಳು ಅದನ್ನು ಒಟ್ಟಿಗೂಡಿ ಇಲ್ಲಿ ಮಾಡಿಸಿಕೊಂಡಿದ್ದಾರೆ. ಅವರೆಲ್ಲ ಒಟ್ಟಿಗೆ ಬಂದದ್ದು ನನಗೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಹರಿಶಣ್ಣನವರೇ, ನಾವು ಬಹಳದಿಂದ ಮುಂಬೈಯಿಂದ ಹೆಚ್ಚು ಒಬ್ಬರನ್ನೊಬ್ಬರು ಮೀಟ್ ಆಗೋದು ಕಟ್ಟಿಲ್ಲ. ಏನು ಇಲ್ಲದೆ ಮುಂಬೈಯಲ್ಲಿ ನಾವು ಯಾವ ಮೀಟ್ ಆಗೋದು ಅಂತಿಲ್ಲ, ಹೆಚ್ಚಂದ್ರೆ ಒಂದು ಫೋನಲ್ಲಿ ಮಾತಾಡ್ತಾ ಇತ್ತು. ಆದರೆ ನೀವು ಅಷ್ಟು ಪ್ರೀತಿಯಿಂದ ಮುಂದಾಳತ್ವವನ್ನು ತೆಗೆದುಕೊಂಡು ಇವತ್ತು ಬಹಳ ಒಳ್ಳೆ ರೀತಿಯ ಕೆಲಸವನ್ನು ಚಂದ ಮಾಡಿಸ್ಕೊಳ್ಬೇಕು. ಹಾಗೆ ನಮ್ಮ ನಳಿನ್ ಕುಮಾರ್ ಅವರು, ನನಗೆ ಆಶ್ಚರ್ಯ ಆಗ್ತದೆ. ನಿಜ, ಅವರು ಸಣ್ಣದಿದ್ರು, ನಾನು ಸ್ವಲ್ಪ ಪ್ರಾಯದಲ್ಲಿ ದೊಡ್ಡವನಿದ್ದೆ. ಆಗ ನಮ್ಮೊಟ್ಟಿಗೆ ಅವರು ನನ್ನ ತಂದೆ ತಾಯಿಗೆ ಕೂಡ ಬಹಳಷ್ಟು ಪ್ರೀತಿ, ನನ್ನ ಅಜ್ಜನಿಗೂ ಇನ್ನು ಬಹಳಷ್ಟು ಪ್ರೀತಿ ಇತ್ತು. ಆದರೆ ಇವತ್ತು ಅವರು ಇಷ್ಟು ದೊಡ್ಡ ವ್ಯಕ್ತಿ ಆಗಿದ್ದಾರೆ. ದೊಡ್ಡ ವ್ಯಕ್ತಿ ಆದರೂ ನನ್ನನ್ನು ಮರೆತಿಲ್ಲ. ಬಹಳಷ್ಟು ಪ್ರೀತಿಯಿಂದ ಯಾವಾಗಲೂ ನನ್ನನ್ನು ಹೊಗಳಿ ಮಾತನಾಡ್ತಾರೆ. ಅದನ್ನು ಆ ಕಟೀಲೇಶ್ವರಿ ಅಣ್ಣ, ಆಮೇಲೆ ತಮ್ಮ, ನಮ್ಮ ಪ್ರೀತಿ ಬಾಂಧತ್ವ ಹೀಗೆ ಉಳಿಯಲಿ, ನಮ್ಮ ಪ್ರೇಮದಲ್ಲಿ ಇನ್ನು ಉಳಿದ ಕಾಲವನ್ನು ಕಳೆಯುವಂತಾಗಲಿ ಅಂತ ಕೇಳಿಕೊಳ್ತಾರೆ. ಈಗ ನೋಡಿ, ಗೋಪಾಲ್ ಶೆಟ್ಟರು ನನ್ನೊಂದು 1-2 ಸಲ ನೋಡಿದ್ದಾರೆ. ಅವರಿಗೆ ನನ್ನ ಗುರ್ತ ಇರಲಿಕ್ಕಿಲ್ಲ, ನನಗೆ ಗುರ್ತ ಉಂಟು. ಆದರೆ ನಾನು ಮೊದಲಷ್ಟು ಇದರಲ್ಲೇ ಹೇಳಿಬಿಟ್ರು, ಆಕ್ಯುಪೇಷನ್ ಸರ್ಟಿಫಿಕೇಟ್ ಏನು ಬೇಕಿದ್ರು ನಾನಿದ್ದೇನೆ. ಅಂದರೆ ಆ ಕೃಷ್ಣದೇವರು ಅವರನ್ನು ನಮ್ಮ ಎದುರು ತಂದಿಟ್ಟಿದ್ದಾರೆ. ಆದ್ದರಿಂದ ನಮ್ಮ ಕೆಲಸ, ಆ ಕೃಷ್ಣನ ಕೆಲಸ ಒಳ್ಳೆ ರೀತಿಯಲ್ಲಿ ಆಗಿರುವುದಕ್ಕೆ ಆ ಕೃಷ್ಣನೇ ಕಾರಣ. ನಾವು ಬರೀ ಸೂತ್ರಧಾರಿ, ನಮ್ಮ ಕೈನ ಮಾಡಿಸಿಟ್ಕೊಂಡಿದ್ದಾರೆ ಅಂತ ಹೇಳುತ್ತಾ ನನ್ನ 2 ಮಾತುಗಳು.